कुंज बिहारी जयो गोपी जन वल्लभा गिरिवरधारी। हरे कृष्णा माता जी। जयो गोपी जन वल्लभा गिरिवरधारी। यशोधनन्दन व्रज रंजन यशोधनन्दन व्रज रंजन यमुना तीरा वनचारी। यमुना तीरा वनचारी। जय राधा माधव कुंज बिहारी। जय राधा माधव कुंज बिहारी। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश। हे कृष्णा करुणा सिन्धु दीनबन्धो जगत्पते गोपीश गोपिकान्त राधाकान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि। जयो श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। ಎಲ್ಲರಿಗೂ ಹರೇ ಕೃಷ್ಣ. ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. हरे कृष्णा माता जी। हरे कृष्ण माता जी। ಹರೇ ಕೃಷ್ಣ ಮಾತಾಜಿ. ಹರೇ हरे ಕೃಷ್ಣ. कृष्णा माता जी। ಹರೇ ಕೃಷ್ಣ ಮಾತಾಜಿ. हरे कृष्णा माता जी। ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವು ಘಟಕ 2 ಯೂನಿಟ್ 2ರಲ್ಲಿದ್ದೀವಿ. ಅಂದ್ರೆ ಭಕ್ತಿಯೋಗದ ಬಗ್ಗೆ ತಿಳ್ಕೊತಾ ಇದ್ವಿ. ಅದರಲ್ಲಿ ಇವತ್ತು ಅಧ್ಯಾಯ ನಾವು ತಿಳ್ಕೊಳ್ಳಿಕ್ಕಿರುವಂತದ್ದು ರಾಜಗುಹ್ಯ ರಾಜವಿದ್ಯಾ 9ನೇ ಅಧ್ಯಾಯನೇ. ಅಂದ್ರೆ ಉಳಿದ ಭಾಗ 12ನೇ ಶ್ಲೋಕದವರೆಗೆ ತಿಳ್ಕೊಂಡಿದ್ವಿ. ಈಗ 13ರಿಂದ 34ನೇ ಶ್ಲೋಕದವರೆಗೆ ತಿಳ್ಕೊಳ್ಳಿಕ್ಕಿದೀವಿ. ಹಿಂದಿನ ಅಂದ್ರೆ ಕಳೆದ ತರಗತಿಯಲ್ಲಿ ಏನೆಲ್ಲ ತಿಳ್ಕೊಂಡಿದ್ವಿ ಅದು ಒಂದ್ಸತಿ ಮೆಲುಕು ಹಾಕಿ ಮುಂದಕ್ಕೆ ಹೋಗೋದು. ಅತ್ಯಂತ ಗೌಪ್ಯ ಜ್ಞಾನ ರಾಜಗುಹ್ಯದ ಬಗ್ಗೆ ತಿಳ್ಕೊಂಡ್ವಿ. ಮೊದಲನೇ ಶ್ಲೋಕದಲ್ಲಿ ನಾವು ನೋಡ್ತೀವಿ. ಇದು ಪರಮಾತ್ಮ ಹೇಳ್ತಾನೆ 9ನೇ ಅಧ್ಯಾಯ ಮತ್ತೆ 10ನೇ ಅಧ್ಯಾಯ ಅದು ರಾಜಗುಹ್ಯ ಅಂದ್ರೆ ಅತ್ಯಂತ ಗೌಪ್ಯವಾದದ್ದು. ಅದನ್ನ ನಾವು ನೋಡ್ತೀವಿ. ಗುಹ್ಯೇತರ ಗುಹ್ಯತಮ ಅಂತ. ಮೊದಲ 2ರಿಂದ 6 ಅಧ್ಯಾಯಗಳು ಅದು ಗುಹ್ಯ
ಅಂದ್ರೆ ಆತ್ಮದ ಜ್ಞಾನ ತಿಳಿಸ್ಕೊಡುವಂತದ್ದು. ನಂತರ 7 ಮತ್ತೆ 8 ಅದು ಗುಹ್ಯತರವಾದ ಜ್ಞಾನ. ಅಲ್ಲಿ ನಾವು ನೋಡ್ತೀವಿ ಭಗವಂತನ ವೈಭವಗಳ ಬಗ್ಗೆ ಎಲ್ಲ ತಿಳ್ಕೊತೀವಿ. ನಂತರ ಈ ಈ ಅಧ್ಯಾಯ 9ನೇ ಅಧ್ಯಾಯ ಅದನ್ನ ಅತ್ಯಂತ ಗೌಪ್ಯ ಜ್ಞಾನ ಅಂದ್ರೆ ಗುಹ್ಯತಮ ಜ್ಞಾನ ಅಂತ ಪರಮಾತ್ಮ ವರ್ಣಿಸ್ತಾನೆ. ನಂತರ ಆ 2ನೇ ಶ್ಲೋಕದಲ್ಲಿ ಪ್ರತಿಯೊಂದು ಅದಕ್ಕೂ ನಾವು ಅರ್ಥ ವಿವರಣೆಯನ್ನ ತಿಳ್ಕೊಂಡ್ವಿ. ಅದನ್ನ ನೀವು ಕೂಡ ಚಟುವಟಿಕೆಯಲ್ಲಿ ಹೇಳಿದ್ದೀರಿ. ನಂತರ ಭೌತಿಕ ಪ್ರಪಂಚದೊಂದಿಗೆ ಕೃಷ್ಣನ ಸಂಬಂಧ ಇದು ಕೂಡ ಚಟುವಟಿಕೆಯಲ್ಲಿತ್ತು. ಭಗವಂತ ಹೇಗೆ ಭೌತಿಕ ಪ್ರಪಂಚದೊಂದಿಗೆ ಸಂಬಂಧವನ್ನ ಹೊಂದಿದ್ದಾನೆ ಅದನ್ನು ನಾವು ನೋಡಿದ್ವಿ. ನಂತರ ಅವನು ಮಾನವ ರೂಪದಲ್ಲಿ ಅವತರಿಸಿದಾಗ ಅವನನ್ನ ಅಪಹಾಸ್ಯ ಮಾಡುವವರ ಬಗ್ಗೆ ಕೃಷ್ಣನ ಮೌಲ್ಯಮಾಪನ ಅಂದ್ರೆ ಹೇಗೆ ನಾವು ಪ್ರಭುಪಾದ್ರು ಹೇಳ್ತಾರೆ ಯಾರು ಬುದ್ಧಿವಂತರು ಯಾರು ದಡ್ಡರು ಅಂತ ತುಂಬಾ ಸುಲಭವಾಗಿ ತಿಳ್ಕೊಬಹುದು ಅಂತ. ಹೇಗೆ ಅಂತಂದ್ರೆ ಯಾರು ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ ತಿಳ್ಕೊಂಡಿದ್ದಾರೆ, ಆ ರೀತಿ ತಿಳ್ಕೊಂಡು ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ, ಅಂತವರನ್ನ ಬಿಟ್ಟು ಉಳಿದವರನ್ನ ಅವರದೇ ಆದ ರೀತಿಯಲ್ಲಿ ಆರಾಧನೆಗಳನ್ನ ಮಾಡುವಂತವ್ರನ್ನೆಲ್ಲ ದಡ್ಡರು ಅಂತ ಹೇಳ್ತಾರೆ. ಹೀಗೆ ಇಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಂಡಿದೀವಿ. ಈಗ ಶ್ಲೋಕ 13ರಿಂದ ಮುಂದಕ್ಕೆ ನಾವು ನೋಡೋಣ ಏನಿದೆ ಅಂತ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿಲ್ಲ? ಇವಾಗ ಕೇಳಿಸ್ತಿದೆ ಮಾತಾಜಿ, ಇಷ್ಟೊತ್ತು ಕೇಳಿಸಿರ್ಲಿಲ್ಲ. ಕ್ಷಮಿಸಿ ಮಾತಾಜಿ, ನೆಟ್ವರ್ಕ್ ಇಶ್ಯೂಸ್ ಆಗುತ್ತೆ. ಕೇಳಿಸ್ತಾ ಇದೆ ಮಾತಾಜಿ. ಕೇಳಿಸ್ತಾ ಇದೆ ಮಾತಾಜಿ. ಸರಿ ಆಯ್ತು ಮಾತಾಜಿ. ಇಲ್ಲಿ ರಾಜವಿದ್ಯದ ಬಗ್ಗೆ ನಾವು ಮೊದಲ 3 ಶ್ಲೋಕಗಳಲ್ಲಿ ತಿಳ್ಕೊಂಡ್ವಿ. ನಂತರ ಭೌತಿಕ ಪ್ರಪಂಚದೊಂದಿಗೆ ಕೃಷ್ಣನ ಸಂಬಂಧ ಚಿತ್ರ ಬಿಡಿಸಿದ್ರಿ ನೀವು, ಅದು 4ರಿಂದ 10 ಶ್ಲೋಕಗಳವರೆಗೆ ತಿಳ್ಕೊಂಡ್ವಿ. ಮತ್ತೆ ನಿರಾಕಾರವಾದಿಗಳು ಹೇಗೆ ನಿರಾಕಾರ ಬ್ರಹ್ಮ ಅಂದ್ರೆ ಬ್ರಹ್ಮ ಜ್ಯೋತಿ ಎನ್ನುವಂಥದ್ದು ಅದರ ಬಗ್ಗೆ ಯಾರು ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ಅಂದ್ರೆ ಭಗವಂತನಿಗೆ ಆಕಾರ ಇಲ್ಲ, ಅವನು ಬರೀ ಒಂದು ಶಕ್ತಿ ಅಥವಾ ಅವನೊಂದು ಜ್ಯೋತಿ ಬೆಳಕು ಅನ್ನೋದ ಆತರ ಯೋಚನೆ ಮಾಡುವಂಥದ್ದು ಆ ಭಗವತ್ ಸಾಕ್ಷಾತ್ಕಾರಕ್ಕಿಂತ ಕಡಿಮೆ ಅನ್ನೋದನ್ನ ನಾವು ನೋಡಿದ್ವಿ. ನಂತರ ಮಹಾತ್ಮರು ಮತ್ತೆ 3 ತರ ರೀತಿಯ ಆರಾಧಕರು ಇವತ್ತು ತಿಳ್ಕೊಳಿಕಿರುವಂತದ್ದು. ಮಹಾತ್ಮರ ಬಗ್ಗೆ ಯಾರು ಮಹಾತ್ಮರು ಅಂದ್ರೆ ಯಾರು, ಅವರ ಗುಣಗಳ ಬಗ್ಗೆ ತಿಳ್ಕೊತೀವಿ. ಮತ್ತೆ ಈ 3 ಇತರ ರೀತಿಯ ಆರಾಧಕರು, ಅನನ್ಯ ಭಕ್ತಿ ಅಲ್ಲದೆ ಬೇರೆ ರೀತಿಯ ಭಕ್ತಿಯಲ್ಲಿ ತೊಡಗಿರುವಂತಹ 3 ರೀತಿಯ ಆರಾಧಕರ ಬಗ್ಗೆ 13ರಿಂದ 19ನೇ ಶ್ಲೋಕದವರೆಗೆ ತಿಳ್ಕೊಳ್ಳಿಕ್ಕಿದೀವಿ. ಮತ್ತೆ ದೇವತಾ ಆರಾಧನೆಯನ್ನ
ತೆರೆಗೊಳಿಸಲಾಗಿದೆ. ಅಂದ್ರೆ ಇಲ್ಲಿ ದೇವತಾ ಆರಾಧನೆ, ಭಗವಂತನ ಆರಾಧನೆ ಮಾಡುವಂತದ್ದು ಅದು ಉತ್ತಮವಾದ್ದು. ಈ ದೇವತೆಗಳನ್ನ ಆರಾಧನೆ ಮಾಡುವಂತವ್ರು ಅಲ್ಪ ಬುದ್ಧಿ ಇರುವಂತವ್ರು, ಮತ್ತೆ ಅವರು ಅವಿಧಿಪೂರ್ವಕವಾಗಿ ಅದನ್ನ ಮಾಡ್ತಾರೆ ಅನ್ನೋದನ್ನ ನಾವು ಇವತ್ತು ನೋಡುತ್ತಿದ್ದೀವಿ 20-25 ನಂತರ ಅನನ್ಯ ಭಕ್ತಿ, ಕೊನೆಯದಾಗಿ ನಾವು 26-34 ಶ್ಲೋಕದವರೆಗೆ ಅನನ್ಯ ಭಕ್ತಿಯ ಬಗ್ಗೆನೆ ತಿಳ್ಕೊಳ್ಳಿಕ್ಕಿದೀವಿ. ಅಂದ್ರೆ ಈ ಅಧ್ಯಾಯ ನಮ್ಗೆ ತಿಳಿಸ್ಕೊಡುವಂತದ್ದು ಹೆಚ್ಚಾಗಿ ಅನನ್ಯ ಭಕ್ತಿಯ ಬಗ್ಗೆ. ಅಂದ್ರೆ ವಿಚಲಿತವಿಲ್ಲದ ಅಂದ್ರೆ ಅನ್ಯ ಭಗವಂತನ ಭಕ್ತಿ ಪೂರ್ವಕ ಸೇವೆ ಹೊರತುಪಡಿಸಿ ಬೇರೇನೂ ಇಚ್ಛೆಗಳನ್ನ ಇಟ್ಕೊಂಡಿರುವಂತಹ ಮಹಾತ್ಮರು, ಅವರ ಬಗ್ಗೆ ನಾವು ತಿಳ್ಕೊಳ್ಲಿಕ್ಕಿದೀವಿ. ಹರೇ ಕೃಷ್ಣ. ಆಶ್ರಯ ಗೋಪಿ ದೇವಿ ದಾಸಿ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಓದಕ್ಕ ಮಾತಾಜಿ? ಓದ್ಬೇಕಾ ಓದ್ಬೇಕಾ ಓದಿ ಮಾತಾಜಿ? ಮಾತಾಜಿ, ಓದಿ ಓದಿ ಹರೇ ಮಾತಾಜಿ, ಓದಿ. ಹರೇ ಕೃಷ್ಣ. ಮಹಾತ್ಮಾನಂತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತ ಭಜಂತೆ ಅನನ್ಯ ಮನಸ್ಸೋ ಜ್ಞಾತ್ವಾ ಭೂತಾದಿ ಅವ್ಯಯಂ. ಪಾರ್ಥನೆ, ಕ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯಯನೂ ಆದ ದೇವೋತ್ತಮ ಪರಮಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಮಾತಾಜಿ, ಇದು ಹರೇ ಕೃಷ್ಣ, ಇದು ಕ್ರಾಂತಿಯ ಮಾತಾಜಿ? ಪ್ರಾರ್ಥನೆ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಮಾತಾಜಿ ಸ್ವಲ್ಪ. ಹೌದಾ? ಅದು ಅನುವಾದನೆ. ಭ್ರಾಂತಿ ಹಾ. ಭ್ರಾಂತಿ ಮಾತಾಜಿ, ಭ್ರಾಂತಿ ಅಂತ ಇದೆ ಮಾತಾಜಿ. ಟೆಕ್ಸ್ಟ್ ಕ್ರಾಂತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಮಾತಾಜಿ. ಭ್ರಾಂತಿಗೆ ಸಿಲುಕದ ಮಹಾತ್ಮರು. ಓಕೆ, ಭ್ರಾಂತಿಗೆ ಸಿಲುಕದ. ಸರಿ ಸರಿ, ಓಕೆ ಮಾತಾಜಿ. ಹರೇ ಕೃಷ್ಣ, ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಮಹಾತ್ಮ ಅನಸ್ತು ಮಾಂ ಪಾರ್ಥ. ಮೊದಲಿಗೆ ಮಹಾತ್ಮ ಅಂದ್ರೆ ಯಾರು ಅಂತ ನಾವು ತಿಳ್ಕೊಳ್ಳೋಣ. ಮಹಾತ್ಮ ಅಂತಂದ್ರೆ ಈ ನಾವು ನೋಡ್ತೀವಿ ಮಹಾತ್ಮ ಗಾಂಧಿ ಅಂತೆಲ್ಲ. ಆಕ್ಚುಲಿ ಮಹಾತ್ಮ ಅನ್ನುವಂತ ಪದವನ್ನ ಯಾರು ಶುದ್ಧ ಭಕ್ತರಿದ್ದಾರೆ, ಅನನ್ಯ ಭಕ್ತಿ ಅಂತ ಮಾಡುವಂತಹ ಭಕ್ತರಿದ್ದಾರೆ, ಅಂತವರಿಗೆ ಬಳಸುವಂತಹ ಪದ. ಅಂತಹ ಮಹಾತ್ಮರು ಅವರು ಮಹಾತ್ಮ ನಸ್ತು ಮಾಂ ಪಾರ್ಥ ದೈವಿ ಪ್ರಕೃತಿ ಆಶ್ರಿತ. ಅಂತಹ ಮಹಾತ್ಮರು ಯಾವಾಗ್ಲೂ ಕೂಡ, ಇಲ್ಲಿ ಭಗವಂತನಿಗೆ 2 ರೀತಿಯ ಅಂದ್ರೆ 3 ರೀತಿಯ ಶಕ್ತಿಗಳಿದೆ. ಒಂದು ಅಂತರಂಗ ಶಕ್ತಿ, ಇನ್ನೊಂದು ಬಹಿರಂಗ ಶಕ್ತಿ, ಮತ್ತೆ ಇನ್ನೊಂದು ತಟಸ್ಥ ಶಕ್ತಿ. ನಾವೆಲ್ಲರೂ ತಟಸ್ಥ ಶಕ್ತಿಗೆ ಸೇರಿದ್ರೆ ಈ ಭೌತಿಕ ಪ್ರಪಂಚವನ್ನ ಮಹಾಮಾಯೆ ಬಹಿರಂಗ ಶಕ್ತಿಯಾಗಿ ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ, ಈ ದೈವಿ ಪ್ರಕೃತಿ ಅನ್ನುವಂಥದ್ದು ಅದು ಯೋಗ ಮಾಯೆ, ಭಗವಂತನ ಆಧ್ಯಾತ್ಮಿಕ ಶಕ್ತಿ. ಯೋಗಮಾಯಿ. ಯಾರೆಲ್ಲ ಇಂತಹ ಮಹಾತ್ಮರಿದ್ದಾರೆ, ಯಾರು ಶುದ್ಧ ಭಕ್ತರಿದ್ದಾರೆ, ಅವರೆಲ್ಲರೂ ಯಾವಾಗ್ಲೂ ಕೂಡ ಈ ದೈವಿ ಪ್ರಕೃತಿಯ ಆಶ್ರಯದಲ್ಲಿ ಇರ್ತಾರೆ, ಈ ಯೋಗಮಾಯಿಯ ಆಶ್ರಯದಲ್ಲಿ ಇರ್ತಾರೆ. ಯಾರೆಲ್ಲ ಭಕ್ತಿಗೆ ತೊಡಗ್ತಾರೆ ಅವರೆಲ್ಲರೂ ಕೂಡ ಈ ಯೋಗಮಾಯಿಯ ನಿಯಂತ್ರಣಕ್ಕೆ ಬರ್ತಾರೆ. ಮತ್ತೆ ಅವ್ರು ಏನ್ ಮಾಡ್ತಾರೆ ಈ ಮಹಾತ್ಮರು ಅಂತಂದ್ರೆ, ಭಜಂತಿ ಅನನ್ಯ ಮನಸ್ಸು. ಅಂದ್ರೆ ಅವ್ರು ಯಾವಾಗ್ಲೂ ಭಗವಂತನ ಭಜಂತಿ ಅಂತಂದ್ರೆ ಅವನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ. ಅನನ್ಯ ಮನಸ್ಸು ಅಂತಂದ್ರೆ ಬೇರೆ ಏನೇ ಒಂದು ವಿಚಾರ ಅವರ ಮನಸ್ಸಿನಲ್ಲಿ ಇರೋದಿಲ್ಲ. ಯಾವಾಗ್ಲೂ ಕೂಡ ಭಗವಂತನ ಪ್ರೇಮಪೂರ್ವಕ ಭಕ್ತಿ ಸೇವೆ ಅನ್ನೋದನ್ನ ಬಿಟ್ಟು ಬೇರೆ ಯಾವುದೇ ಮನಸ್ಸಿನಲ್ಲಿ ಅವ್ರಿಗೆ ಬೇರೆ ಯಾವುದೇ ವಿಷಯಾಸಕ್ತಿಗಳು ಇರೋದಿಲ್ಲ. ಜ್ಞಾತ್ವಾ ಭೂತಾದಿ ಅವ್ಯಯಂ. ಅಂದ್ರೆ ಅವರು ಅದನ್ನ ಹೊರತುಪಡಿಸಿ ಆದ್ರೆ ಅವ್ರಿಗೆ ಗೊತ್ತಿದೆ, ಜ್ಞಾತ್ವ ಅಂದ್ರೆ ಅವ್ರಿಗೆ ತಿಳಿದಿದೆ. ಏನ್ ತಿಳಿದಿದೆ ಅಂತಂದ್ರೆ ಭೂತಾದಿ ಅವ್ಯಯಂ. ಅಂದ್ರೆ ಕೃಷ್ಣನೇ ಎಲ್ಲದಕ್ಕೂ ಆದಿ, ಅವನೇ ಎಲ್ಲದಕ್ಕೂ ಅಂತ್ಯ, ಅವನೇ ಎಲ್ಲದಕ್ಕೂ ಕೂಡ ಸೃಷ್ಟಿ ಸ್ಥಿತಿ ಲಯಗಳಿಗೆ ಪರಮಾತ್ಮ ಅವನೊಬ್ಬನೇ ಕಾರಣ ಅನ್ನೋದು ಅವ್ರಿಗೆ ತಿಳಿದಿದೆ. ಆದ ಕಾರಣ ಅವರು ಸದಾ ಕಾಲ ಭಗವಂತನ ಮಾತಾಜಿ ಕೇಳಿಸ್ತಾ ಇಲ್ಲ ಮಾತಾಜಿ. ಮಾತಾಜಿ ಆಡಿಯಬಲ್ ಇಲ್ಲ. ಹರೇ ಕೃಷ್ಣ ಮಾತಾಜಿ.
ನೆಟ್ವರ್ಕ್ ಇಶ್ಯೂಸ್ ಆಗ್ತಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿದೆ ಮಾತಾಜಿ ಈಗ? ಎಸ್ ಮಾತಾಜಿ, ನಾವು ಇಟ್ಸ್ ಆಗಾಗ ಇದು ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಕೊಡ್ತಿದೆ ಮಾತಾಜಿ. ಕೇಳಿಸ್ತಾ ಇದೆ ಮಾತಾಜಿ ಈಗ? ಹಾ ಮಾತಾಜಿ, ಅಂದ್ರೆ ನಾನು ಈ ಶ್ಲೋಕದ ಬಗ್ಗೆ ಹೇಳಿದೆ. ಮಹಾತ್ಮ ಅಂತಂದ್ರೆ ಅದು ಶುದ್ಧ ಭಕ್ತರಿಗೆ ಹೇಳುವಂತದ್ದು. ಅವ್ರು ಯಾವಾಗ್ಲೂ ಕೂಡ ಯೋಗಮಾಯಿಯ ಆಶ್ರಯದಲ್ಲಿ ಇರ್ತಾರೆ. ಮತ್ತೆ ಅವ್ರು ಯಾವಾಗ್ಲೂ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಭಗವಂತನ ಬಗ್ಗೆ ಆ ಜ್ಞಾನ ಇದೆ. ಭಗವಂತನೇ ಎಲ್ಲದಕ್ಕೂ ಆದಿ, ಎಲ್ಲದಕ್ಕೂ ಒಂದು ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲ ಕಾರಣ ಅವನು ಅಂತ ತಿಳಿದು ಅವ್ಯಯನು ಅಂತ ಹೇಳಿ ಅವನ ಭಕ್ತಿಯಲ್ಲಿ ಅವರು ಸಂಪೂರ್ಣವಾಗಿ ನಿರತರಾಗಿರ್ತಾರೆ ಅನ್ನೋದನ್ನಲ್ಲಿ ನಾವು ನೋಡ್ತಾ ಇದೀವಿ. ಇಲ್ಲಿ ಮಹಾತ್ಮ ಈ ಶ್ಲೋಕಗಳಲ್ಲಿ ಕೊಟ್ಟಿರುವ ಗುಣಗಳು ಮತ್ತು ನಡವಳಿಕೆಯನ್ನು ಪ್ರತಿಬಿಂಬಿಸುವ ಶ್ರೀಲ ಪ್ರಭುಪಾದರ ಜೀವನದಿಂದ ಉದಾಹರಣೆಗಳನ್ನು ಪಟ್ಟಿ ಮಾಡಿ. ಅಂದ್ರೆ ಇದೊಂದು ಚಟುವಟಿಕೆ. ಈ 13ನೇ ಶ್ಲೋಕ ಮತ್ತೆ 14ನೇ ಶ್ಲೋಕ ಇವೆರಡು ಕೂಡ ಮಹಾತ್ಮರ ಬಗ್ಗೆ, ಅವರ ಗುಣಲಕ್ಷಣಗಳ ಬಗ್ಗೆ ತಿಳಿಸ್ಕೊಡುವಂತಹ ಶ್ಲೋಕಗಳು. ಅದನ್ನ ನೀವ್ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಪ್ರಭುಪಾದರ ಬಗ್ಗೆ ನಿಮ್ಗೆ ಈಗಾಗ್ಲೇ ಗೊತ್ತಿರುತ್ತೆ. ಅವರಲ್ಲಿ ಯಾವ್ದೆಲ್ಲ ಈ ಮಹಾತ್ಮರಲ್ಲಿರುವಂತಹ ಗುಣ ಲಕ್ಷಣಗಳು ಇದ್ವು ಅನ್ನೋದನ್ನ ಹೇಳ್ಬೇಕಾಗತ್ತೆ. ಹರೇ ಕೃಷ್ಣ. ಅರ್ಥ ಆಯ್ತು ಅನ್ಕೋತೀನಿ ಅಲ್ವಾ? ಬ್ರೇಕ್ಔಟ್ ರೂಮ್ ಮಾಡ್ಲಾ? ಹರೇ ಕೃಷ್ಣ. ಹರೇ ಕೃಷ್ಣ, ಕೇಳಿಸ್ತಿದೆನಾ? ಕೇಳಿಸ್ತಾ ಇದೆ ಮಾತಾಜಿ. ಕೇಳಿಸ್ತಾ ಇಲ್ಲ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ. ಓಕೆ, ಬ್ರೇಕ್ಔಟ್ ರೂಮ್ ಮಾಡ್ಲಾ ಮಾತಾಜಿ? ಇದು ಅರ್ಥ ಆಯ್ತಲ್ವಾ ಕ್ವಶನ್? ಇನ್ನೊಂದ್ಸಲ ಹೇಳಿ ಮಾತಾಜಿ. ಇಲ್ಲಿ 13 ಮತ್ತೆ 14ನೇ ಶ್ಲೋಕದಲ್ಲಿ, 9ನೇ ಅಧ್ಯಾಯದ 13 ಮತ್ತೆ 14ನೇ ಶ್ಲೋಕದಲ್ಲಿ ಮಹಾತ್ಮರ ಗುಣಲಕ್ಷಣಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಶ್ಲೋಕಗಳಲ್ಲಿ ಇರುವಂತಹ ಭಾವಾರ್ಥಗಳನ್ನೆಲ್ಲ ಓದಿ ನೀವು. ಅದು ಪ್ರಭುಪಾದರ ಬಗ್ಗೆ ನಮ್ಗೆಲ್ಲ ಗೊತ್ತಿರುತ್ತೆ. ಅವರಲ್ಲಿ ಮಹಾತ್ಮರಲ್ಲಿ ಇರುವಂತಹ ಯಾವೆಲ್ಲ ಗುಣಗಳು ಇದ್ವು ಅನ್ನೋದನ್ನ ಹೇಳ್ಬೇಕಾಗುತ್ತೆ ನೀವು. ತಿಳಿತಾ ಮಾತಾಜಿ? ಓಕೆ ಮಾತಾಜಿ. ಓಕೆ ಮಾತಾಜಿ, ಹಾಗಾದ್ರೆ ನಾನು ಈಗ ಬ್ರೇಕ್ಔಟ್ ರೂಮ್ ಮಾಡ್ತೇನೆ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಇವಾಗ್ಲೇ ಹಾಕ್ಲಾ, ಇದಾದ್ಮೇಲೆ ಇಲ್ಲ ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಲಾ? ಹಾಕಿ ಮಾತಾಜಿ, ಅವ್ರಿಗೆ ಹಾಕಿರಿ ಮಾತಾಜಿ. ಯಾರ್ಯಾರು ಫ್ರೀ ಇದಾರೋ ಅವ್ರು ಹಾಕ್ಬಿಡ್ಲಿ. ಓಕೆ ಮಾತಾಜಿ. ಹರೇ ಕೃಷ್ಣ, ಎಲ್ಲರೂ ಜಾಯ್ನ್ ಆಗಿ. ಇನ್ನು 6 ಜನ ಇದ್ದೀರಿ. ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳಿ ಜಾಯ್ನ್ ಆಗೋದ್ರಲ್ಲಿ. ಹರೇ ಕೃಷ್ಣ. ರಾಜ ಪ್ರಭುಜಿ, ಪಲ್ಲವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅದು ಬ್ರೇಕ್ಔಟ್ ರೂಮ್ಸ್ ಆಗಿಲ್ಲ ಪ್ರಭುಜಿ? ಹರೇ ಕೃಷ್ಣ. ಪಲ್ಲವಿ ಮಾತಾಜಿ, ಸುನೀತಿ ಮಾತಾಜಿ, ಪ್ರಾಬ್ಲಮ್ ಇದೆಯಾ ಬ್ರೇಕ್ಔಟ್ ರೂಮ್ ಜಾಯ್ನ್ ಆಗೋದ್ರಲ್ಲಿ?
ಹರೇ ಕೃಷ್ಣ. ಭವ್ಯ ಮಾತಾಜಿ, ಪಲ್ಲವಿ ಮಾತಾಜಿ, ಸುನೀತಿ ಮಾತಾಜಿ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಇನ್ನೊಂದ್ಸರಿ ಕಳಿಸಿ ಮಾತಾಜಿ. ಇನ್ನು ಹಾಕಿಲ್ಲ, ಇವಾಗ ಹಾಕ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕುಂಡಲತಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ 14, 13 ಮತ್ತು 14ನೇ ಶ್ಲೋಕದಲ್ಲಿ ನಮಗೆ ಮಹಾತ್ಮರ ಗುಣಲಕ್ಷಣಗಳನ್ನ ಹೇಳಿ ಅಂತ ನಮಗೆ ಕೊಟ್ಟ ಟಾಪಿಕ್. ನಾವಿದ್ರಲ್ಲಿ 4 ಜನ ಇದ್ದೀವಿ. ನಾನು ಕೇಶವ ಪ್ರಭು, ಪದ್ಮಿನಿ ಮೂರ್ತಿ ಮಾತಾಜಿ ಮತ್ತೆ ಪ್ರವೀಣಾವಿನ ಮಾತಾಜಿ. ಈಗ ಶಿಲಪ್ರಭುಪಾದರಿಗೆ ಅವರ ಗುಣಗಳನ್ನ ನಾವು ಇಲ್ಲಿ ತುಲನೆ ಮಾಡ್ಬೇಕು ಅಂತ ಹೇಳಿದರೆ ಈ ಶ್ಲೋಕದಿಂದ ಹೆಕ್ಕಿ ಬಿಟ್ಟು
ಪ್ರಥಮ ಶ್ಲೋಕದಲ್ಲಿ ಹೇಳಿದರಲ್ಲಿ ಮಹಾತ್ಮ ನಸ್ತು ಪಾರ್ಥ ದೈವಂ ಪ್ರಕೃತಿ ಆಶ್ರಿತಃ. ಪಾರ್ಥನೆ ದೈವ ಪ್ರಕೃತಿಯಲ್ಲಿ ಇರ್ಬೇಕು ನೀನು ಅಂತ ಇದ್ರೆ ನೀನು ಅವನಲ್ಲಿ ಆಗ ಇದ್ರೆ ಮಾತ್ರ ನೀನು ಮಹಾತ್ಮನಾಗ್ತಿ ಅಂತ ಹೇಳುವಂತಹದ್ದು. ಅಂದ್ರೆ ಮಹಾತ್ಮ ಆಗ್ಬೇಕಿದ್ರೆ ನಾವು ದೈವಿ ಪ್ರಕೃತಿಯಲ್ಲಿರ್ಬೇಕು, ಅಂದ್ರೆ ಪ್ರಕೃತಿಗಳನ್ನ ಮೀರಿದಂತಹ ಶುದ್ಧ ತತ್ವದಲ್ಲಿರ್ಬೇಕು. ಈ ತತ್ವಗಳು ಪ್ರಭುಪಾದರಲ್ಲಿ ಯಥೇಚ್ಛವಾಗಿತ್ತು ಅನ್ನೋದು ನಮಗೆ ಗೊತ್ತಿದೆ. ಉದಾಹರಣೆಗೆ ಅವರು ಹುಟ್ಟಿದನಿಂದಲೇ ಅವರು ದೈವಿ ಭಕ್ತಿಯನ್ನ ಅಳವಡಿಸಿಕೊಂಡಿದ್ರು. ಉದಾಹರಣೆಗೆ ಸಣ್ಣ ಮಗು ಇರುವಾಗ ಅವರಿಗೆ ಜ್ವರ ಬಂತು ಅಂತ ಕೇಳಿದ್ದೇವೆ. ಆವಾಗ ಅವರಿಗೆ ಏನೋ ಒಂದು ಆ ಅಶುದ್ಧ ತತ್ವದಲ್ಲಿ ಇರುವ ಮೆಡಿಸಿನ್ ಅನ್ನು ಕೊಡುವಾಗ ಅವ್ರು ಅದನ್ನ ಸ್ವೀಕಾರ ಮಾಡ್ಲಿಲ್ಲ. ಮತ್ತೆ ತುಳಸಿ ದಳದಿಂದ ಕೊಟ್ಟಾಗ ಅವರ ಜ್ವರ ಅವರಿಂದ ದೂರ ಹೋಯ್ತು ಅನ್ನೋದನ್ನ ನಾವು ಕೇಳಿದ್ದೇವೆ. ಇದು ಅವರ ಹುಟ್ಟುತ್ತಲೇ ಅವರ ಆತ್ಮಶುದ್ಧಿಯನ್ನ ಪಡ್ಕೊಂಡಿದ್ರು ಅನ್ನೋದಕ್ಕೆ ನೋಡುವಂತಹ ಅವರ ಲಕ್ಷಣಗಳು ಅಥವಾ ಅವರ ಮಹಾತ್ಮ ಆಗಿದ್ರು ಅನ್ನೋದನ್ನ ತಿಳ್ಕೊಳ್ಬಹುದು. ಇನ್ನು ಸಾಮಾನ್ಯವಾದಂತಹ ಜ್ಞಾನಗಳು ನಮಗೆ ಇದ್ರೆ ಅವರಿಗೆ ಅದಕ್ಕಿಂತ ಮೀರಿದಂತಹ ಜ್ಞಾನ ಅವರಲ್ಲಿ ಇತ್ತು ಅನ್ನೋದು ಸ್ಪಷ್ಟ. ಅವರಿಗೆ ಭಗವಂತ ಏನು ಅಂದ್ರೆ ಚೆನ್ನಾಗಿ ಗೊತ್ತಿತ್ತು, ಪ್ರಕೃತಿ ನಿಯಮಗಳು ಏನು ಅಂದ್ರೆ ಚೆನ್ನಾಗಿ ಗೊತ್ತಿತ್ತು. ಆಮೇಲೆ ಅವ್ರು ಹೇಳ್ತಾರೆ ದೇವರನ್ನ ಅಥವಾ ದೇವತೆಗಳನ್ನ ಆರಾಧನೆ ಮಾಡಿದ್ರೆ ನಾವು ಏನಾಗ್ತೇವೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಇವುಗಳನ್ನ ಮೀರಿದ ತತ್ವ ನನ್ನಲ್ಲಿದ್ರೆ ಅವರಲ್ಲಿದ್ದ ಕಾರಣ ಅವರನ್ನು ಮಹಾತ್ಮ ಅಂತ ನಾವು ಹೇಳ್ತೇವೆ. ಇನ್ನು ಕೆಲವು ನಿದರ್ಶನ ಅವರನ್ನು ನಾವು ತೆಗೆದುಕೊಳ್ಳೋದಿದ್ರೆ ಅವರಲ್ಲಿ ಶ್ರೇಷ್ಠವಾದ ಗುಣ ಇದ್ದ ಕಾರಣ ಅವರ ಗುರುಗಳು ಅವರನ್ನ ಒಬ್ಬ ಉತ್ತಮ ನಮ್ಮ ಪರಂಪರದಲ್ಲಿ ಇಟ್ಟುಕೊಳ್ಳಿಕ್ಕೆ ಅವರು ಬಯಸಿದ್ರು. ಮತ್ತೆ ಅವರಿಗೆ ಕೊಟ್ಟ ಆಜ್ಞೆ ಏನಂದ್ರೆ ಹೊರಗಿನಲ್ಲಿ ಇರುವಂತಹ ಒಂದು ಮಂದಮತಿಗಳನ್ನ ಶುದ್ಧ ಭಕ್ತಿಗೆ ತಕೊಂಡು ಬಾ ಅಂತ ಪ್ರಯಾಣ ಮಾಡಿದ್ರು. ಫಾರಿನ್ ಅಮೆರಿಕದಂತಹ ಒಂದು ದುಷ್ಟ ಪ್ರವೃತ್ತಿ ಇರುವಂತಹ ದೇಶಕ್ಕೆ ಹೋಗಿ ಅಲ್ಲಿಯ ಜನರನ್ನ ತಿದ್ದುವಂತಹ ಕೆಲಸ ಮಾಡಿದ್ರು. ಇದು ಮಹಾತ್ಮರಿಗೆ ಮಾತ್ರ ಸಾಧ್ಯ. ಯಾಕಂದ್ರೆ ಅಲ್ಲಿ ಇರುವವರು ಹಿಪ್ಪಿಗಳು ಅಂತ ಹೇಳ್ತಾರೆ. ಅಯೋಗ್ಯರಲ್ಲಿ ಅಯೋಗ್ಯರವರು, ಅವರನ್ನ ಮಾತಾಡಿಸುವುದು ನಮಗೆ ಸಾಧ್ಯ ಇಲ್ಲ. ಅಂತಹವರನ್ನ ಅವರು ಉತ್ತಮ ಕುಲದವರನ್ನಾಗಿ ಮಾಡಿ ಶ್ರೇಷ್ಠ ಭಕ್ತರನ್ನಾಗಿ ಮಾಡಿ ಇವತ್ತು ಅವರಲ್ಲಿ ಎಷ್ಟೋ ಜನ ಗುರುಗಳಿದ್ದಾರೆ ಅಂತ ಹೇಳಿದ್ರೆ ಅದು ಶೀಲಪ್ರಪಾದರಿಗೆ ಮಾತ್ರ ಅದನ್ನ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಅವರು ಮಹಾತ್ಮ ಅಂತ ನಮಗೆ ಅನ್ಸ್ಬೋದು. ಇನ್ನು ಹೇಳ್ತಾರೆ ಸತತಂ ಕೀರ್ತಯಂತೋಮಂ ಯತಂತಾಷ್ಟ ದೃಢವ್ರತಃ. ಅಷ್ಟು ಮಾತ್ರ ಮಾಡಿದ್ರೆ ಸಾಲದು, ಮಹಾತ್ಮನಾಗುವವನು ಸತತವಾಗಿ ಭಗವಂತನ ಕೀರ್ತನೆ ಮಾಡಬೇಕು. ಅದು ಶೀಲಪ್ರಪಾದರಲ್ಲಿ ನಾವು ಕಂಡಿದ್ದೇವೆ. ಅವರು ಮಾಡುವಂತಹ ಕೀರ್ತನೆ ನಾವು ನೋಡಿದ್ದೇವೆ. ನಿರರ್ಗಳವಾಗಿ 3 ಗಂಟೆಗಳವರೆಗೆ ಮಾಡಿದ್ರಂತೆ. ನಮಗೆ 5 ನಿಮಿಷ 2 ನಿಮಿಷ ಮಾತಾಡಿ ಅಂದ್ರೆ ನಮಗೆ ಆಗೋದಿಲ್ಲ. ಆದ್ರೆ ಅವರು ಮಹಾತ್ಮ ಅಂತ ನಾವು ತಿಳ್ಕೊಂಡು ಅವರಿಗೆ ನಾವು ಶರಣಾಗತರಾಗ್ಬೇಕು ಅನ್ನೋದು. ಮತ್ತೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕವಿತಾ ಮಾತಾಜಿ ಹೇಳ್ತೀರಾ? ನಮ್ದು ಗ್ರೂಪ್ ನಂಬರ್ 4 ಮಾತಾಜಿ. ನಮ್ಮ ಗ್ರೂಪ್ ಒಳಗೆ ಲಕ್ಷ್ಮೀ ಡಿ ಮಾತಾಜಿ, ಲಕ್ಷ್ಮೀ ಕಾಂಬ್ಳೆ ಮಾತಾಜಿ, ಪಲ್ಲವಿ ಮಾತಾಜಿ ಮತ್ತೆ ಐಶ್ವರ್ಯ ದಾಸೆ ಮಾತಾಜಿ ಮತ್ತೆ ನಾವು ಇದ್ದೀವಿ ಮಾತಾಜಿ. ಇಲ್ಲಿ 13ನೇ ಶ್ಲೋಕದಲ್ಲಿ ಹೇಳ್ದಂಗೆ ಮಹಾತ್ಮ ನಸ್ತು ಮಾಂ ಪಾರ್ಥ ಅಂದ್ರೆ ಮಹಾತ್ಮ ಅಂದ್ರೆ ಇಲ್ಲಿ ನೀವ್ ಹೇಳ್ದಂಗೆ ಗಾಂಧೀಜಿ ಅಲ್ಲ. ಮತ್ತೆ ಯಾರು ಅಂದ್ರೆ ಮಹಾತ್ಮ ಅಂದ್ರೆ ಈಗ ಮಹಾತ್ಮ ಅಂದ್ರೆ ಅವರು ಪ್ರಭುಪಾದ ಅವರು ಗುರುಗಳಿಗೆ ತುಂಬಾ ನೀವು ಹೋಗಿ ಪ್ರತಿಯೊಂದು ಕೃಷ್ಣ ಭಕ್ತಿ ನೀವು ಸಾರಿಸಬಲ್ಲೆ, ನೀವು ಅದಕ್ಕೆ ನೀವು ಕೆಪಬಲ್ ಇದೀರಿ ಅಂದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಅಷ್ಟು 70 ವರ್ಷ ಆದ್ರೆ ಕೂಡ ಅವರು 2 ಸತಿ 3 ಸತಿ ಅವರಿಗೆ ಹೃದಯಾಘಾತ ಆದ್ರೂ ಕೂಡ ಅದನ್ನ ಲೆಕ್ಕಿಸದೆ ಅವರು ಹಿಪ್ಪಿಗಳನ್ನು ಹ್ಯಾಪಿ ಈಗ ಮಾಡಿ ಅಲ್ಲಿ ಬಂದ ಕಷ್ಟ ಸುಖಗಳನ್ನ ಅವರು ಲೆಕ್ಕಿಸದೆ ಭಕ್ತಿಯನ್ನು ಕೃಷ್ಣ ಭಕ್ತಿಯನ್ನು ಅವರು ಮುಂದುವರಿಸಿದ್ದಾರೆ. ಸೊ ಮತ್ತೆ ಇಲ್ಲಿ 14ನೇ ಶ್ಲೋಕದಲ್ಲಿ ಇದು ಭಗವದ್ಗೀತೆಯ ಮಧ್ಯದ ಶ್ಲೋಕ ಅಂದ್ರೆ ಇದು ಸೆಂಟರ್ ಆಫ್ ದ ಶ್ಲೋಕ ಅಂತ ನಾವು ಇದು ಹೇಳ್ಬೋದು. ಮತ್ತೆ ಇದರಲ್ಲಿ ಕೂಡ ನಾವು ಏನ್ ತಿಳ್ಕೊಬೋದಂದ್ರೆ ಪ್ರಭುಪಾದರು ಕೃಷ್ಣನ್ ಸೇವೆನಲ್ಲಿ ಯಾವ ತರ ತೊಡಗುತ್ತಿದ್ರು, ಅವರು ಎಷ್ಟು ಕಷ್ಟ ಪಡ್ತಿದ್ರು ಪುಸ್ತಕಗಳ ಮೂಲಕ, ಪುಸ್ತಕನಲ್ಲಿ ಲೇಖನ ಮೂಲಕ, ಮತ್ತೆ ಅದು ಎಲ್ಲರಿಗೂ ಹೇಳ್ಬೇಕು ಅನ್ನೋದು, ಎಲ್ಲರಿಗೂ ಕೃಷ್ಣ ಭಕ್ತಿ ತರಬೇಕು ಅನ್ನೋದು. ಅವರು 4 ಗಂಟೆ ಮಲಗಿದ್ರೆ ಕೂಡ ಅವರು ನಮಗೆ ಸಹ ಅವರು ನೀವು 6 ತಾಸು ಮಲಗಿರಿ, ಆಮೇಲೆ ಪುಸ್ತಕಗಳೆಲ್ಲ ನೀವು ಓದ್ರಿ, ಅದ್ರಲ್ಲೇ ನಾನು ಇದೀನಿ, ಜೀವಂತವಾಗಿದ್ದೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಬಹಳ ಕಷ್ಟಗಳು ಬಂದ್ರೆ ಕೂಡ ಅವರು ಕೃಷ್ಣ ಪ್ರಜ್ಞೆಯನ್ನ ಮಾತ್ರ ಅವರು ಅಂದ್ರೆ ನಿಂದಿಸಿಲ್ಲ. ಅಂದ್ರೆ ಸತತಂ ಅವರು ಕಷ್ಟ ಪಡ್ತಾನೆ ಇದ್ದಾರೆ. ಸೊ ಇಲ್ಲಿ ಅವ್ರಿಗೆ ಮಹಾಮಾಯ ಅನ್ನೋದು ಅವ್ರಿಗೆ ಆವರಿಸಿಲ್ಲ. ಯಾಕಂದ್ರೆ ಅವರು ಇದರಲ್ಲಿ ತಟಸ್ಥ ಅಂತರಂಗ ಶಕ್ತಿ ಅಂದ್ರೆ ಭಗವಂತನ ಅಂತರಂಗ ಶಕ್ತಿಯಲ್ಲಿ ಇದ್ರು ಅವರು. ಈಗ ನಾವೆಲ್ಲ ತಟಸ್ಥ ಶಕ್ತಿನಲ್ಲಿ ಇದ್ದೀವಿ. ಆದ್ರೆ ಕೂಡ
ಪ್ರಭುಪಾದರ ಅನ್ನೋದು ಅಂತರಂಗ ಶಕ್ತಿನಲ್ಲಿ ಭಗವಂತನ ಅನುಗ್ರಹದಿಂದ ಅವ್ರಿಗೆ ಮಾತ್ರ ಅದು ಇದು ಆಗುತ್ತೆ, ಅರ್ಹರಾಗಿದ್ದರು ಅವರು ಅಂತ. ಸೊ ಇಲ್ಲಿ ಮತ್ತೆ 7ನೇ ಅಧ್ಯಾಯದಲ್ಲಿ ಕೂಡ ಕೃಷ್ಣ ಪರಮಾತ್ಮ ಹೇಳಿದ ಪ್ರಕಾರ ನನಗೆ ಶರಣಾಗು, ನನಗೆ ಪೂಜಿಸು ಅಂತ. ಸೊ ಯಾರು ಇಲ್ಲಿ ಪ್ರಭುಪಾದರು ಹೇಳ್ದಂಗೆ ಯಾರು ಕೃಷ್ಣ ಭಕ್ತಿನಲ್ಲಿ ತೊಡಗಿರ್ತಾರೋ ಅಂತವರಿಗೆ ಕೃಷ್ಣನೇ ಲಾಸ್ಟ್ ತನಕ ಕೂಡ ಅವರಿಗೆ ಇದು ಕೈ ಬಿಡೋದಿಲ್ಲ. ಅನನ್ಯ ಚೇತ ಚಿಂತೋಮಾಮ ಅಂದ್ರೆ ಯಾವಾಗೂ ನಾನು ಕೈ ಬಿಡೋದಿಲ್ಲ ಅವರಿಗೆ ಅನ್ನೋದು ಇಲ್ಲಿ ನಾವು ತಿಳ್ಕೊಬಹುದು ಮಾತಾಜಿ. ಮತ್ತೆ ಇಲ್ಲಿ ಮಹಾತ್ಮ ಹಂತವನ್ನ ಅವರು ಸಾಧಿಸಿದ್ದಾರೆ. ಈಗ ನಾವು ಗಾಂಧಿ ಮಹಾತ್ಮರಂದ್ರೆ ದೇಶಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ. ನಮ್ಮ ಕೃಷ್ಣ ಭಕ್ತಿನಲ್ಲಿ ಯಾರು ಕಷ್ಟಪಟ್ಟಿದ್ದಾರೆ ಅಂದ್ರೆ ನಾವು ಸುಲಭವಾಗಿ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಕೋಬಹುದು, ಪ್ರಭುಪಾದರ ಅಷ್ಟು ಕಷ್ಟ ಯಾರು ಪಟ್ಟಿಲ್ಲ ಅಂತ. ಅವರು ಲಾಸ್ಟ್ ಜೀವನ ಉಸಿರಿರೋ ತನಕ ಕೂಡ ಅವರು ಭಗವದ್ಗೀತಾದ ಶ್ಲೋಕಗಳು ಹೇಳಿ ಅವ್ರ ಅರ್ಥವನ್ನು ಅವ್ರ ಶಿಷ್ಯರಿಗೆ ಹೇಳೋದ್ರಲ್ಲೇನೆ ಇದ್ರು ಅಂತ ನಾವು ಹೇಳ್ಬೋದು ಮಾತಾಜಿ. ಇಲ್ಲೊಂದು ಲಾಸ್ಟ್ ಪಾಸ್ಟ್ ಹೇಳ್ತೀವಿ ಮಾತಾಜಿ. ನವವಿಧ ಭಕ್ತಿ ಕೂಡ ಅವರು ಪ್ರಸಾದಂ ಯಾವ ತರ ಮಾಡ್ಬೇಕು ಅಂದ್ರೆ ಪ್ರಸಾದ ರೂಪದಲ್ಲಿ ಪ್ರತಿಯೊಂದು ಭಕ್ತನಿಗೆ ಕೃಷ್ಣನ ಸೇವೆ ದೊರೆಯುತ್ತದೆ. ಸೊ ಅದರಿಂದ ನಾವು ಎಷ್ಟೇ ಭಕ್ತರು ಬಂದ್ರೆ ಕೂಡ ನಾವು ಪ್ರಸಾದವನ್ನು ಕೊಡ್ಬೇಕು ಅನ್ನೋದು ಅವ್ರದ್ದು ಕಾನ್ಸೆಪ್ಟ್ ಆಗಿತ್ತು ಮಾತಾಜಿ. ಅವರೇ ಸ್ವತಃ ಪ್ರಸಾದವನ್ನು ಪ್ರಿಪೇರ್ ಮಾಡಿ ಎಲ್ಲ ಭಕ್ತ ಜನರಿಗೂ ಕಷ್ಟ ಆದ್ರೆ ಕೂಡ ಅವ್ರು ಅಷ್ಟು ಸುಲಭವಾಗಿ ಪ್ರಸಾದವನ್ನು ಕೊಡ್ತಿದ್ರು. ಯಾಕೆ ಕೊಡ್ತಿದ್ರು ಅಂದ್ರೆ ಈ ಪ್ರಸಾದ ರೂಪದಲ್ಲಿ ಕೃಷ್ಣನ ಸೇವೆಯಲ್ಲಿ ನಾವು ತೊಡಗಿಸ್ಕೋಬೇಕು ಅನ್ನೋದು ಅವ್ರದ್ದು ಆಸೆ ಆಗಿತ್ತು. ಅಷ್ಟೇ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಮೊದಲು ಕೃಷ್ಣ. ಈ ಮಹಾತ್ಮರು ಅಂತಂದ್ರೆ ಯಾರು? ಭಗವಂತನಿಗೆ ಸಂಪೂರ್ಣವಾಗಿ ಶರಣಾದವರು ಐಹಿಕ ಪ್ರಕೃತಿಯ ಬಿಡುಗಡೆಯನ್ನ ಪಡಿತಾರೆ ಅಂತವ್ರನ್ನ ಮಹಾತ್ಮರು ಅಂತ ಮಾತಾಜಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಮೊದಲಿಗೆ ಈ ಮಹಾತ್ಮರು ಅಂತಂದ್ರೆ ಯಾರು? ಈ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತರಾದವರು ಐಹಿಕ ಪ್ರಕೃತಿ ಬಂಧನದಿಂದ ಬಿಡುಗಡೆಯನ್ನ ಪಡ್ಕೋತಾರೆ ಅಂತವ್ರನ್ನ ಮಹಾತ್ಮರು ಅಂತ ಹೇಳಿ ಗುರುತಿಸಬಹುದು. ಅವ್ರನ್ನ ಈ ಯಾವುದೇ ಮೂಲತಃ ಜೀವಿ ತಟಸ್ಥ ಶಕ್ತಿ ಈ ಐಹಿಕ ಪ್ರಕೃತಿಯಿಂದ ಅವರನ್ನ ಬಿಡುಗಡೆ ಹೊಂದುತ್ತಿದ್ದ ಕೂಡಲೇ ಆತ ಆಧ್ಯಾತ್ಮಿಕ ಒಂದು ಮಾರ್ಗದರ್ಶನಕ್ಕೆ ಒಳಪಡುತ್ತಾರೆ. ಮತ್ತೆ ಈ ಮಹಾತ್ಮರಿಗೆ ಭಗವಂತನ ಆಚೆ ಬೇರೆ ಏನನ್ನು ಕೂಡ ಗೊತ್ತಿರಲ್ಲ. ಯಾಕಂದ್ರೆ ಅವ್ರಿಗೆ ಭಗವಂತ ಯಾರು ಮತ್ತು ಆತ ಎಲ್ಲಾ ಕಾರಣಗಳ ಕಾರಣ. ಅದು ಅಲ್ಲದೆ ಅವರು ಯಾವುದೇ ರೀತಿ ಈ ದೇವಾನುದೇವತೆಗಳು ಬೇರೆ ವಿಗ್ರಹ ಆರಾಧಕರಲ್ಲ. ಅವರಿಗೆ ಈ 2 ತೋಳುಗಳ ಕೃಷ್ಣನ ರೂಪನೇ ಅತ್ಯಂತ ಆಕರ್ಷಕ. ಇದು ಮತ್ತೆ ಅವ್ರಿಗೆ ಇನ್ನೂ ಹೆಚ್ಚಿನದು ಸದಾ ಅವರು ಭಕ್ತಿ ಸೇವೆಯಲ್ಲೇ ನಿರತರಾಗಿರುತ್ತಾರೆ. ಅವರಿಗೆ ಭಗವಂತನ ಗುಣ ನಾಮ ಲೀಲೆಗಳನ್ನ ಹಾಡಿ ಹೊಗಳೋದ್ರಲ್ಲಿ ಇರುವಂತಹ ಅತ್ಯಾಸಕ್ತಿ ಇತರ ದೇವಾನುದೇವತೆಗಳ ಆರಾಧಿಸುವುದರಲ್ಲಿ ಇರೋದಿಲ್ಲ ಮತ್ತು ಮನುಷ್ಯನ ಸೇವೆಯಲ್ಲಂತೂ ಇರೋದಿಲ್ಲ. ಅವರು ದಿನವಿಡೀ ತಮ್ಮ ಭಕ್ತಿ ಸೇವೆಯಲ್ಲಿ ಒಂದು ಕಟ್ಟುನಿಟ್ಟಾದ ವ್ರತಾಚರಣೆ ಮತ್ತೆ ಏಕಾದಶಿ ಉಪವಾಸ, ಭಗವಂತನ ಏನು ಪ್ರಚಾರ ಕಾರ್ಯ ಇಂಥದ್ರಲ್ಲಿ ತೊಡಗಿರುತ್ತಾರೆ. ಇದಕ್ಕಾಗಿ ಅತಿ ಕಟ್ಟುನಿಟ್ಟಾದ ವ್ರತಾಚರಣೆ ಏನು ಬೇಡ. ಇದರಲ್ಲಿ ಒಬ್ಬ ಸನ್ಯಾಸಿಯಾಗಿ ಒಬ್ಬ ಗೃಹಸ್ಥನಾಗಿರ್ಬೋದು ಅಥವಾ ಬ್ರಹ್ಮಚಾರಿ ಸನ್ಯಾಸಿ ಯಾರೇ ಆದ್ರೂ ಕೂಡ ನಾವು ಈ ಮಹಾತ್ಮನ ಸ್ಥಾನಕ್ಕೆ ಏರಿಸಬಹುದು. ಇದಕ್ಕೆ ಪ್ರಭುಪಾದರ ಅತ್ಯಂತ ದೊಡ್ಡ ಉದಾಹರಣೆ. ಮತ್ತೆ ಇದಕ್ಕೆ ಇರಬೇಕಾದ ಏಕಮಾತ್ರ ಒಂದು ಲಕ್ಷಣ ಏನು ಅಂತಂದ್ರೆ ಆತ ಶರಣಾಗಬೇಕು. ನಿಜವಾಗ್ಲೂ ಭಗವಂತನಿಗೆ ಶರಣಾದ ಕೂಡಲೇ ಆತನ ಬಂಧನದಿಂದ ಬಿಡುಗಡೆ ಹೊಂದಿ ಮುಕ್ತನಾಗ್ತಾನೆ. ಎಲ್ಲ ಐಹಿಕ ಬಂಧನದಿಂದ ಬಿಡುಗಡೆ ಹೊಂದಿ ಅವನನ್ನ ಮಹಾತ್ಮನಂತೇಳಿ ಗುರುಸ್ತೀವಿ. ಈ ಭಕ್ತಿ ಸೇವೆ ಮಾಡ್ಬೇಕಾದ್ರೆ ತನಗೆ ತನ್ನ ಏನು ಭಗವಂತನ ಅವನಿಗೆ ಭಗವಂತನ ಆಚೆ ಯಾವುದೇ ರೀತಿ ಕಾರ್ಯಕ್ರಮಗಳು ಮತ್ತು ಇತರೆ ಯಾವುದೇ ಚಟುವಟಿಕೆಗಳು ನೆನಪು ಯಾವುದೂ ಇರೋದಿಲ್ಲ. ಸದಾ ಕೀರ್ತನೆ ಮತ್ತು ಭಗವಂತನ ದಿವ್ಯ ಚರಣಗಳಲ್ಲಿ ಶರಣಾಗುವುದು ಮತ್ತು ಅವನೊಂದು ಯಾವುದೇ ರೀತಿ ಏನು ಅಂತಂದ್ರೆ ಒಂದು ವಜ್ರ ಸಂಕಲ್ಪ. ಮಹಾತ್ಮನಿಗೆ ಯಾವುದೇ ವಜ್ರ ಸಂಕಲ್ಪ. ಈಗ ಮಾತಾಜಿಗಳೆಲ್ಲ ಹೇಳಿದರೆ ಪ್ರಭುಪಾದರದು ವಿಚಾರ ಹೆಚ್ಚಾಗಿ. ಮತ್ತೆ ಈ
ಲಾಸ್ಟ್ ಆಗಿ ಅದನ್ನೇ ಮಾತಾಜಿ ಏನು ಅಂತಂದ್ರೆ ಇದಕ್ಕಾಗಿ ನಾವು ಗೃಹಸ್ಥನಾಗ್ಲಿ ಅಥವಾ ಸನ್ಯಾಸಿ ಆಗ್ಲಿ ಅಥವಾ ಬ್ರಹ್ಮಚಾರಿ ಆಗ್ಲಿ ಯಾವುದೇ ಸ್ಥಿತಿಯಲ್ಲಿ ಇದ್ದರೂ ಕೂಡ ಭಗವಂತನ ಶರಣಾಗಿ ನಾವು ಅವನ ಸೇವೆಯನ್ನ ಮಾಡಬಹುದು. ಅಂತವ್ರನ್ನ ನಾವು ಮಹಾತ್ಮರು ಅಂತ ಹೇಳಿ ಗುರುತಿಸ್ತೇವೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಉಷಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಇಲ್ಲಿ ಪ್ರಭುಪಾದರು. ಹರೇ ಕೃಷ್ಣ ಮಾತಾಜಿ. ಅವರು ಪ್ರಭುಪಾದರು ತಮ್ಮ 70ನೇ ವಯಸ್ಸಿನಲ್ಲಿ ಅವರು ಪಾಶ್ಚಾತ್ಯ ದೇಶಕ್ಕೆ ಹೋಗ್ತಾರೆ. ಮತ್ತೆ ಅಲ್ಲಿ ಹೃದಯಾಘಾತ ಆಗುತ್ತೆ ಅವ್ರಿಗೆ. ಅವರು ಪಾಲಿಸಿಗೋಸ್ಕರ ಹೋಗ್ತಾರೆ. ಅಲ್ಲಿ ಹೃದಯಾಘಾತ ಆಗುತ್ತೆ ಅವ್ರಿಗೆ. ಅಲ್ಲಿ ಸರಿ ಹೋಗ್ತಾರೆ. ಮತ್ತೆ ಅಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾರೆ ಅವರು. ಮತ್ತೆ ಅಲ್ಲಿ ಆ್ಯಪಿಗಳನ್ನಾಗಿ ಮಾಡ್ತಾರೆ. ಮತ್ತೆ ತುಂಬಾ ಕಷ್ಟಗಳು ಬರುತ್ತೆ. ಅದರಲ್ಲಿ 108 ದೇವಸ್ಥಾನಗಳನ್ನ ಸ್ಥಾಪಿಸ್ತಾರೆ. ಮತ್ತೆ ಗುರುಕುಲಗಳನ್ನ ಕೂಡ ಸ್ಥಾಪಿಸ್ತಾರೆ, ಗೋಶಾಲೆಗಳನ್ನ ಸ್ಥಾಪಿಸ್ತಾರೆ. ಮತ್ತೆ ಬ್ಯಾಕ್ ಟು ಗಾಡೆಡ್ ಅನ್ನೋ ಮ್ಯಾಗಝಿನ್ ಕೂಡ ಬರೀತಾರೆ. ಮತ್ತೆ ಅವರು GBC ಅನ್ನೋ ಸಂಘಟನೆ ಕೂಡ ಅವರು ರಚನೆಯನ್ನ ಮಾಡ್ತಾರೆ. ಪುಸ್ತಕಗಳನ್ನ ವಿಭಿನ್ನ ಭಾಷೆಗಳಲ್ಲಿ ಕೂಡ ಅವರು ಪ್ರಕಟವನ್ನ ಮಾಡ್ತಾರೆ. ಮತ್ತೆ ಎಲ್ಲಾ ಕಡೆ ಕೃಷ್ಣ ಜ್ಞಾನವನ್ನ ಪ್ರಚಾರವನ್ನ ನೀಡ್ತಾರೆ. ಹಾಗಾಗಿ ಅವರು ಮಹಾತ್ಮ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಅಂದ್ರೆ ಇಲ್ಲಿ ಕೃಷ್ಣ ಮಾತಾಜಿ. ಮಹಾತ್ಮರು ಅಂತ ಅನ್ನೋದನ್ನ ನಾವು ಇಲ್ಲಿ ಪ್ರಭುಪಾದವ್ರನ್ನ ಎಕ್ಸಾಂಪಲ್ ಉದಾಹರಣೆಯಾಗಿ ಹೇಳ್ತಿದ್ದಾರೆ ಮಾತಾಜಿ. ಪ್ರಭುಪಾದ ಅಂದ್ರೆ ಅವ್ರು ಹೇಳ್ತಾರೆ, ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ವಿಡಿಯೋ ಮಾಡುತ್ತಾನೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಅದನ್ನೇ ಲೋಕವು ಅನುಸರಿಸುತ್ತದೆ ಅಂತ ಹೇಳ್ತಾರೆ. ಹಾಗೆ ಪ್ರಭುಪಾದರವರು ಅನನ್ಯ ಯಾವಾಗ್ಲೂ ಅವರು ಭಗವಂತನ ಸೇವೆ ಮಾಡ್ತಾನೆ ಇರ್ತಾರೆ. ಅನನ್ಯ ಭಕ್ತಿ ಅಂತ ಹೇಳ್ಬೋದು. ಅಂದ್ರೆ ಪರಿಶುದ್ಧ ಭಕ್ತ ಹೇಗಿರ್ಬೇಕು ಹಾಗೆ ಪ್ರಭುಪಾದವರು ತಮ್ಮ ಹರಿನಾಮ ಸಂಕೀರ್ತನೆಯಿಂದ ಪ್ರತಿದಿನ ತಪ್ಪದೆ ಅವ್ರು ಮಾಡ್ತಾ ಇರ್ತಾರೆ. ಆಮೇಲೆ ಅವರು ಭಕ್ತನಿಗೆ ಇರ್ಬೇಕಾದ ಅರ್ಹತೆ ಅಂದ್ರೆ ಅವ್ರಿಗೆ ಸದಾ ಕೃಷ್ಣನನ್ನ ಕುರಿತು ಚಿಂತನೆ ಮಾಡುವುದು ಅಂತ ಹೇಳ್ತಾರೆ. ಅವರು ಯಾವಾಗ್ಲೂ ಸದಾ ಕೃಷ್ಣನ ಜೊತೆಯಲ್ಲೇ ಇರ್ತಿರ್ತಾರೆ. ಆದ್ರೆ ಅವರು ತಮ್ಮ 70ನೇ ವಯಸ್ಸಿನಲ್ಲಿ ಅವರು ಒಂದು ಅಮೆರಿಕದ ಹಡಗಿನಲ್ಲಿ ಹೋಗಿ ಪ್ರಪಂಚದಾದ್ಯಂತ ಕೃಷ್ಣ ಪ್ರಜ್ಞೆನ ಹರಡ್ತಾರೆ. ಅಂದ್ರೆ ಇದು ಒಬ್ಬ ಮಹಾತ್ಮರ್ಗ ಇರುವಂತ ಅಂತ ಒಂದು ವಿಷಯ. ಆದ್ರೆ ಬೇರೆ ಮಹಾತ್ಮರಾದ್ರೆ ಮಾತ್ರ ಈ ತರ ಒಂದು ಕೃಷ್ಣ ಪ್ರಜ್ಞೆನ ಹರಡೋದಕ್ ಸಾಧ್ಯ ಆಗುತ್ತೆ ಮಾತಾಜಿ. ಅಂದ್ರೆ ಅವರು ಶ್ರೀಲ ಅವರ 1959ರಲ್ಲಿ ಅವ್ರ ಸನ್ಯಾಸನ ಸ್ವೀಕರಿಸ್ಕೊಂಡು ಮತ್ತೆ ಶ್ರೀಮದ್ ಭಾಗವತನ ಇಂಗ್ಲಿಷ್ ಭಾಷಾಂತರ ಮಾಡ್ಕೊಂಡು ಏಕಾಂಗಿಯಾಗಿ ಕೆಲಸ ಮಾಡುತ್ತಾ ಮತ್ತೆ ಹಣಕಾಸು ಕ್ರೋಢೀಕರಿಸ್ಕೊಂಡು ಮುದ್ರಣ ವ್ಯವಸ್ಥೆ ಮಾಡ್ಕೊಂಡು ಪುಸ್ತಕಗಳ ಮಾರಾಟ ಮಾಡ್ಕೊಂಡು ಪ್ರಭುಪಾದರು ಒಂದು ಸಂಘ ಕೃಷ್ಣ ಪ್ರಜ್ಞಾ ಸಂಘವನ್ನು ಕಟ್ತಾರೆ. ಆದ್ರೆ ಇದು ಒಬ್ಬ ಮಹಾತ್ಮನಿಗಿರ್ಬೇಕಾದಂತಹ ಒಂದು ವಿಷಯ ಅಂತ ಹೇಳ್ಬೋದು. ಮತ್ತೆ ಅವರು ಹಡಗಲ್ಲಿ ಪ್ರಯಾಣ ಮಾಡಿದಾಗ ಅವ್ರಿಗೆ 2 ಸತಿ ಹಾರ್ಟ್ ಅಟ್ಯಾಕ್ ಆದ್ರೂ ಅದನ್ನ ಅವರು ಎದೆಗುಂದದೆ ಒಂದು ದೂರ ದೇಶಕ್ಕೆ ಹೋಗಿ ಅಲ್ಲಿ ಒಂದು ಕೃಷ್ಣ ಪ್ರಜ್ಞೆಯನ್ನ ಹರಡಕ್ಕೋಸ್ಕರ ಹೋಗ್ತಾರೆ. ಅಲ್ಲಿರೋ ಜನಗಳಿಗೆಲ್ಲ ಅಂದ್ರೆ ಹಿಪ್ಪಿಗಳಿಗೆಲ್ಲ ಅವರು ಒಂದು ಆ ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬರ್ತಾರೆ. ಮತ್ತೆ ಅಲ್ಲಿ ಅಮೆರಿಕದ ನಗರದಲ್ಲಿ ಅನೇಕ ಮಂದಿರಗಳನ್ನ ಸ್ಥಾಪಿಸ್ತಾರೆ ಮಾತಾಜಿ. ಅಲ್ಲಿ ಮತ್ತೆ ರಥಯಾತ್ರೆ ಮಾಡ್ತಾರೆ. ಅವರು ಇಸ್ಕಾನ್ನ ವಿಶ್ವವ್ಯಾಪಿ ಸಂಸ್ಥೆಯನ್ನಾಗಿ ಬೆಳೆಸ್ತಾರೆ. ಮತ್ತೆ ಮಂದಿರಗಳು, ಆಶ್ರಮಗಳು, ಸಂಸ್ಥೆಗಳು, ಗುರುಕುಲಗಳು, ಶಾಲೆಗಳು ಇತ್ಯಾದಿ ಎಲ್ಲಾನು ಮತ್ತೆ ಭಕ್ತಿ ವೇದಾಂತ ಸಂಸ್ಥೆ ಅಂತ ಜೀವನಕ್ಕಾಗಿ ಆಹಾರವನ್ನು ಸ್ಥಾಪಿಸ್ತಾರೆ. ಇದು ಒಬ್ಬ ಮಹಾತ್ಮನಿಗಿರ್ಬೇಕಾದ ಗುಣ ಮಾತಾಜಿ. ಬೇರೆಯವ್ರಿಗೆ ಇದು ಆ ವಯಸ್ಸಿನಲ್ಲಿ ಈ ತರ ಅವ್ರು ಮಾಡ್ತಾ ಇರೋದು ಒಬ್ಬ ಮಹಾತ್ಮನಿಗಿರ್ಬೇಕಾಗಿರುವಂತ ಒಂದು ವಿಷಯ ಅಂತ ಹೇಳ್ಬೋದು. ಮತ್ತೆ ಅವರು 14 ಬಾರಿ ಆ ವಯಸ್ಸಿನಲ್ಲಿ 14 ಬಾರಿ ಜಗತ್ತಿನಾದ್ಯಂತ ಉಪನ್ಯಾಸ ಕೈಗೊಳ್ತಾರೆ. ಮತ್ತೆ ಅವರು 6 ಖಂಡಗಳಿಗೆ ಭೇಟಿ ನೀಡ್ತಾರೆ. ಇದೆಲ್ಲ ಆಮೇಲೆ ವೈದಿಕ ತತ್ವ ಧರ್ಮ ಮತ್ತೆ ಅನೇಕ ಪುಸ್ತಕಗಳನ್ನೆಲ್ಲ ಬರೀತಾರೆ. 108 ದೇವಸ್ಥಾನಗಳನ್ನ 11 ವರ್ಷಗಳಲ್ಲಿ 108 ಕೃಷ್ಣ ಮಂದಿರಗಳನ್ನ ಸ್ಥಾಪಿಸ್ತಾರೆ. ಈಗ ಅದು 600ಕ್ಕಿಂತ ಹೆಚ್ಚು
ಕೃಷ್ಣ ದೇವಸ್ಥಾನ ಮಂದಿರಗಳಾಗಿದೆ. ಮತ್ತೆ ತುಂಬಾ ಬುಕ್ಕುಗಳನ್ನ 86 ಭಾಷೆಯಲ್ಲಿ ಅವರು ಭಾಷಾಂತರ ಪುಸ್ತಕಗಳನ್ನ ಭಾಷಾಂತರ ಮಾಡ್ತಾರೆ. ಮತ್ತೆ 7 ಬಾರಿ ವಿಶ್ವ ಪರ್ಯಟನೆ ಮಾಡ್ತಾರೆ. 24 ದೇಶಗಳಿಗೆ ಭೇಟಿ ಕೊಡ್ತಾರೆ. ಇದೆಲ್ಲ ಅವರು ಕೃಷ್ಣ ಪ್ರಜ್ಞೆನ ಹರಡೋದಕ್ಕೋಸ್ಕರ, ಜಗತ್ತಿನಾದ್ಯಂತ ಕೃಷ್ಣ ಪ್ರಜ್ಞೆನ ಹರಡೋದಕ್ಕೋಸ್ಕರ ತುಂಬಾ ಕಷ್ಟ ಪಡ್ತಾರೆ. ಆದ್ರೆ ಇದು ಒಬ್ಬ ಮಹಾತ್ಮರಾದವ್ರಿಗೆ ಮಾತ್ರ ಇದು ಮಾಡಕ್ ಸಾಧ್ಯ. ಮತ್ತೆ ಅವ್ರು ಯಾವಾಗ್ಲೂ ಶ್ರವಣಂ ಅಂದ್ರೆ ಪ್ರತಿನಿತ್ಯ ಅವರು ನವವಿಧ ಭಕ್ತಿಲಿ ತೊಡಗಿರ್ತಾರೆ. ಅಂತಹ ಅವ್ರನ್ನ ನಾವು ಪ್ರಭುಪಾದರ್ನ ಇಲ್ಲಿ ಎಕ್ಸಾಂಪಲ್ ಆಗಿ ತಗೋಬಹುದು. ಮತ್ತೆ ಇಲ್ಲಿ ಸಾಮಾನ್ಯ ಜನ ಅಂತಂದ್ರೆ ಅವರು ಹರಿನಾಮ ಸಂಕೀರ್ತನೆ ಅದರಲ್ಲಿ ಎಲ್ಲಾ ಜನರಿಗೂ ಹರಿನಾಮ ಸಂಕೀರ್ತನೆ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಭಗವದ್ಗೀತೆ ತರಗತಿಗಳು, ಆರ್ತ ವಿಗ್ರಹ ಆರಾಧನೆ, ಮತ್ತೆ ದೊಡ್ಡ ಪ್ರಮಾಣದ ಪ್ರಸಾದ ವಿತರಣೆ, ಈಗೆಲ್ಲ ಗೊತ್ತಿರ್ಬೋದಲ್ಲ ಮಾತಾಜಿ. ಆ ತರ ಅನ್ನೋದು ಅಂದ್ರೆ ಒಬ್ಬ ಮಹಾತ್ಮನಿಗೆ ಈಗ ಮಾಡೋದಕ್ಕೆ ಆದ್ರೆ ಮಾತ್ರ ಈ ತರ ಎಲ್ಲ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಲ್ಲರೂ ತುಂಬಾ ಚೆನ್ನಾಗಿ ಪ್ರಭುಪಾದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ, ಹೇಳಿದ್ದೀರಿ. ಓಕೆ, ಅಂದ್ರೆ ಪ್ರಭುಪಾದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಅನ್ಬೋದು. ಅವ್ರು ಹೋದಾಗ 40 ರೂಪಾಯಿ ಇಟ್ಕೊಂಡು ಹೋಗ್ತಾರೆ, ಬರುವಾಗ ಅವ್ರು ಮತ್ತೆ 12 ವರ್ಷ 14 ವರ್ಷ ಮುಗಿಸೋಷ್ಟ್ರಲ್ಲಿ ಅವ್ರ ಹತ್ರ 40 ಕೋಟಿಯಷ್ಟು ಹಣ ಇರುತ್ತೆ. ಅಂದ್ರೆ ಭಗವಂತ ಯಾರು ಶುದ್ಧ ಭಕ್ತರಿರ್ತಾರೆ, ಅವರು ದೈವಿ ಪ್ರಕೃತಿ ಆಶ್ರಯದಲ್ಲಿರುವ ಕಾರಣ ಅವರನ್ನ ಭಗವಂತ ನೋಡ್ಕೋತಾನೆ. ಅಂದ್ರೆ ಅವ್ರು ಹೋಗ್ತಾರೆ, ಹೋದ್ಮೇಲೆ ಕೂಡ ಅವ್ರಿಗೆ ಅಲ್ಲಿ ಆ ಪಾಶ್ಚಾತ್ಯ ದೇಶಗಳಲ್ಲಿ ಯಾರು ಗೊತ್ತಿಲ್ಲ, ಗುರಿ ಇಲ್ಲ, ಜನ ಯಾರಂತ ತಿಳಿದಿಲ್ಲ. ಎಲ್ಲ ಇರೋರೆಲ್ಲ ರಾಕ್ಷಸಿ ಸ್ವಭಾವದವರು, ಎಲ್ಲಾ 4 ನಿಯಂತ್ರಕ ತತ್ವಗಳನ್ನ ಒಂದು ಫಾಲೋ ಮಾಡದೇ ಇರುವಂತ ಜನ, ಹಿಪ್ಪಿಗಳು. ಅಲ್ಲಿ ಹೋದಾಗ ಅವ್ರು ಹೇಳ್ತಾರೆ, ಭಗವಂತನ ಮೇಲೆ ಒಂದು ಪದ್ಯವನ್ನ ಹಾಡ್ತಾರೆ. ನನ್ನನ್ನ ಕುಣಿಸಕ್ಕೆ ಅಂತ ನೀನ್ ನಿರ್ಧಾರ ಮಾಡ್ಬಿಟ್ಟಿದ್ಯಾ, ನೀನ್ ಕುಣಿಸ್ದ ಹಾಗೆ ನಾ ಕುಣಿತೀನಿ, ನೀನ್ ಏನ್ ನಿರ್ಧಾರ ನಾನ್ ಏನ್ ಮಾಡ್ಬೇಕು ಅಂತ ನೀನು ನಿಶ್ಚಯ ಮಾಡಿದ್ಯೋ ಅದಾಗ್ಲಿ ಅಂತ ಹೇಳಿ ಭಗವಂತನನ್ನ ಕುರಿತು ಹಾಡ್ತಾರೆ. ಅವ್ರು ಎಷ್ಟೆಲ್ಲ ಕಷ್ಟ ಪಡ್ತಾರೆ. ಈಗ ಲೀಲಾಮೃತ ನಡೀತಿದೆ, ನೀವೆಲ್ಲ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ 5 ಗಂಟೆಗೆ ಬರ್ತಾ ಇದೆ, ಸೋಮವಾರದಿಂದ ಶುಕ್ರವಾರದವರೆಗೂ ಇದೆ ಅನ್ಸುತ್ತೆ. 5 ಗಂಟೆದು ಕ್ಲಾಸಸ್ ಕೇಳಿದ್ರೆ ಅಂದ್ರೆ ಪೂರ್ತಿ ಲೀಲಾಮೃತದಲ್ಲಿ ಪ್ರಭುಪಾದ್ರ ಬಗ್ಗೆನೇ ಎಲ್ಲಾ ವಿಷಯಗಳು ಬರುತ್ತೆ. ಅಲ್ಲಿ ಅವ್ರು ಹೇಗೆ ಈ ಡ್ರಗ್ ಅಡಿಕ್ಟ್ ಇರುವಂತಹ ಜನರ ಜೊತೆಲಿ ಇರ್ತಾರೆ, ಮತ್ತೆ ಅವರೆಲ್ಲರೂ ಹುಚ್ಚರ ಹಾಗೆ ಬಿಹೇವ್ ಮಾಡ್ತಾ ಇರ್ತಾರೆ. ಅಂತ ಜನರ ಮಧ್ಯೆ ಅವರ ಮನ ಪರಿವರ್ತನೆ ಮಾಡುವಂತದ್ದು, ಇದೆಲ್ಲ ಕೂಡ ಅದ್ಭುತವಾದ ವಿಷಯಗಳು. ಅದೆಲ್ಲ ಸಾಧಾರಣ ಮನುಷ್ಯರು ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಗುರುಗಳು ಹೇಳ್ತಾರೆ, ಅವರ ಶಿಷ್ಯಂದಿರಿಗೂ ಹೇಳ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಸಹಾಯ ಮಾಡ್ತಾರೆ, ಹಣ ಸಹಾಯ ಮಾಡ್ತಾರೆ. ಮತ್ತೆ ಇಲ್ಲಿಂದ ಅವ್ರಿಗೆ ಸಪೋರ್ಟ್ ಕೂಡ ಮಾಡ್ತಾರೆ. ಅಲ್ಲಿ ಹೋಗಿ ಪಾಶ್ಚಾತ್ಯ ದೇಶಗಳಲ್ಲಿ ಅದನ್ನ ಪ್ರಚಾರ ಮಾಡಿ ಅಂತ ಕಳಿಸ್ತಾರೆ. ಆದ್ರೆ ಅವರೆಲ್ಲರೂ ಸನ್ಯಾಸಿಗಳಾಗಿರ್ತಾರೆ, ಆದ್ರೂ ಕೂಡ ಅವರೆಲ್ಲ ವಿಫಲರಾಗ್ತಾರೆ. ಇವರು ಗೃಹಸ್ಥರಾಗಿದ್ರು ಕೂಡ ಗುರುಗಳಿಂದ ಅಂದ್ರೆ ದೂರನೇ ಇದ್ರು ಅಂತ ಹೇಳ್ಬೋದು, ಅವರ ಜೊತೆಯಲ್ಲಿ ಇದ್ದಿದ್ದಿಲ್ಲ. ಆದ್ರೂ ಕೂಡ ಅವರ ವಪು ಸೇವೆಗಿಂತ ವಾಣಿ ಸೇವೆ ಅಂತ ಹೇಳ್ತಾರೆ. ಹಾಗೆ ಅವರ ಗುರುಗಳು ಏನ್ ಹೇಳಿದ್ರು ಅದನ್ನ ಎಷ್ಟು ಏಜಾದಾಗ್ಲೂ ಕೂಡ ಅದಕ್ಕೆ ಹೇಳ್ತಾರೆ ದೃಢವ್ರತ. ಅಂದ್ರೆ ಅವರು ವಜ್ರ ಸಂಕಲ್ಪ ಮಾಡಿರ್ತಾರೆ. ಅಂದ್ರೆ ಸಾಯುವವರೆಗೂ ಕೂಡ ಅವ್ರ ಗುರುವಿನ ಮಾತು ಅದನ್ನ ನಾವು ನಡೆಸ್ಕೊಡ್ತಾರೆ. ನಂತರ ಅವ್ರು ಯಾವಾಗ್ಲೂ ಭಗವಂತನ ಸಂಕೀರ್ತನೆ, ಮಾತಾಜಿ ಹೇಳಿದ್ರು, ಸತತವಾಗಿ 2 ಗಂಟೆ 3 ಗಂಟೆ ಕಂಟಿನ್ಯೂಸ್ ಆಗಿ ಆ ರೀತಿ ಸಂಕೀರ್ತನೆ ಮಾಡೋದು. ಅಂದ್ರೆ ಆ ಹಿಪ್ಪಿಗಳನ್ನ ಮಂತ್ರಮುಗ್ಧರನ್ನಾಗಿಸ್ಬಿಡ್ತಾರೆ. ಅವರ ಒಂದು ಆಧ್ಯಾತ್ಮಿಕ ವೈಬ್ರೇಷನ್ ಅಂತಾರೆ ಹೇಳ್ತಾರೆ. ಹಾಗೆ ಅದನ್ನ ಕೇಳಿ ಎಷ್ಟೋ ಜನರು ಅವರು ಎಲ್ಲ ಕೆಟ್ಟ ಚಟಗಳನ್ನ ಬಿಟ್ಟು ಪ್ರಭುಪಾದರ ಶಿಷ್ಯರಾಗ್ತಾರೆ. ನಂತರ ಇದನ್ನ ಅವರು ನಿತ್ಯಯುಕ್ತ ಉಪಾಸತೆ, ಅಂದ್ರೆ ಸಾಯುವ ಸಮಯದವರೆಗೂ ಕೂಡ ಅವರ ಭಾಗವತ ಟ್ರಾನ್ಸ್ಲೇಟ್ ಮಾಡುವಂಥದ್ದು, ಭಾಗವತ ಪ್ರವಚನ ಮಾಡುವಂಥದ್ದು, ಭಕ್ತಿಯನ್ನು ಬಿಟ್ಟು ಅವರ ಅನನ್ಯ ಭಕ್ತಿ ಅಂತ ಹೇಳ್ತಾರೆ. ಭಗವಂತನ ಸೇವೆ, ಅವನ ಸೇವೆ ಅಂತ ಹೇಳಿ ಅವರು ಚೈತನ್ಯ ಮಹಾಪ್ರಭುಗಳು ಭಾರತಾದ್ಯಂತ ಅದನ್ನ ಹರಡಿದ್ರು. ಆದ್ರೆ ಪ್ರಭುಪಾದ್ರ ಅದನ್ನ ಪ್ರಪಂಚಾದ್ಯಂತ ಹರಡಿದ್ರು. ಹೀಗೆ ಅವರು ತುಂಬಾ ಅಂತಹ ಅದ್ಭುತ ಕೆಲಸಗಳನ್ನ ಮಾಡಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ 40 ರೂಪಾಯಿ ಇಟ್ಕೊಂಡೋಗಿ 108 ದೇವಸ್ಥಾನಗಳನ್ನ 10 ವರ್ಷದಲ್ಲಿ ಮಾಡುವಂತದ್ದೆಲ್ಲ ಅದು ಭಗವಂತ ಅವನ ಕೃಪೆ ಇಲ್ಲದೆ ಅದು ನಡೆಯುವಂತದ್ದಲ್ಲ. ಶುದ್ಧ ಭಕ್ತರಿಗೆ ಸದಾ ಭಗವಂತ ಅವ್ನು ನೋಡ್ಕೋತಾನೆ ಅಂತ ಹೇಳ್ತಾನೆ. ಹಾಗೆ ಪ್ರಭುಪಾದರು ಅವರು ದೈವಿ ಪ್ರಕೃತಿ ಆಶ್ರಯದಲ್ಲಿದ್ರು ಅಂತ ನಾವು ನೋಡಿದ್ವಿ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ ಓದಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದು ಮಾತಾಜಿ.
ಮಾತಾಜಿ. ಇದೇ ಅಷ್ಟಿಲ್ಲ, ನಾನೇ ಹೋಗ್ತೀನಿ ಮಾತಾಜಿ. ಇಲ್ಲಿ ದೈವಿ ಪ್ರಕೃತಿ ಆಶ್ರಿತ ಅಂದ್ರೆ ಪ್ರಭುಪಾದರು ಹೇಗೆ ಅವರು ಜಲದೂತದಲ್ಲಿ ಹೋಗುವಾಗ್ಲೂ ಕೂಡ ಅವ್ರಿಗೆ 2 ಬಾರಿ ಹೃದಯಘಾತ ಆಗುತ್ತೆ. ಆಗ್ಲೂ ಕೂಡ ಪರಮಾತ್ಮ ಕನಸಿನಲ್ಲಿ ಹೇಳ್ತಾರೆ, ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ ನಿನ್ ಜೊತೆನಲ್ಲಿ ಅಂತ. ಹಾಗೆ ಯಾರು ಶುದ್ಧ ಭಕ್ತರು ಇರ್ತಾರೆ, ಮಹಾತ್ಮರು ಇರ್ತಾರೆ, ಅವರಿಗೆ ಭಗವಂತ ಅವನು ಆಶ್ರಯ ಕೊಡ್ತಾನೆ. ಅವನ ಒಂದು ಆಶ್ರಯದಲ್ಲಿ ಅವರು ಅದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಭಜಂತ ಅನನ್ಯ ಮನಸ್ಸು ಅಂದ್ರೆ ಅವರು ಸದಾ ಕಾಲ ಭಗವಂತನ ಭಕ್ತಿ ಸೇವೆ, ಅವ್ರಿಗೆ ಯಾವುದೇ ಒಂದು ಐಹಿಕ ಇಚ್ಛೆಗಳಿಲ್ಲ. ಅಂದ್ರೆ ಭಗವಂತ ಅವನ ಕೃಪೆ ಅಂತಾನೆ ಹೇಳ್ಬೇಕು. ಅವ್ರು ಅನ್ಕೋತಾರೆ ಅವ್ರಿಗೆ ಒಂದು ಕೆಮಿಕಲ್ ಫ್ಯಾಕ್ಟರಿ ಬಿಸ್ನೆಸ್ ನಡೀತಿರುತ್ತೆ. ಅವ್ರು ಅನ್ಕೋತಾರೆ ಆ ಹಣದಿಂದ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗ್ತಾರೆ ಅಂತ. ಅವರು ಅದಕ್ಕೆ ಬೆಂಕಿ ಬಿದ್ದು ಅವರು ಅವ್ರ ಕೈಯಲ್ಲಿ ಏನು ಉಳಿಯೋದಿಲ್ಲ. ನಂತರ ಮನೆಯಲ್ಲೂ ಕೂಡ ಅವ್ರಿಗೆ ಯಾರೋ ಹೆಂಡತಿ ಮಕ್ಕಳೆಲ್ಲ ಅದಕ್ಕೆ ಯಾವುದೇ ರೀತಿ ಒಂದು ಪ್ರೋತ್ಸಾಹ ಕೊಡೋದಿಲ್ಲ. ಆಗ ಅವರು ವಾನಪ್ರಸ್ಥ ತಗೋತಾರೆ. ಹೀಗೆ ಸದಾ ಕಾಲ ಭಗವಂತನ ಸೇವೆಯಲ್ಲಿ ಪರಿಪೂರ್ಣವಾಗಿ ತೊಡಗಿರ್ತಾರೆ. ಮತ್ತೆ ಅವರು ಜ್ಞಾತ್ವಾ ಭೂತಾದಿ ಅವ್ಯಯಂ ಅಂದ್ರೆ ಅವ್ರಿಗೆ ಗೊತ್ತಿದೆ ಭಗವಂತ ಎಲ್ಲದಕ್ಕೂ ಕೂಡ ಮೂಲ ಅನ್ನುವಂಥದ್ದು. ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅವರು 2 ಲಕ್ಷ ಶ್ಲೋಕಗಳನ್ನ ಕಂಠಸ್ಥ ಮಾಡಿದ್ರು ಅಂತ ಹೇಳ್ತಾರೆ. ಹಾಗೆ ಅವರು ಎಲ್ಲವನ್ನು ಕೂಡ ಸಂಸ್ಕೃತದಲ್ಲಿ ಬರ್ದಿದ್ದಾರೆ. ಈ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿಗಳು, ಈ ಗೋಸ್ವಾಮಿಗಳು ಕೂಡ ಎಲ್ಲವನ್ನು ಕೂಡ ಸಂಸ್ಕೃತದಲ್ಲಿ ಬರ್ದಿರ್ತಾರೆ. ಆದ್ರೆ ಪ್ರಭುಪಾದರು ಅವರ ಪಾಂಡಿತ್ಯ ಸಂಸ್ಕೃತದಲ್ಲಿ ಎಷ್ಟಿತ್ತು ಅಂತಂದ್ರೆ ಅದನ್ನೆಲ್ಲ ನಮ್ಮ 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 ಮೇಲೆ ಅವ್ಯಾಜ್ಯ ಕರುಣೆ ಪ್ರಭುಪಾದರಿಗೆ. ಅವರು ಅದನ್ನ ನಮ್ಮ ಆಡು ಭಾಷೆಯಲ್ಲಿ ನಾವು ಕೂಡ ಅದನ್ನ ತಿಳ್ಕೊಳ್ಳೋ ಹಾಗೆ ತರ್ಜಮೆಯನ್ನ ಮಾಡ್ತಾರೆ, ಆಂಗ್ಲಕ್ಕೆ ಮಾಡ್ತಾರೆ. ನಂತರ ಬೇರೆ ಎಲ್ಲ ಬೇರೆ ಏನಂತೀವಿ ನಮ್ಮ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಅದು ನಮ್ಗೆ ಓದ್ಲಿಕ್ಕೆ ಸಿಗುತ್ತೆ. ಮತ್ತೆ ಸತತಂ ಕೀರ್ತಯಂತೋ ಮಾಂ ಅಂದ್ರೆ ಅವರು ಯಾವತ್ತೂ ಕೂಡ ಭಗವಂತನ ಭಕ್ತಿ ಹೊರತುಪಡಿಸಿ ಬೇರೇನು ಮಾಡ್ತಿರ್ಲಿಲ್ಲ. ಅಂದ್ರೆ ಸದಾ ಕಾಲ ಕೀರ್ತನೆ ಮಾಡ್ತಿದ್ರು. ಅಂತಹ ಒಂದು ಕೀರ್ತನೆ ಅವ್ರದ್ದು ಯಾವ ರೀತಿ ಇರ್ತಿತ್ತು ಅಂತಂದ್ರೆ ಅದು ಎಂತವರನ್ನು ಕೂಡ ಅವರು ನಿಜವಾಗ್ಲೂ ಅವರ ಕೀರ್ತನೆ ಹಿಪ್ಪಿಗಳು ಕೇಳಿರ್ತಾರೆ, ಅದೃಷ್ಟವಂತರು ಎಲ್ಲರೂ ಕೇಳಿರ್ತಾರೆ. ಆದ್ರೆ ನಾವು ಕೂಡ ಅದನ್ನ ಅವರ ರೆಕಾರ್ಡಿಂಗ್ ಗಳ ಮೂಲಕ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಅವರು ಹೇಳ್ತಾರೆ, ನಾನಿನ್ನೂ ಬದುಕಿದ್ದೀನಿ, ನನ್ನ ಭಾವಾರ್ಥಗಳು ನಾನು ಬರ್ದಿರುವಂತಹ ಪುಸ್ತಕಗಳ ಭಾವಾರ್ಥದಲ್ಲಿ ಅಂತ. ಅವರು ಪ್ರಭುಪಾದ್ರ ಶಿಷ್ಯರೇ ಹೇಳ್ತಾರೆ, ನಿಮ್ಮ ಗುರುಗಳು ಬರ್ದಿರುವಂತಹ ಪುಸ್ತಕಗಳು ನಮ್ಗೆ ಓದಿದ್ರು ಕೂಡ ಅರ್ಥ ಆಗೋದಿಲ್ಲ, ಅಷ್ಟು ಕ್ಲಿಷ್ಟವಾಗಿದೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಅವರ ಪುಸ್ತಕಗಳನ್ನ ಓದ್ಬಿಡಿ, ಅವರು ಆ ಪುಸ್ತಕಗಳನ್ನ ಬರ್ದಿರೋದು ನನಗೋಸ್ಕರ, ಈಗ ನಾನು ನಿಮಗೋಸ್ಕರ ಬರಿತೀನಿ, ನೀವು ಅದನ್ನ ಓದಿ ಅಂತ ಹೇಳ್ತಾರೆ. ಹಾಗೆ ಅವರು ಸದಾ ಕಾಲ ಭಗವಂತನ ಕೀರ್ತನೆ ಮಾಡ್ತಾ ಭಗವಂತನ ವೈಭವವನ್ನ, ಅವನ ಮಹಿಮೆಯನ್ನ ಪ್ರಪಂಚಾದ್ಯಂತ ಹರಡ್ತಾ ಎಲ್ಲರಿಗೂ ಕೂಡ ಭಗವಂತನ ಕೃಪೆ ಸಿಗುವಂತೆ, ಎಲ್ಲರಿಗೂ ಕೂಡ ಈ ಭೌತಿಕ ಜಗತ್ತಿನ ಈ ಭವಸಾಗರದಿಂದ ಎಲ್ಲರನ್ನು ಪಾರು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ರು, ನೀವೇನು ಪ್ರಚಾರ ಮಾಡ್ತೀರಿ, ನನ್ನ ಪುಸ್ತಕದ ಒಂದು ಭಾವಾರ್ಥವನ್ನ ಯಾರಾದ್ರೂ ಓದಿದ್ರು ಅಂದ್ರೆ ಸಾಕು, ಅವರು ಭಕ್ತರಾಗಿ ಬಿಡ್ತಾರೆ ಅಂತ. ಅದು ಅಕ್ಷರಶಃ ಸತ್ಯ ಆಗಿರುತ್ತೆ. ಯತಂತಶ್ಚ ದೃಢವ್ರತ ಅಂದ್ರೆ ಆ ದೃಢವ್ರತ ವಜ್ರ ಸಂಕಲ್ಪ ಅನ್ನುವಂಥದ್ದು ಆ ಇಳಿ ವಯಸ್ಸಿನಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಹೇಳ್ತಾರೆ. ಇಲ್ಲಿಂದ ಹೋಗುವಾಗ ಪ್ರಭುಪಾದರ ಶಿಷ್ಯರು ಅಂದ್ರೆ ಇವರು ಗಾಡ್ ಬ್ರದರ್ಸ್ ಯಾರಿದ್ರು ಅವರು ಕೂಡ ಹೇಳ್ತಾರೆ, ಬೇಡ ಈ ವಯಸ್ಸಿನಲ್ಲಿ ನೀವ್ ಯಾಕೆ ಹೋಗ್ತೀರಾ. ಅಂದ್ರೆ ಅವರು ಆ ಸಮಯದಲ್ಲಿ ಅವರು ಬೃಂದಾವನದಲ್ಲಿ ಇರ್ತಾರೆ, ವಾನಪ್ರಸ್ಥಾಶ್ರಮದಲ್ಲಿದ್ದಾರೆ, ಬೃಂದಾವನದಲ್ಲಿದ್ದಾರೆ. ಮತ್ತೆ ಭಾಗವತ ಟ್ರಾನ್ಸ್ಲೇಷನ್ ಆಗ್ಲೇ ಶುರು ಮಾಡಿದ್ದಾರೆ, ಪ್ರವಚನಗಳನ್ನು ಕೂಡ ಕೊಡ್ತಾ ಇದ್ದಾರೆ. ನಾವು ಯಾರಾದ್ರೂ ಹಾಗಿದ್ರೆ ಅನ್ಕೋತಾ ಇದ್ವಿ ಜೀವನ ಅದು ಪರಿಪೂರ್ಣ ಆಗೋಯ್ತು, ನನ್ನ ವಯಸ್ಸೀಗ ಇಷ್ಟು 72 ವಯಸ್ಸಿನಲ್ಲಿ ನಾನು ಬೃಂದಾವನದಲ್ಲಿದ್ದೀನಿ, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದೀನಿ, ಅಂದ್ರೆ ಪೂರ್ತಿ ಪರಿಪೂರ್ಣವಾಗಿ ಭಗವದ್ಗೀತೆ ಭಾಗವತ ಪ್ರವಚನಗಳನ್ನ ನೀಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಭಗವಂತನ ಅಂದ್ರೆ ವಾನಪ್ರಸ್ಥಾಶ್ರಮ ಕೂಡ ತಗೊಂಡಿದ್ದಾರೆ. ಇದಕ್ಕಿಂತ ಇನ್ನೇನು ಹೆಚ್ಚು ಮಾಡಕ್ ಸಾಧ್ಯ ಅಂತ ಯಾರ್ಯಾದ್ರೂ ಯೋಚನೆ ಮಾಡ್ತಾರೆ. ಆದ್ರೆ ಪ್ರಭುಪಾದ್ರು ಆ ರೀತಿ ಅವ್ರು ಯೋಚನೆ ಮಾಡ್ಲಿಲ್ಲ. ಅವರು ಅವರಿಗೆ ಆ ಏಜ್ ಆಗಿದೆ, ಅವ್ರನ್ನ ಅವ್ರು ನೋಡ್ಕೋಬೇಕು, ಆ ಮನಸ್ಥಿತಿ ಕೂಡ ಅವ್ರಿಗೆ ಇಲ್ಲ. ಅವ್ರಿಗೆ ಏನೇ ಆದ್ರೂ ಪರವಾಗಿಲ್ಲ, ಎಲ್ಲರಿಗೂ ಕೂಡ ಭಗವಂತನ ಭಕ್ತಿ ಸಿಗ್ಬೇಕು, ಅವರ ಗುರುಗಳು ಹೇಳಿದ ಮಾತು ಅದ್ ಏನಿದೆ ಅದನ್ನ ಕೊನೆಯ ಉಸಿರವರೆಗೂ ನಡೆಸ್ಕೋಬೇಕು ಅಂತ ಆ ದೃಢವ್ರತದಿಂದ ಅವರು ಆ ರೀತಿ ಒಂದು ಜಲದೂತ, ಅದು ಕೂಡ ಒಂದು ಗೂಡ್ಸ್
ಶಿಪ್ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯರು ಪ್ರಯಾಣ ಮಾಡುವಂತಹ ಶಿಪ್ ಅಲ್ಲ ಅದು. ಅದರಲ್ಲಿ ಅವರು ಪ್ರಯಾಣ ಮಾಡ್ತಾರೆ. ಮತ್ತೆ ಅಲ್ಲೋಗಿ ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತಾರೆ ಅಂದ್ರೆ ಎಲ್ಲ ಆ ಮಾದಕ ವಸ್ತು ಮಾದಕ ದ್ರವ್ಯಗಳಲ್ಲಿ ವ್ಯಸನಿಗಳು ಅವರೆಲ್ಲರೂ. ಅಂತವರ ಮಧ್ಯೆ ಅವರು ಹೇಗೆ ಅವರ ಮಧ್ಯೆ ಇದ್ದು ಅಲ್ಲಿ ಅವರು ಸಾಧನೆ ಮಾಡ್ತಾರೆ. 1 ವರ್ಷವರೆಗೂ ಅವರು ತುಂಬಾನೇ ಅಲ್ಲಿ ಕಷ್ಟಪಡ್ತಾರೆ. ಆನಂತರ ಹೇಗೆ ಅಂದ್ರೆ ಭಗವಂತ ಅವನ ಕೃಪೆ ಅವನು ಎಲ್ಲ ಶುದ್ಧ ಭಕ್ತರನ್ನ ಹೇಗೆ ನೋಡ್ಕೋತಾನೆ ಅಂತ ಅನ್ನೋದಕ್ಕೆ ಅವರೇ ಸಾಕ್ಷಿ. ಕೈಯಲ್ಲಿ ಏನೂ ಇಲ್ದೇ ಇರುವಂತಹ ಒಬ್ಬ ವ್ಯಕ್ತಿ, ಯಾರೂ ಸಹಾಯಕ್ಕೆ ಇಲ್ದೇ ಇರುವಂತವ್ರು, ಅಂದ್ರೆ ಗಾಡ್ ಬ್ರದರ್ಸ್ ಯಾರಿದ್ದಾರೆ ಅವರು ಕೂಡ ಅವ್ರಿಗೆ ಯಾವುದೇ ರೀತಿ ಸಹಾಯವನ್ನ ಮಾಡೋದಿಲ್ಲ. ಅಂತವ್ರು ಅಲ್ಲಿ ಹೋಗಿ ಅದು ಯಾರು ಹಿಂದೆ ಮುಂದೆ ಗೊತ್ತಿಲ್ಲ, ಪಾಶ್ಚಾತ್ಯ ದೇಶ, ಅವರು ಅದನ್ನ ನರಕ ಸದೃಶ್ಯ ಅಂತಾರೆ. ಅಂತಹ ಜಾಗದಲ್ಲಿ ಹೋಗಿ ಬೇರೆ ಯಾರಾದ್ರೂ ಹೋಗಿದ್ರೆ ಕೆಲವೇ ದಿನಗಳಲ್ಲಿ ಅವ್ರ ತರನೇ ಇವರು ಆಗ್ಬಿಡ್ತಾ ಇದ್ರು. ಆದ್ರೆ ಇವರಲ್ಲಿ ಇದ್ದಂತಹ ಒಂದು ಆಧ್ಯಾತ್ಮಿಕ ಶಕ್ತಿ ಎಷ್ಟಿತ್ತು ಅಂತಂದ್ರೆ ಅವರನ್ನೆಲ್ಲ ಬದಲಾಯಿಸ್ತಾರೆ. ಮತ್ತೆ 108 ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಾರೆ. ಎಲ್ಲರಿಗೂ ಕೂಡ ಈ ಇಸ್ಕಾನ್ ಸಂಸ್ಥೆ ಅಂತ ಸ್ಥಾಪಿಸಿ ಎಲ್ಲರಿಗೂ ಕೂಡ ಭಕ್ತಿಯಲ್ಲಿ ಮುಂದುವರಿಯುವಂತೆ ಮಾಡ್ತಾರೆ. ಮತ್ತೆ ನಿತ್ಯಯುಕ್ತ ಉಪಾಸನೆ ಅಂದ್ರೆ ಅವರು ಯಾವಾಗ್ಲೂ ಕೂಡ ಭಗವಂತನ ಉಪಾಸನೆಯಲ್ಲಿ ತೊಡಗಿರ್ತಾ ಇದ್ರು ಅಂತ. ಇದೆಲ್ಲವೂ ಕೂಡ ಮಹಾತ್ಮರಲ್ಲಿರುವಂತಹ ಗುಣಗಳು, ಅದು ಪ್ರಭುಪಾದರಲ್ಲಿ ಕೂಡ ಇರುವಂತದ್ದು. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಮಹಾತ್ಮ ಹರೇ ಈ ಕೃಷ್ಣ. ಅಧ್ಯಾಯದ 2ನೇ ಶ್ಲೋಕದಲ್ಲಿ ವರ್ಣಿಸಿದಂತೆ ಈ ಭಕ್ತಿ ಸೇವೆಯು ಮಾತ್ರವಲ್ಲ, ಅದನ್ನು ಸಂತೋಷವಾದ ಮನಸ್ಥಿತಿಯಲ್ಲಿ ನಡೆಸಬಹುದು. ಇದಕ್ಕಾಗಿ ಯಾವುದೇ ಕಠಿಣವಾದ ಪ್ರಾಯಶ್ಚಿತ್ತವನ್ನಾಗಲಿ ವ್ರತವನ್ನಾಗಲಿ ನಡೆಸಬೇಕಾಗಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ನಾವು ನೋಡಿದ್ವಿ 2ನೇ ಅಧ್ಯಾಯದಲ್ಲಿ ರಾಜವಿದ್ಯಾ, ರಾಜಗುಹ್ಯ ಅದ್ರಲ್ಲಿ ಹೇಳ್ತಾರೆ ಸುಸುಖಂ ಕರ್ತಂ ಅವ್ಯಯಂ ಅಂತ. ಅಂದ್ರೆ ಸುಸುಖಂ ಅಂದ್ರೆ ಸಂತೋಷದಿಂದ ಇದನ್ನ ಅನುಷ್ಠಾನ ಮಾಡಬಹುದು. ಯಾರು ಬೇಕಾದ್ರೂ ಭಕ್ತಿಯಲ್ಲಿ ತೊಡಗಬಹುದು. ಹೆಂಗಸರು, ಮಕ್ಕಳು, ವಯಸ್ಸಾದವರು, ಅಥವಾ ಯಾರು ಆರೋಗ್ಯ ಸರಿಯಿಲ್ಲ ಅಂತವರು ಕೂಡ ಭಕ್ತಿಯನ್ನ ಸುಲಭವಾಗಿ ಮಾಡ್ಬೋದು. ಇದ್ರಲ್ಲಿ ಯಾವುದೇ ಒಂದು ಕಠಿಣ ಪ್ರಾಯಶ್ಚಿತ ಅಂದ್ರೆ ಯಾರು ಕೂಡ ಅಂದ್ರೆ ಯಾರು ಭಕ್ತಿನಲ್ಲಿ ತೊಡಗ್ತಾರೆ ಅಂತವರ ಪೂರ್ವ ಕರ್ಮ ಪಾಪಗಳು ಏನಿದೆ ಅದೆಲ್ಲವೂ ಕೂಡ ಇರಬಾರ್ದು, ಪಾಪಗಳು ಇರಬಾರ್ದು. ಮತ್ತೆ ಅವ್ರು ಪುಣ್ಯವನ್ನ ಮಾಡಿದ್ರೆ ಮಾತ್ರನೇ ಭಕ್ತಿಗೆ ಬರ್ಲಿಕ್ಕೆ ಸಾಧ್ಯ ಅಂತ. ಹಾಗೆ ಯಾರು ಅನ್ಕೋಬಾರ್ದು ನಾನು ಪಾಪಿ, ಆದ ಕಾರಣ ನಾನು ಮೊದಲು ಪ್ರಾಯಶ್ಚಿತ ಮಾಡ್ಬೇಕು, ಯಾವ್ದಾದ್ರು ವ್ರತ ಮಾಡ್ಬೇಕು, ಅಥವಾ ಇನ್ನೇನೋ ತಪಸ್ ಮಾಡ್ಬೇಕು, ಆಮೇಲೆ ನಾನು ಭಕ್ತಿಯಲ್ಲಿ ತೊಡಗೋದಕ್ಕೆ ಸಾಧ್ಯ ಅಂತ. ಇದ್ರಲ್ಲಿ ಅಂತದ್ ಯಾವುದೇ ಒಂದು ಕಠಿಣ ವ್ರತಗಳನ್ನ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನೇರವಾಗಿ ಯಾರೇ ಭಕ್ತಿಯಲ್ಲಿ ತೊಡಗಿದ್ರು ಕೂಡ ಅವರು ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇದೆ. ಅಂದ್ರೆ ಎಂತಹ ಪಾಪಗಳೇ ಇದ್ರೂ ಕೂಡ ಪ್ರಭುಪಾದರು ಕೊಟ್ಟಿರುವಂತಹ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ ಸಾಕು, ನಮ್ಮ ಪೂರ್ವ ಸಂಚಿತ ಎಂತಹ ಒಂದು ಕೂಟಸ್ಥ, ಅದು ಪಾಪಗಳಲ್ಲಿ ಎಷ್ಟೋ ವಿಧಗಳಿದೆ, ಬೀಜ ರೂಪದಲ್ಲಿ ಇರುವಂತದ್ದು. ಅಂತಹ ಪಾಪ ಕೂಡ ಅದು ನಿರ್ನಾಮ ಆಗುತ್ತೆ. ನಾವೇನು ಮಾಡ್ಬಾರ್ದು, ಅಪರಾಧ ರಹಿತ ಭಗವಂತನ ನಾಮ ಸಂಕೀರ್ತನೆ ಮಾಡಿದ್ರೆ ಸಾಕು. ಇದಕ್ಕಾಗಿ ನಾವ್ ಯಾವುದೇ ಪ್ರಾಯಶ್ಚಿತವನ್ನಾಗ್ಲಿ ವ್ರತಗಳನ್ನಾಗ್ಲಿ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಇದನ್ನ ಸಂತೋಷದಿಂದ ಆನಂದದಿಂದ ಯಾರು ಬೇಕಾದ್ರೂ ಸುಲಭವಾಗಿ ಭಕ್ತಿಯಲ್ಲಿ ತೊಡಗೋದಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇಲ್ಲಿ ತಿಳಿತಾ ಇದ್ದೀನಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಮಹಾತ್ಮ ವ್ಯಕ್ತಿಯು ಒಬ್ಬ ತಜ್ಞ ಗುರುವಿನ ಮಾರ್ಗದರ್ಶನದಲ್ಲಿ ಈ ಭಕ್ತಿ ಸೇವೆಯಲ್ಲಿ ಬಾಳಬಹುದು. ಗೃಹಸ್ಥನಾಗಿ, ಸನ್ಯಾಸಿನಾಗಿ, ಬ್ರಹ್ಮಚಾರಿಯಾಗಿ, ಯಾವುದೇ ಸ್ಥಿತಿಯಲ್ಲಿ ಆದರೂ ಮತ್ತು ಜಗತ್ತಿನಲ್ಲಿ ಎಲ್ಲಾದರ ದೇವೋತ್ತಮ ಪರಮ ಪುರುಷನು ಈ ಭಕ್ತಿ ಸೇವೆಯನ್ನು ಮಾಡಬಹುದು. ಮತ್ತು ಹೀಗೆ ವಾಸ್ತವವಾಗಿ ಮಹಾತ್ಮನಾಗಬಹುದು. ಧನ್ಯವಾದಗಳು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಭಕ್ತಿಯಲ್ಲಿ ಯಾರಾದ್ರೂ ಒಬ್ರು ಅಂದ್ರೆ ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಸದ್ಗುರುವಿನಿಂದ ಈ ವಿಷಯವನ್ನ ಅಂದ್ರೆ ಈ ಮಾರ್ಗದರ್ಶನವನ್ನ ನಾವು ಪಡ್ಕೋಬೇಕಾಗತ್ತೆ. ಮತ್ತೆ ಅಂತವ್ರು ಸನ್ಯಾಸಿಯಾಗಿಯೇ ಇರ್ಬೇಕು ಅಂತೇನಿಲ್ಲ. ಇಲ್ಲಿ ಪ್ರಭುಪಾದರು ಕೂಡ ಅವರು ಗೃಹಸ್ಥರಾಗಿದ್ರು. ಆದ್ರೆ ಅವರ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅವ್ರೇನಿದ್ರು ಅವರ ಶಿಷ್ಯಂದಿರು
ಅನೇಕ ಜನ ಸನ್ಯಾಸಿಗಳಾಗಿದ್ರು, ಅವರನ್ನೇ ಅವರು ಕಳಿಸ್ತಾರೆ ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಚಾರ ಕಾರ್ಯಕ್ಕೆ. ಆದ್ರೆ ಅವರಿಂದ ಕೂಡ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಗೃಹಸ್ಥರಾಗಿದ್ದಂತಹ ಪ್ರಭುಪಾದರು ಅವರು ನಮ್ಗೆ ಒಂದು ಉದಾಹರಣೆ ಆಗ್ತಾರೆ. ನಾವು ಗೃಹಸ್ಥರಾಗಿದ್ರೆ ನಾವು ಇದ್ರಲ್ಲಿ ಭಕ್ತಿಯಲ್ಲಿ ಅಂತಹ ಒಂದು ಉನ್ನತ ನೆಲೆಗೆ ಬರಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅನ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನಾವು ಕೂಡ ಗೃಹಸ್ಥರಾಗಿ ಕೂಡ ನಾವು ಭಕ್ತಿಯಲ್ಲಿ ತೊಡಗಬಹುದು. ಅಂದ್ರೆ ಅದಕ್ಕೆ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು ಕೂಡ ಸ್ಥಾನಿ ಸ್ಥಿತ ಅಂತ. ಎಲ್ಲೇ ಇರು, ನೀನ್ ಏನೇ ಆಗಿರು, ಅಂದ್ರೆ ಭಕ್ತಿಯನ್ನ ಮಾಡು, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗು ಅಂತ. ಹಾಗೆ ಬ್ರಹ್ಮಚಾರಿ ಆಗ್ಬೇಕು, ಸನ್ಯಾಸಿ ಆಗ್ಬೇಕು ಅಂತೇನಿಲ್ಲ. ಗೃಹಸ್ಥರಾಗಿರೋರು ಕೂಡ ಎಂತದೇ ಸ್ಥಿತಿಯಲ್ಲಿ ಇದ್ರು ಕೂಡ, ಅಂದ್ರೆ ನಾವು ನೋಡ್ತೀವಿ ಪ್ರಭುಪಾದ್ರಲ್ಲಿ ಹೋದಾಗ ಅವ್ರ ಹತ್ರ ಏನೂ ಇರ್ಲಿಲ್ಲ. ಆದ್ರೂ ಕೂಡ ಅವರು ಒಂದು ಹಣ್ಣನ್ನ, ಅಂದ್ರೆ ಅಲ್ಲಿ ಭಗವಂತನ ಕೀರ್ತನೆ ಎಲ್ಲ ಆದ್ಮೇಲೆ ಅಲ್ಲಿ ಯಾರೆಲ್ಲ ಕೀರ್ತನೆಯಲ್ಲಿ ಪಾಲ್ಗೊಳ್ತಾ ಇದ್ರು ಅವ್ರಿಗೆ ಒಂದು ಹಣ್ಣನ್ನ ಕಟ್ ಮಾಡಿ ಒಂದ್ ಪೀಸ್ ಆಗಿ ಪ್ರಸಾದ ರೂಪದಲ್ಲಿ ಅವ್ರೆಲ್ಲರಿಗೂ ಕೊಡ್ತಾ ಇದ್ರು. ಹೀಗೆ ಎಂತದೇ ಸ್ಥಿತಿಯಲ್ಲಿ ಇದ್ರು ಕೂಡ, ಎಂತದೇ ಪರಿಸ್ಥಿತಿ, ಎಂತದೇ ಜಾಗದಲ್ಲಿ ಎಲ್ಲೇ ಇದ್ರು ಕೂಡ ನಾವು ಭಕ್ತಿಯಲ್ಲಿ ತೊಡಗಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ. ದೇವೋತ್ತಮ ಪರಮ ಪುರುಷನ ಈ ಭಕ್ತಿ ಸೇವೆಯನ್ನು ಮಾಡಬಹುದು, ಮತ್ತೆ ಹೀಗೆ ವಾಸ್ತವವಾಗಿ ಮಹಾತ್ಮನಾಗಬಹುದು. ಯಾರು ಬೇಕಾದ್ರೂ ಅಂದ್ರೆ ಮಹಾತ್ಮ ಆಗೋದಕ್ಕೆ ಸಾಧ್ಯ ಇದೆ ಅಂತ ಅದಕ್ಕೆ ಪ್ರಭುಪಾದ್ರು ಹೇಳ್ತಾರೆ. ಪ್ರಹ್ಲಾದನ ಕಥೆಯಲ್ಲಿ ಅದಕ್ಕೆ ಭಾವಾರ್ಥ ಬರೆಯುವಾಗ ಹೇಳ್ತಾರೆ, ಪ್ರಹ್ಲಾದನನ್ನ ಅಂದ್ರೆ ನರಸಿಂಹದೇವ ಹಿರಣ್ಯಕಶಿಪುವನ್ನ ಕೊಂದು ನಂತರ ಪ್ರಹ್ಲಾದನ ತಲೆಯ ಮೇಲೆ ಕೈನ ಇಟ್ಟು ಆಶೀರ್ವಾದ ಮಾಡ್ತಾನೆ ಅಂತ. ಅಂತಹ ಆಶೀರ್ವಾದ ನಮಗೂ ಕೂಡ ಸಿಗುತ್ತೆ ಯಾವಾಗ ಅಂತಂದ್ರೆ ನಾವು ಪರಿಪೂರ್ಣವಾಗಿ ಪ್ರಹ್ಲಾದನ ಹಾಗೆ ಭಗವಂತನ ಮೇಲೆ ಶ್ರದ್ಧೆಯನ್ನ, ನಂಬಿಕೆಯನ್ನ ಇಟ್ಟು ಅವನ ಪ್ರೀತಿಪೂರ್ವಕ ಭಕ್ತಿ ಸೇವೆಯಲ್ಲಿ ನಾವು ತೊಡಗಿ ಮಹಾತ್ಮರು ಅನ್ನಿಸ್ಕೊಂಡ್ರೆ, ಅಂದ್ರೆ ಶುದ್ಧ ಭಕ್ತರು ಆದ್ರೆ ನಮಗೂ ಕೂಡ ಅಂತಹ ಒಂದು ಆಶೀರ್ವಾದ ಪರಮಾತ್ಮನಿಂದ ಸಿಗುತ್ತೆ ಅಂತ. ಹಾಗೆ ಯಾರು ಬೇಕಾದ್ರೂ ಮಹಾತ್ಮರಾಗ್ಬೋದು, ಆದ್ರೆ ಅದಕ್ಕೆ ಅನನ್ಯ ಭಕ್ತಿಯಲ್ಲಿ ತೊಡಗಬೇಕು, ಭಗವಂತನ ಶುದ್ಧ ಭಕ್ತರಾಗ್ಬೇಕು. ವಿಚಲಿತವಿಲ್ಲದೆ ಏನಂತಾರೆ ಅನ್ಯ ಬೇರೆ ಏನು ಆಸಕ್ತಿಗಳನ್ನ ಇಲ್ಲದೆ ಭಗವಂತನನ್ನ ಸೇವೆ ಮಾಡೋದ್ರಿಂದ ನಾವು ಕೂಡ ಮಹಾತ್ಮರನ್ನಿಸ್ಕೋಬಹುದು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಅನ್ಯ ಮೂರು ಬೇರೆ ಆರಾಧಕರು. ಅಂದ್ರೆ ಈಗ ನಾವು ಅನನ್ಯ ಭಕ್ತಿಯ ಬಗ್ಗೆ ತಿಳ್ಕೊಂಡ್ವಿ. ಈಗ ಅನನ್ಯ ಭಕ್ತಿ ಯಾರು ಮಾಡ್ತಾ ಇಲ್ಲ ಅವರು ಶುದ್ಧ ಭಕ್ತರಲ್ಲ. ಅಂತವ್ರು ಮೂರು ರೀತಿ ಆರಾಧನೆಗಳನ್ನ ಮಾಡ್ತಾರೆ. ಬೇರೆ ಮೂರು ರೀತಿಯಲ್ಲಿ ಅಂದ್ರೆ ಭಗವಂತನ ಆರಾಧನೆ ಅಲ್ಲ, ಅವರು ಬೇರೆ ರೀತಿ ಆರಾಧನೆಗಳನ್ನ ಮಾಡ್ತಾರೆ. ಅವ್ರು ಯಾರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಅನ್ಯ ಬೇರೆ ಆರಾಧಕರನ್ನು ಇಲ್ಲಿ ವಿವರಿಸಲಾಗಿದೆ. ಶ್ಲೋಕ 15ರಿಂದ 19ರವರೆಗೆ. ಇತರರು ಸಂಪೂರ್ಣ ಸತ್ಯವನ್ನು ಮೂರು ವಿಭಿನ್ನ ರೀತಿಯಲ್ಲಿ ಪೂಜಿಸುತ್ತಾರೆ. ಇಲ್ಲಿ ಅವರು ಮೂರು ಬೇರೆ ರೀತಿಯಲ್ಲಿ ಆರಾಧನೆಗಳನ್ನ ಮಾಡುವಂತವರ ಬಗ್ಗೆ ಹೇಳ್ತಾ ಇದ್ದಾರೆ. ಶ್ಲೋಕ 15ರಿಂದ 18 ಯಾರು ಅವರು ಅಂತ ನಾವು ನೋಡೋಣ. ಈಗ ಯಾರು ನೇರವಾಗಿ ಭಗವಂತನ ವ್ಯಕ್ತಿತ್ವವನ್ನು, ಶ್ರೀಕೃಷ್ಣನನ್ನು ಪೂಜಿಸುತ್ತಾರೋ ಅವರನ್ನು ಮಹಾತ್ಮರೆಂದು ವರ್ಣಿಸಲಾಗಿದೆ. ಮತ್ತು ಇತರ ಹಲವು ರೂಪಗಳ ಆರಾಧಕರು ಇದ್ದಾರೆ. ಅವರು ಕಡಿಮೆ ಮುಂದುವರಿದ ಕಾರಣದಿಂದ ಅವರು ಪರಮ ಪುರುಷನನ್ನು ನೇರವಾಗಿ ಗ್ರಹಿಸಲು ಸಾಧ್ಯವಿಲ್ಲ. ಅಂದ್ರೆ ಏನಂತ ಹೇಳ್ತೀನಿ ಅಂದ್ರೆ ಅವರ ಬುದ್ಧಿ ಶಕ್ತಿ ಅನ್ನುವಂಥದ್ದು, ಅವರ ಜ್ಞಾನ ಅನ್ನುವಂಥದ್ದು ಭಗವಂತನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಇರುವಂತವ್ರು ಅಲ್ಪಮತಿಗಳು. ಅವರು ಯಾವ ರೀತಿ ಒಂದು ಆರಾಧನೆಗಳನ್ನ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಮುಂದೆ ತಿಳಿಸ್ಕೊಡ್ಲಿಕ್ಕೆ ಇದ್ದಾರೆ. ಅವರಲ್ಲಿ ಮೊದಲನೇದಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು ಏಕತ್ವೇನ, ಮೋನಿಸ್ಟ್ಸ್ ಅಂತ ಕರೀತಾರೆ. ಏಕತೆಯಲ್ಲಿ ಅಂದ್ರೆ ನಾನು ಬೇರೆ ಇಲ್ಲ, ಭಗವಂತ ಬೇರೆ ಅಲ್ಲ, ನಾನು ಭಗವಂತ ಒಂದು ಅಂತ ಹೇಳುವಂಥದ್ದು. ಅಂದ್ರೆ ನನಗೆ ಶಾಂತಿ ಬೇಕು, ಭೌತಿಕ ಜಗತ್ತಿನಲ್ಲಿ ನನಗೆ ಬೇಸರ ಆಗಿದೆ, ಆ ಶಾಂತಿ ಪಡ್ಕೊಳ್ಳಿಕ್ಕೆ ನಾನು ಭಗವಂತನಲ್ಲಿ ಸಾಯುಜ್ಯ ಮೋಕ್ಷ ಅಂದ್ರೆ ಅವನಲ್ಲಿ ಒಂದಾಗುವಂಥದ್ದು. ಆ ರೀತಿ ಯೋಚನೆ ಮಾಡುವಂಥವ್ರು ಏಕತ್ವೇನ ಅಂದ್ರೆ ಅದ್ವೈತ ಸಿದ್ಧಾಂತಿಗಳು. ಅವರು ನಾನು ಭಗವಂತನಲ್ಲಿ ಒಂದು ಎಂದು ಪೂಜಿಸುವವರು, ಅವರನ್ನ ಇಲ್ಲಿ ಏಕತ್ವೇನ ಅಥವಾ ಮೋನಿಸ್ಟ್ಸ್ ಅಂತ ಕರಿತಾ ಇದ್ದಾರೆ. ಎರಡನೇದು ವಿಶ್ವತಃ ಮುಖಂ ಅಂದ್ರೆ ವಿಶ್ವರೂಪವನ್ನು ಪೂಜಿಸುವವರು. ಅಂದ್ರೆ ಪರಮಾತ್ಮ ಅಣುರೇಣು ತೃಣಕಾಷ್ಟದಲ್ಲಿ ಎಲ್ಲೆಲ್ಲೂ ಅವನು ವ್ಯಾಪಿಸ್ಕೊಂಡಿದ್ದಾನೆ. ಅವನನ್ನ ವಿಶ್ವರೂಪ ಅವನ ಏನು ತೋರಿಸ್ತಾನೆ ಅರ್ಜುನನಿಗೆ, ಆ ರೂಪದಲ್ಲಿ ಅವನನ್ನ ಆರಾಧನೆ ಮಾಡುವಂತವ್ರು. ಮತ್ತೆ ಪೃಥಕ್ವೇನ ಬಹುದಾ ಅಂದ್ರೆ ಇಲ್ಲಿ ದೇವತಾ ಆರಾಧನೆ ಮಾಡುವಂತವ್ರು. ಅಂದ್ರೆ ಅವರಿಗೆ ವ್ಯತ್ಯಾಸ ಗೊತ್ತಿಲ್ಲ. ದೇವೋತ್ತಮ ಪರಮ ಪುರುಷ ಅಂದ್ರೆ ಯಾರು, ದೇವತೆಗಳು ಅಂದ್ರೆ ಯಾರು ಅನ್ನುವಂತಹ ಯಾವುದೇ ಒಂದು ವ್ಯತ್ಯಾಸ ಅವ್ರಿಗೆ ತಿಳಿದಿರ ಅವರು
ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ಯಾರಿಗೆ ದೇವತೆಗಳಿಗೆ ಆರಾಧನೆ ಮಾಡಿದ್ರು ಕೂಡ ಅದು ಭಗವಂತನ ಆರಾಧನೆ ಮಾಡಿದ ಹಾಗೆ ಅಂತ ತಿಳ್ಕೊತಾರೆ. ಅಂದ್ರೆ ಅವರು ಕಲ್ಪಿಸಿಕೊಂಡ ರೂಪಗಳು ಮತ್ತೆ ದೇವತೆಗಳ ಪೂಜೆಯನ್ನ ಮಾಡ್ತಾರೆ. ಅವರನ್ನ ಪೃಥಕ್ವೇನ ಬಹುಧಾ ಅಂತ ಕರೀತಾ ಇದ್ದಾರೆ. ಹರೇ ಕೃಷ್ಣ. ಶೋಭಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹನ್ಯ ಎಂದರೆ ಇತರರು. ಅವರು ಪರಮಾತ್ಮನನ್ನು ಬೇರೆ ಹಲವು ರೂಪಗಳಲ್ಲಿ ಆರಾಧಿಸಿದರೂ ಕೂಡ ಅವರಿಗೆ ಅಷ್ಟೊಂದು ಪ್ರಾಮುಖ್ಯತೆ ನೀಡಿಲ್ಲ. ಏಕೆಂದರೆ ಅಂತಹ ಆರಾಧನೆ ಕೇವಲ ದೇವರನ್ನು ಮೆಚ್ಚಿಸುವ ವಿಭಿನ್ನ ವಿಧಾನಗಳು. ಆದರೂ ಸಹ ಅಂತಹವರನ್ನು ಆರಾಧಕರ ಸಾಲಿನಲ್ಲಿ ಪರಿಗಣಿಸಲಾಗುತ್ತದೆ. ಏಕೆಂದರೆ ಪ್ರಾಣಿಗಳಂತೆ ಸರಳವಾಗಿ ತಿನ್ನುವ, ಮಲಗುವ, ಸಂರಕ್ಷಿಸುವ ಮತ್ತು ಸಂಭೋಗ ಮಾಡುವವರಿಗಿಂತ ಉತ್ತಮರು ಎಂದು ಹೇಳಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಈಗ ನಾವು ನೋಡಿದ್ವಲ್ಲ, ಅವರು ಪೃಥಕ್ವೇನ, ಏಕತ್ವೇನ ಅಥವಾ ಬಹುಧಾ, ಇವರೆಲ್ಲರೂ ಕೂಡ ಅನನ್ಯ ಭಕ್ತಿ ಮಾಡುವವರಿಗೆ ಕಂಪೇರ್ ಮಾಡಿದಾಗ ಅವರಷ್ಟು ಶ್ರೇಷ್ಠ ಅಲ್ಲ. ಆದ್ರೂ ಕೂಡ ಅವರನ್ನ ಈ ಆಹಾರ, ನಿದ್ರಾ, ಭಯಮೈಥುನ ಅದರಲ್ಲಿ ಪ್ರಾಣಿಗಳ ಸಮಾನ ಅವ್ರ ರೀತಿ ಯಾರು ಜೀವನ ನಡೆಸ್ತಾ ಇದ್ದಾರೆ, ಈ ನಾಸ್ತಿಕರಿದ್ದಾರೆ, ಅವ್ರಿಗಿಂತ ಸ್ವಲ್ಪ ಮಟ್ಟಿಗೆ ಹೆಚ್ಚು ಪರವಾಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕೊನೆ ಪಕ್ಷ ಆರಾಧನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗಿಂತ ಒಂದು ದೊಡ್ಡ ಹಿರಿಯದೊಂದು ಶಕ್ತಿ ಇದೆ, ಅವರಿಗಿಂತ ಒಂದು ಅವರನ್ನೆಲ್ಲ ಕಾಪಾಡ್ತಿರುವಂತಹ ಒಂದು ದೇವರು ಅಂತ ಇದಾರೆ ಅಂತ ಅನ್ನೋ ಒಂದು ಆ ಭಾವನೆ ಆದ್ರೂ ಇರೋ ಕಾರಣ ಅವರು ಆರಾಧನೆಯಲ್ಲಿ ತೊಡಗ್ತಾರೆ. ಆದ್ರೆ ಈ ಯಾರು ನಾಸ್ತಿಕರಿದ್ದಾರೆ ಅವರು ಭಗವಂತನೇ ಇಲ್ಲ ಅನ್ನುವಂತಹ ಒಂದು ಮನಸ್ಥಿತಿ, ನಾನೇ ಎಲ್ಲ, ನನ್ನಿಂದಲೇ ಎಲ್ಲ ಅಂತ ಯೋಚನೆ ಮಾಡುವಂತವ್ರು, ಅಂತವ್ರಿಗೆ ಕಂಪೇರ್ ಮಾಡಿದಾಗ ಈ ದೇವತೆಗಳನ್ನ ಆರಾಧನೆ ಮಾಡೋರು, ವಿಶ್ವರೂಪ ಆರಾಧನೆ ಮಾಡುವಂತವ್ರು ಅಥವಾ ಏನಂತೀವಿ ನಿರಾಕಾರವಾದಿಗಳು, ಅವರು ಪರವಾಗಿಲ್ಲ, ಎಷ್ಟೋ ಪರವಾಗಿಲ್ಲ. ಆದ್ರೆ ಅವರು ಅನನ್ಯ ಭಕ್ತರಷ್ಟು ಮುಂದುವರಿದವರಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ದೇವತಾ ಆರಾಧನೆ ಭಗವದ್ಗೀತೆಯಲ್ಲಿ ಚರ್ಚಿಸಲಾಗಿದೆ. 3ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಕೂಡ ದೇವತಾ ಆರಾಧನೆಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರೆಲ್ಲ ದೇವತೆಗಳನ್ನ ಆರಾಧನೆ ಮಾಡ್ತಾರೆ ಅವರ ಬಗ್ಗೆ ಹೇಳ್ತಿದ್ದಾರೆ. ಮನುಷ್ಯರು ಮತ್ತು ದೇವತೆಗಳ ನಡುವಿನ ಸಹಕಾರ, ಸಮೃದ್ಧಿ, ಎಲ್ಲರಿಗೂ ಆಳ್ವಿಕೆ ಮಾಡುತ್ತದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಯಜ್ಞ ಚಕ್ರ ಅಂತ ಹೇಳ್ತಾರೆ. ಅಂದ್ರೆ ವೇದಗಳಲ್ಲಿ ಏನ್ ಹೇಳಿದೆ ಅಂದ್ರೆ ಯಾವುದು ನಮ್ಗೆ ಏನ್ ಬೇಕೋ ಅದನ್ನ ಪಡ್ಕೊಳ್ಳಕ್ಕೆ ಅದಕ್ಕೊಂದು ನಿರ್ದಿಷ್ಟ ದೇವತೆ ಆರಾಧನೆ ಮಾಡಬೇಕು ಅಂತ. ಹಾಗೆ ಇವ್ರು ಏನ್ ಮಾಡ್ತಾರೆ, ವೇದಗಳ ಅನುಸರಣೆ ಮಾಡುವಂತವ್ರು ಅವರು ದೇವತೆಗಳ ಆರಾಧನೆ ಮಾಡ್ತಾರೆ, ಯಾಗ ಯಜ್ಞಗಳನ್ನ ಮಾಡ್ತಾರೆ. ಹೀಗೆ ದೇವತೆಗಳು ಪ್ರಸನ್ನರಾಗಿ ಅವರ ಎಲ್ಲಾ ಇಷ್ಟ ಕಾಮನೆಗಳನ್ನ ಪೂರೈಸ್ತಾರೆ. ಹೀಗೆ ಮನುಷ್ಯರು ಮತ್ತು ದೇವತೆಗಳ ನಡುವೆ ಒಂದು ಸಹಕಾರ ಅನ್ನೋದಿದೆ. ಇದನ್ನ ನಾವು ನೋಡಿದ್ದೀವಿ ದೇವತೆಗಳ ವಿಷಯದಲ್ಲಿ 3ನೇ ಅಧ್ಯಾಯದಲ್ಲಿ ಬರುವಂತದ್ದು. ನಂತರ ಕರ್ಮಯೋಗ, ಅದು ಕರ್ಮಯೋಗದಲ್ಲಿ ಬರುವಂತದ್ದು 3ನೇ ಅಧ್ಯಾಯ. ಈಗ ಭಕ್ತಿ ಯೋಗದಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಮನುಷ್ಯರು ದೇವತೆಗಳನ್ನ ಪೂಜಿಸುತ್ತಾರೆ. ಅಲ್ಪಮತಿಗಳು, ಅಲ್ಪ ಬುದ್ಧಿ ಇರುವಂತವರು ಅವರು ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ನಾವು ನೋಡಿರ್ತೀವಿ ಜ್ಞಾನ ಮತ್ತೆ ವಿಜ್ಞಾನ ಯುಗದಲ್ಲಿ. ಅಂದ್ರೆ ಯಾರು ನಿಜವಾಗ್ಲೂ ಬುದ್ಧಿವಂತರಿದ್ದಾರೆ, ಸುಮೇಧಸಹ, ಅಂತವರು ನೇರವಾಗಿ ಭಗವಂತನನ್ನ ಪೂಜೆ ಮಾಡ್ತಾರೆ. ಇದು ಅವಿಧಿಪೂರ್ವಕ, ಅಂದ್ರೆ ಅವರು ನೇರವಾಗಿ ಭಗವಂತನ ಆರಾಧನೆ ಮಾಡದಿರ ಭಗವಂತನ ಶಕ್ತಿಗಳು ಅಥವಾ ಅವನ ಜವಾಬ್ದಾರಿಯನ್ನ ಯಾರಿಗೆ ವಹಿಸಿಕೊಟ್ಟಿದ್ದಾನೆ ಅಂತಹ ದೇವತೆಗಳನ್ನ ಪೂಜಿಸುವಂತವ್ರು. ಅವರಿಗೆ ಭಗವಂತನ ಜ್ಞಾನ ವಿಜ್ಞಾನ ಯೋಗದಲ್ಲಿ ನೋಡ್ತೀವಿ, ಭಗವಂತನನ್ನ ನಾವು ಯಾವಾಗ ಆರಾಧನೆ ಮಾಡ್ತೀವಿ ಆಗ ಭಗವಂತ ನಾವು ಕೇಳಿದ್ದನ್ನೆಲ್ಲ ಅವನು ಅನುಗ್ರಹ ಮಾಡೋದಿಲ್ಲ. ಅಂದ್ರೆ ಅವನು ನೋಡ್ತಾನೆ ಮೊದ್ಲು ನಮಗೆ ಅದು ಸರಿನಾ, ಒಳ್ಳೇದಾ, ಅದು ನಮ್ಗೆ ಅದನ್ನ ನಾವು ಪಡ್ಕೊಂಡ್ರೆ ನಮ್ ಜೀವನದಲ್ಲಿ ಒಳ್ಳೇದಾಗತ್ತಾ, ಭಗವಂತನಿಗೆ ಗೊತ್ತಿದೆ ನಮ್ಗೆ ಮುಂದೆ ಏನಾಗುತ್ತೆ ಅನ್ನೋದು. ಅದನ್ನ ಯೋಚಿಸಿ ಅವನು ಕೊಡೋದ ಬೇಡವಾ ಅಂತ ಯೋಚನೆ ಮಾಡಿ ಕೊಡ್ತಾನೆ. ಅಥವಾ ಒಂದು ವೇಳೆ ಕೊಡುವಂತಿದ್ರು ಕೂಡ ನಮ್ಮನ್ನ ಅದಕ್ಕೆ ಯೋಗ್ಯರನ್ನಾಗಿ ಮಾಡಿ ನಂತರ ಕೊಡ್ತಾನೆ. ಆದ್ರೆ ದೇವತೆಗಳು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಏನು ನಾವು ಕೇಳ್ಕೊತೀವಿ ಅವ್ರ ಹತ್ರ, ಅವ್ರು ಅದನ್ನ ಆಗ್ಲೇ ಕರುಣಿಸಿ ಬಿಡ್ತಾರೆ. ಕೆಲವೊಂದ್ಸಲ ನಮ್ಗೆ ಅನ್ಸುತ್ತೆ, ಅಯ್ಯೋ ನಾವು ಇದನ್ನ ತಪ್ಪಾಗಿ ಕೇಳ್ಬಿಟ್ವಿ ಅಂತ. ಅಂದ್ರೆ ನಾವು ಕೇಳಿದ್ದು ಆ ಸಮಯಕ್ಕೆ ನಮ್ಗೆ ಸರಿ ಅನಿಸ್ತು, ಈಗ ಅದು ಬೇಡ ಅನಿಸ್ತಿದೆ ಅಂತ. ಹಾಗೆ ಯಾರು ಅಲ್ಪಮತಿಗಳಿದ್ದಾರೆ ಅಂತವ್ರು ದೇವತೆಗಳನ್ನ ಪೂಜಿಸ್ತಾರೆ ಅನ್ನೋದನ್ನ ನಾವು ನೋಡಿದೀವಿ. ಈಗ ಈ ಅಧ್ಯಾಯದಲ್ಲಿ ತಪ್ಪು ದಾರಿಯಲ್ಲಿ ಪೂಜೆ
9ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕದ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ನಾವು ಮಾಡ್ತಿರುವಂತಹದ್ದು ಅಂದ್ರೆ ಗಿಡದ ಬೇರಿಗೆ ನೀರೆರಿಬೇಕು. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಒಂದೊಂದು ಎಲೆಗಳಿಗೆ, ಹೂವಿಗೆ, ಹಣ್ಣಿಗೆ, ಅದರ ರೆಂಬೆ ಕೊಂಬೆಗಳಿಗೆ ನೀರುಣಿಸುವ ಕೆಲಸವನ್ನ ಮಾಡುವಂತದ್ದು. ಅದು ತಪ್ಪು ದಾರಿಯಲ್ಲಿ ಮಾಡುವಂತಹ ಪೂಜೆ. ನಾವು ಏನೇ ವರಗಳನ್ನ ಆ ಇಷ್ಟಪಟ್ಟು ಕೇಳಿದ್ರು ಕೂಡ ದೇವತೆಗಳಿಂದ ಅವರದನ್ನ ನಮ್ಗೆ ಕರುಣಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅದೆಲ್ಲವೂ ಕೂಡ ಭಗವಂತನಿಗೆ ಸೇರಿರುವಂತದ್ದು. ಅವರು ಅದನ್ನ ಭಗವಂತನಿಂದ ಪಡ್ಕೊಂಡೇ ನಮ್ಗೆ ಅದನ್ನ ಕೊಡ್ಲಿಕ್ಕೆ ಸಾಧ್ಯ. ಹೀಗೆ ನಾವು ಏನು ಬಯಸ್ತಾ ಇದೀವಿ ಅದನ್ನ ಕೊಡ್ತಾ ಇರೋಂಥದ್ದು ಭಗವಂತನೇ. ಆದ್ರೆ ಅದು ಅವಿಧಿ ಪೂರ್ವಕ, ಅಂದ್ರೆ ನೇರವಾಗಿ ಭಗವಂತನಿಂದ ನಾವು ಪಡ್ಕೊಳ್ತಾ ಇಲ್ಲ, ಅದನ್ನ ದೇವತೆಗಳ ಮೂಲಕ ಪಡ್ಕೊಳ್ತಾ ಇದೀವಿ. ಅದನ್ನ ತಪ್ಪು ದಾರಿಯಲ್ಲಿ ಪೂಜೆ ಅಂತ ಹೇಳ್ತಿದ್ದಾರೆ. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೇವತಾರಾಧನೆಯನ್ನು ತೆರವುಗೊಳಿಸಲಾಗಿದೆ. ಈ ದೇವತೆಗಳನ್ನು ಪರಮಾತ್ಮನ ಅಧಿಕೃತ ಕಾರ್ಯಕರ್ತರು ಎಂದು ಜನರು ತಿಳಿದಿದ್ದಾರೆ. ದೇವತೆಗಳ ಆರಾಧನೆಯನ್ನು ಸ್ವೀಕರಿಸಬಹುದು, ಅದಕ್ಕೆ ಪರಮಾತ್ಮನ ಸಮ್ಮತಿಯೂ ಇದೆ. ಆದರೆ ಭಗವಂತನನ್ನು ಒಪ್ಪಿಕೊಳ್ಳದ ಮೂರ್ಖರು ಎಲ್ಲರನ್ನು ನಿರ್ದಿಷ್ಟ ವಿಧದ ದೇವತೆಗಳು ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳುವವರು ಅಸಂಬದ್ಧವಾಗಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ದೇವತೆಗಳು ಅವರನ್ನ ನಾವು ಏನಾದ್ರೂ ಕೇಳ್ಕೊಂಡಾಗ ಅವರು ಕ್ಷೀರೋದಕ ಶಾಯಿ ವಿಷ್ಣು ಪರಮಾತ್ಮನ ಬಳಿ ಹೋಗಿ ಅದನ್ನ ಹೇಳ್ತಾರೆ. ಅಂದ್ರೆ ಅವನಿಂದ ಅನುಮತಿ ಪಡೆದಿರ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಎಲ್ಲರ ಹೃದಯದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಅವನು ಅನುಮತಿ ಕೊಡುವವನಾಗಿ ಮತ್ತೆ ಮೇಲ್ವಿಚಾರಕನಾಗಿ ಅವನಿದ್ದಾನೆ. ಹೀಗೆ ಅವನು ಪರಮಾತ್ಮ, ಅವನ ಅನುಮತಿ ಇಲ್ಲದೆ ದೇವತೆಗಳು ಕೂಡ ನಾವು ಕೇಳಿದ್ದನ್ನ ಅವರು ಕರುಣಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ದೇವತೆಗಳನ್ನ ಆರಾಧನೆಯನ್ನ ಸ್ವೀಕರಿಸಬಹುದು. ಅಂದ್ರೆ ಇಲ್ಲಿ ಪರಮಾತ್ಮನ ಸಮ್ಮತಿ ಇಲ್ಲದೆ ನಾವು ದೇವತೆಗಳಿಂದನೂ ಕೂಡ ಏನು ಪಡೆಯೋದಕ್ಕೆ ಆಗೋದಿಲ್ಲ. ಆದ್ರೆ ಭಗವಂತನನ್ನ ಒಪ್ಪಿಕೊಳ್ಳದ ಮೂರ್ಖರು, ಅಂದ್ರೆ ಯಾರು ದೇವೋತ್ತಮ ಪರಮಪುರುಷ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವ್ರೇನ್ ಮಾಡ್ತಾರೆ ಅಂದ್ರೆ ನಿರ್ದಿಷ್ಟ ವಿವಿಧ ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ಅದನ್ನ ತಪ್ಪಾಗಿ ಅರ್ಥೈಸ್ಕೋತಾರೆ. ಅವ್ರು ಯಾವ ರೀತಿಯ ಬಹುದಾ ಅಂತಂದ್ರೆ ಏನು ಅಂದ್ರೆ ಅವರು ಪೃಥಕ್ವೇನ ಬಹುದಾ ಅಂತಂದ್ರೆ ಅವ್ರು ಎಲ್ಲಾ ದೇವತೆಗಳನ್ನು ಕೂಡ ದೇವ್ರು ಅಂತಾನೆ ಹೇಳ್ತಾರೆ. ಅಂದ್ರೆ ಅವ್ರಿಗೆ ದೇವತೆಗಳಿಗೂ ಮತ್ತೆ ದೇವರಿಗೂ ಇರುವ ವ್ಯತ್ಯಾಸ ಗೊತ್ತಿಲ್ಲ. ಅಂದ್ರೆ ದೇವೋತ್ತಮ ಪರಮಪುರುಷ ಅಂದ್ರೆ ಏನು, ದೇವತೆಗಳು ಅಂದ್ರೆ ಏನು ಅಂತ ಜ್ಞಾನ ಅವರಲ್ಲಿ ಇರೋದಿಲ್ಲ. ಅಂದ್ರೆ ದೇವೋತ್ತಮ ಪರಮಪುರುಷ ಅವನು ಭಗವಂತ. ಈ ದೇವತೆಗಳು ಎಲ್ಲರೂ ಕೂಡ ಅವನ ಅಧೀನದಲ್ಲಿ ಬರುವಂತ ಭಗವಂತನ ವಿಭಿನ್ನಾಂಶಗಳೇ ಅಂತ ಹೇಳ್ಬೋದು. ಜೀವಾತ್ಮಗಳು ಅವರಿಗೆ ಅಂದ್ರೆ ಯಾರು ಬೇಕಾದ್ರೂ ಪುಣ್ಯ ಸಂಪಾದನೆ ಮಾಡಿದ್ರೆ ದೇವತೆಗಳಾಗ್ಬೋದು. ಜೀವಾತ್ಮರು ಯಾರು ಬೇಕಾದ್ರೂ ದೇವತೆಗಳಾಗ್ಬೋದು. ಆ ರೀತಿ ದೇವತೆಗಳನ್ನ ಅವರಿಗೆ ಒಂದು ಜವಾಬ್ದಾರಿಯನ್ನು ವಹಿಸಿ ಪರಮಾತ್ಮ ಅವರಿಗೆ ಒಂದು ಕೆಲಸವನ್ನ ಕೊಟ್ಟಿದ್ದಾನೆ, ಒಂದು ಶಕ್ತಿಯನ್ನ ಕೊಟ್ಟಿದ್ದಾನೆ. ಅದನ್ನ ನಾವೇನ್ ಅನ್ಕೋತೀವಿ, ನಾವು ಯಾವುದೇ ದೇವತೆಯನ್ನ ಆರಾಧನೆ ಮಾಡ್ತಾ ಇದ್ರು ಅದು ನೇರವಾಗಿ ಭಗವಂತನನ್ನೇ ಆರಾಧನೆ ಮಾಡ್ತಾ ಇದೀವಿ ಅಂತ ತಪ್ಪಾಗಿ ಅರ್ಥೈಸ್ಕೊಳ್ಳುವಂತವ್ರನ್ನ ಇಲ್ಲಿ ಅಸಂಬದ್ಧರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವರು ಪರಮಾತ್ಮನ ವಿರುದ್ಧ ಅನೇಕ ಸ್ಪರ್ಧಿಗಳನ್ನು ನಿಲ್ಲಿಸುತ್ತಿದ್ದಾರೆ. ಅದು ಅವಿದ್ಯೆ ಪೂರ್ವಕಂ, ಅದು ಅಕರ್ಮ. ಪರಮಾತ್ಮನಿಗೆ ಯಾರು ಪ್ರತಿಸ್ಪರ್ಧಿಯಾಗಲಾರರು. ಪರಮಾತ್ಮನನ್ನು ಅಸಮ ಊರ್ಧ್ವ ಎಂದು ಕರೆಯಲಾಗುತ್ತದೆ. ಪರಮಾತ್ಮನಿಗಿಂತ ಯಾರು ದೊಡ್ಡವರಲ್ಲ ಮತ್ತು ಯಾರು ಸಮಾನರಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಈ ಪೃಥಕ್ವೇನ ಬಹುದಾದ್ರೆ ನಾವು ಕೂಡ ಕೃಷ್ಣ ಪ್ರಜ್ಞೆಗೆ ಬರೋಕೆ ಮುಂಚೆ ಆ ರೀತಿನೇ ಆರಾಧನೆ ಮಾಡ್ತಾ ಇದ್ವಿ. ಅಂದ್ರೆ ನಮ್ಮ ದೇವ್ರ ಮನೆಯಲ್ಲಿ ನಾವು ಹೋಗಿ ನೋಡಿದ್ರೆ ಗೊತ್ತಾಗ್ತಿತ್ತು ನಮ್ಗೆ, ಅಲ್ಲಿ ಶಿವ ಇರ್ತಾನೆ, ಗಣೇಶ ಇರ್ತಾನೆ, ದುರ್ಗಾಮಾತೆ ಇರ್ತಾರೆ, ಲಕ್ಷ್ಮಿ ಇರ್ತಾರೆ, ಸರಸ್ವತಿ ಇರ್ತಾರೆ. ಈ ರೀತಿ ನಾವು ಕೂಡ ಅನೇಕ ದೇವತೆಗಳ ಆರಾಧನೆಯಲ್ಲಿ ತೊಡಗ್ತಾ ಇದ್ವಿ. ಹಾಗೆ ಅಂತಹ ಆರಾಧನೆ ಮಾಡೋದ್ರಿಂದ ಯಾವ ರೀತಿ ಇದೆ ಅಂದ್ರೆ ನಾವು ಈ ಅಪರಾಧಗಳಲ್ಲಿ ಹೇಳ್ತೀವಿ. ಅಪರಾಧಗಳಲ್ಲಿ ಏನಂತ ಹೇಳ್ತೀವಿ ಅಂದ್ರೆ ದೇವೋತ್ತಮ ಪರಮ ಪುರುಷ ಅವನಿಗೆ ಸಮಾನ ಈ ದೇವತೆಗಳು, ಬ್ರಹ್ಮ, ಶಿವ ಅಂತ ಆ ರೀತಿ ನಾವು ಯೋಚನೆ ಮಾಡ್ತಾ ಇದೀವಿ ಅಂದ್ರೆ ಕೂಡ ಅದು ನಾಮಾಪರಾಧ ಆಗುತ್ತೆ ಅಂತ. ಹಾಗೆ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಆ ರೀತಿ ಮಾಡೋದ್ರಿಂದ ಅಂದ್ರೆ ಪರಮಾತ್ಮನ ಜೊತೆಗೆ ಅವರನ್ನ ಸ್ಪರ್ಧಿಗಳಾಗಿ ತಿಳ್ಕೊತಾ ಇದೀವಿ. ಅಂದ್ರೆ ಅವರಿಗೂ ಕೂಡ ಭಗವಂತನಷ್ಟೇ ಶಕ್ತಿ ಇದೆ, ಅವರು ಕೂಡ ಪರಮಾತ್ಮನಷ್ಟೇ ಸರಿಸಮಾನರು ಅಂತ ಯೋಚನೆ ಮಾಡುವಂತದ್ದೆಲ್ಲ ನಮ್ಮ ಅಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಕೂಡ
ಅವಿಧಿ ಪೂರ್ವಕ, ಅದು ನಿಜವಾದ ವಿಧಿಯಲ್ಲ, ಅದೊಂದು ಅಕ್ರಮ. ಆ ರೀತಿ ಮಾಡೋದು ತಪ್ಪು ಅಂತ ಇಲ್ಲಿ ಹೇಳ್ತಾ ಇದಾರೆ. ಪರಮಾತ್ಮನಿಗೆ ಯಾರು ಸಮಾನರು ಅಲ್ಲ, ಅವನಿಗಿಂತ ದೊಡ್ಡವರು ಯಾರು ಇಲ್ಲ. ಪರಮಾತ್ಮ ಎಲ್ಲದಕ್ಕೂ ಕೂಡ ಈಶ್ವರ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವ ಕಾರಣ ಕಾರಣಂ. ಅಂದ್ರೆ ಎಲ್ಲರೂ ಕೂಡ ಈ ದೇವತೆಗಳೇ ಆಗ್ಲಿ, ಯಾರೇ ಈ ತಪಸ್ವಿಗಳು ಯಾರೇ ಇರ್ಲಿ, ಅವ್ರು ಯಾರು ಕೂಡ ಭಗವಂತನನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಮೂಲತಃ ಭಗವಂತನಿಂದ ಬಂದಂತವ್ರು. ಪರಮಾತ್ಮ ಆದಿ ಅಂತಂದ್ರೆ ಅವನಿಗಿಂತ ಮೊದಲು ಯಾರು ಇರ್ಲಿಲ್ಲ, ಮತ್ತೆ ಅವನೇ ನಮ್ಮೆಲ್ಲರಿಗೂ ಕೂಡ ಮೂಲ ಕಾರಣನೂ ಆಗಿದ್ದಾನೆ. ಆದ್ರಿಂದ ಅವನನ್ನ ಇಲ್ಲಿ ಅಸಮಾರ್ಧವು ಅಂತ ಕರಿತಾ ಇದ್ದಾರೆ. ಅಸಮಾರ್ಧವು ಅಂತಂದ್ರೆ ಪರಮಾತ್ಮನಿಗಿಂತ ಸಮಾನರಾಗ್ಲಿ, ಅವನಿಗಿಂತ ದೊಡ್ಡವರಾಗ್ಲಿ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ನಾವು ದೇವತೆಗಳನ್ನ ಆರಾಧನೆ ಮಾಡುವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅವನಿಗೆ ಇವರನ್ನ ಸ್ಪರ್ಧಿಗಳನ್ನಾಗಿ ಮಾಡ್ತಾ ಇದೀವಿ, ಬೇರೆ ದೇವತೆಗಳನ್ನ. ಅದು ನಮ್ಮ ಅಜ್ಞಾನದಿಂದ ನಾವು ಅದನ್ನ ಮಾಡ್ತಾ ಇದೀವಿ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ನಾನೇ ಹೇಳ್ತೀನಿ ಮಾತಾಜಿ. ದೇವತಾ ಆರಾಧನೆಯನ್ನು ತೆರೆಗೊಳಿಸಲಾಗಿದೆ. ಅಂದ್ರೆ ಶ್ಲೋಕ 20ರಿಂದ 25ರವರೆಗೆ ಹೇಳ್ತಾ ಇದ್ದಾರೆ. ಅಂದ್ರೆ ದೇವತಾ ಆರಾಧನೆ ಮಾಡುವಂತದ್ದು ಅದು ಅವಿಧಿ ಪೂರ್ವಕ ಅಂತ ನಾವು ನೋಡಿದ್ವಿ. ಹಾಗೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕ ವಿಶಂತಿ, ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ. ಸಾದೃಶ್ಯ ತಿರುಗು ಚಕ್ರ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವು ಕೂಡ, ಅಂದ್ರೆ ದೇವತೆಗಳು ಕೂಡ ಅವರು ಜೀವಾತ್ಮರೇ. ಅಂದ್ರೆ ಅವರು ಕೂಡ ಭಗವಂತನ ವಿಭಿನ್ನ ಅಂಶಗಳು. ಒಂದು ಇರುವೆಯಿಂದ ಹಿಡಿದು ಬ್ರಹ್ಮನವರೆಗೆ ಎಲ್ಲರೂ ಕೂಡ ಭಗವಂತನ ವಿಭಿನ್ನ ಅಂಶಗಳು, ಜೀವಾತ್ಮರು. ನಾವು ಕೂಡ ಬೇಕಿದ್ರೆ ಪುಣ್ಯವನ್ನ ಸಂಪಾದನೆ ಮಾಡಿ ಊರ್ಧ್ವ ಲೋಕಗಳಿಗೆ ಹೋಗಿ, ಸ್ವರ್ಗ ಲೋಕಗಳಿಗೆ ಹೋಗಿ ದೇವತೆಗಳಾಗಬಹುದು. ಆ ರೀತಿ ಆದ್ರೂ ಕೂಡ ಏನು ಪ್ರಯೋಜನ ಇಲ್ಲ. ಅಂದ್ರೆ ಈಗ ನಾವು ಒಂದಷ್ಟು ಹಣ ಸಂಗ್ರಹ ಮಾಡಿ ಯಾವುದೋ ಒಂದು ಫಾರಿನ್ ಟ್ರಿಪ್ಗೆ ಹೋದ ಹಾಗೆ, ನಮ್ಮಲ್ಲಿರೋ ಹಣ ಖಾಲಿ ಆದ್ಮೇಲೆ ನಾವು ಮತ್ತೆ ನಮ್ಮ ಮನೆಗೆ ಬರ್ತೀವಿ. ಹಾಗೆ ಈ ಊರ್ಧ್ವ ಲೋಕ ಅನ್ನುವಂಥದ್ದು, ಸ್ವರ್ಗ ಲೋಕಗಳು ಅನ್ನುವಂಥದ್ದು, ಈ ದೇವತೆಗಳಿರುವಂತಹ ಜಾಗ, ಅಲ್ಲಿಗೆ ನಾವು ಪುಣ್ಯ ಸಂಪಾದನೆ ಮಾಡ್ಬೇಕು. ಅಲ್ಲಿ ಕೆಲಸ ಮಾಡುವಂತಹ ಕರೆನ್ಸಿ ಅಂದ್ರೆ ಪುಣ್ಯ. ಆ ಪುಣ್ಯ ತೀರಿದ ಮೇಲೆ, ಆ ಪುಣ್ಯ ಇನ್ನ ಶೇಷ ಇಲ್ಲದೆ ಆದ ಮೇಲೆ ಏನಾಗುತ್ತೆ ಅಂತಂದ್ರೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕ ವಿಶಂತಿ. ಅಂದ್ರೆ ನಾವು ಮತ್ತೆ ಈ ಮರ್ತ್ಯ ಲೋಕ ಅಂದ್ರೆ ಮೃತ್ಯು ಲೋಕ ಅಂತ ಕರೀತಾರೆ, ಈ ಭೂಲೋಕಕ್ಕೆ ನಾವು ಮತ್ತೆ ಭೂಲೋಕಕ್ಕೆ ವಾಪಸ್ ಆಗ್ತೀವಿ. ಹಾಗೆ ತಿರುಗು ಚಕ್ರ ಅಂತ ಹೇಳ್ತಾ ಇದ್ದಾರೆ. ಪುಣ್ಯ ಸಂಪಾದನೆ ಮಾಡು, ಊರ್ಧ್ವ ಲೋಕಕ್ಕೆ ಹೋಗು, ಪುಣ್ಯ ಕ್ಷೀಣಿಸಿದ ನಂತರ ಮತ್ತೆ ಭೂಲೋಕಕ್ಕೆ ಬಾ. ಅದು ಮತ್ತೆ 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 ನಮ್ಮನ್ನ ಅದೇ ಚಕ್ರದಲ್ಲಿ, ಅಂದ್ರೆ ಜನ್ಮ ಮೃತ್ಯು ಜರಾವ್ಯಾಧಿಯಲ್ಲಿಯೇ ನಮ್ಮನ್ನ ಇರಿಸುವಂತದ್ದು. ಮತ್ತೆ ಶ್ಲೋಕ 23ರಲ್ಲಿ ಹೇಳ್ತಾ ಇದ್ದಾರೆ, ಯಜಂತ್ಯ ವಿಧಿ ಪೂರ್ವಕಂ ತಪ್ಪುದಾರಿಯಲ್ಲಿ ಯಜಂತ್ಯ ಅವಿಧಿ ಪೂರ್ವಕಂ ತಪ್ಪುದಾರಿಯಲ್ಲಿ ಪೂಜೆ. ಭಗವಂತನನ್ನ ನಾವು ಯಾವ ರೀತಿ ತಪ್ಪಾಗಿ ಪೂಜೆ ಮಾಡ್ತೀವಿ ಅನ್ನೋದಕ್ಕೆ ಸಾದೃಶ್ಯಗಳನ್ನ ಕೊಡ್ತಾ ಇದ್ದಾರೆ. ಬೇರಿಗೆ ನೀರು ಹಾಕುವಂಥದ್ದು. ಭಗವಂತ ಯಸ್ಮಿಂತುಷ್ಟೇ ಜಗತ್ತುಷ್ಟೇ. ದ್ರೌಪದಿ ವನವಾಸದಲ್ಲಿ ಇದ್ದಾಗ ದುರ್ವಾಸ ಮುನಿಗಳನ್ನ ದುರ್ಯೋಧನ ಅವರ ಶಿಷ್ಯಂದರೊಂದಿಗೆ ಕಳಿಸ್ತಾರೆ. ಅಲ್ಲಿ ನಮ್ಮ ಅಣ್ಣ ಧರ್ಮರಾಯ ಇದ್ದಾನೆ, ಅವನು ಈ ರೀತಿ ಎಲ್ಲ ಋಷಿ ಮುನಿಗಳಿಗೆ ಒಳ್ಳೆ ರೀತಿ ಸತ್ಕಾರ ಮಾಡ್ತಾನೆ ಅಂತ ಹೇಳಿ ಅವರಲ್ಲಿಗೆ ಕಳಿಸ್ಕೊಡ್ತಾನೆ. ಆ ದಿನ ಏನಾಗುತ್ತೆ ಅಂತಂದ್ರೆ ಅವ್ರ ಹತ್ರ ಒಂದು ಅಕ್ಷಯ ಪಾತ್ರೆ ಇರುತ್ತೆ, ಅದ್ರಲ್ಲಿ ಅಡಿಗೆ ಅದು ಬೇಯಿಸಿರೋದು ಇರುತ್ತೆ, ಎಲ್ಲ ಖಾಲಿ ಆಗಿರುತ್ತೆ. ಅದನ್ನ ಅವರು ಸೈಡ್ಗೆ ಇಟ್ಬಿಟ್ಟಿರ್ತಾರೆ. ಆ ಸಮಯದಲ್ಲಿ ದುರ್ವಾಸ ಮುನಿಗಳು ಅವರ 10,000 ಶಿಷ್ಯಂದಿರೊಂದಿಗೆ ಅಲ್ಲಿಗೆ ಬರ್ತಾರೆ. ಆಗ ದ್ರೌಪದಿ ಹೋಗಿ ನೋಡ್ತಾರೆ, ಅಲ್ಲಿ ಏನು ಉಳಿದಿಲ್ಲ. ಆಗ ಅವ್ರಿಗೆ ಹೆದರಿಕೆ ಆಗುತ್ತೆ, ಇಲ್ಲಿ ದುರ್ವಾಸ ಮುನಿಗಳು ಅವ್ರು ಬಂದ್ರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸತ್ಕಾರ ಆಗಿಲ್ಲ ಅಂತಂದ್ರೆ ಅವ್ರು ಶಾಪ ಕೊಟ್ಟು ಹೊಟ್ಟೋಗ್ತಾರೆ. ಅದಕ್ಕೆ ಅವರು ಕೃಷ್ಣನನ್ನ ಬೇಡ್ಕೋತಾರೆ. ಅಲ್ಲಿಗೆ ಕೃಷ್ಣ ಬಂದು ಆ ಪಾತ್ರೆಯಲ್ಲಿ ಒಂದೇ ಒಂದು ಅಗಳು ಅನ್ನ ಇರುತ್ತೆ, ಅದನ್ನ ಅವ್ನು ಸ್ವೀಕಾರ ಮಾಡಿದ ಕೂಡ್ಲೆ ಅಲ್ಲಿ ಸ್ನಾನಕ್ಕೆ ಅಂತ ಹೋಗಿರ್ತಾರೆ ದುರ್ವಾಸ ಮುನಿಗಳು, ಅವರ ಶಿಷ್ಯಂದಿರು, ಅವರೆಲ್ಲರಿಗೂ ಕೂಡ ಆ ನಿಮಿಷನೇ ಹೊಟ್ಟೆ ತುಂಬಿಡುತ್ತೆ. ಅಂದ್ರೆ ಯಸ್ಮಿನ್ ತುಷ್ಟೇ ಜಗತ್ತುಷ್ಟ. ಅಂದ್ರೆ ಭಗವಂತ ಅವನ್ಗೆ ಅವನನ್ನ ನಾವು ತೃಪ್ತಿ ಪಡಿಸಿದ್ವಿ ಅಂದ್ರೆ ಎಲ್ಲರನ್ನೂ ತೃಪ್ತಿಪಡಿಸಿದ ಹಾಗೆ ಅಂತ. ಅಂದ್ರೆ ಎಲ್ಲರಿಗೂ ಕೂಡ ನಾವು ನೋಡ್ತೀವಿ, ಮೊದ್ಲೇ ನೋಡಿರ್ತೀವಿ ಒಂದು ಶ್ಲೋಕದಲ್ಲಿ, ಹೇಗೆ ನಾವೆಲ್ಲರೂ ಕೂಡ ಭೂಮಿ ಮೇಲೆ ತಂದೆ ತಾಯಿಗೆ, ಮತ್ತೆ ನಮ್ಮ ಪೂರ್ವಿಕರಿಗೆ, ಮತ್ತೆ ನಮ್ಮ ದೇವತೆಗಳಿಗೆ, ನಮ್ಮ ಮನೆಯಲ್ಲಿ ಸಾಕುವ ಪ್ರಭುಪಾದ್ರು ಹೇಳ್ತಾರೆ, ನಾಯಿ ಬೆಕ್ಕುಗಳಿಗೂ ಕೂಡ ನಾವು ಋಣಿಗಳು ಅಂತ. ಅವರೆಲ್ಲರ ಋಣ ನಾವು ತೀರಿಸ್ಬೇಕು ಅಂತ. ಹಾಗೆ ಈ ಎಲ್ಲರ ಋಣವನ್ನ ಒಂದೇ ಸಮಯಕ್ಕೆ ನಾವು ತೀರಿಸ್ಬೇಕು ಅಂತಂದ್ರೆ ನಾವು ಭಗವಂತನ ಋಣವನ್ನ ತೀರಿಸೋ ಪ್ರಯತ್ನ ಪಟ್ರೆ, ಅಂದ್ರೆ ಭಗವಂತನ ತೃಪ್ತಿ ಪಡಿಸಿದ್ವಿ ಅಂತಂದ್ರೆ ಇವರೆಲ್ಲರೂ ಕೂಡ ತಾನಾಗಿ ತೃಪ್ತರಾಗ್ಬಿಡ್ತಾರೆ ಅಂತ. ಹಾಗೆ
ಬೇರಿಗೆ ನೀರ್ ಹಾಕ್ಬೇಕು. ಗಿಡದ ಬೇರಿಗೆ ನೀರ್ ಹಾಕಿದ್ರೆ ಅದ್ರ ಎಲ್ಲಾ ರಂಬೆ ಕೊಂಬೆಗಳಿಗೂ ಕೂಡ ಪೋಷಣೆ ಸಿಗುತ್ತೆ. ಅದನ್ನ ಬಿಟ್ಟು ನಾವು ಒಂದೊಂದು ಹೂವಿಗೆ ಎಲೆಗೆ ನೀರ್ ಹಾಕುವಂತದ್ದು ಅದು ಅವಿಧಿ ಪೂರ್ವಕ. ಮತ್ತೆ ಇಲ್ಲಿ ಹೊಟ್ಟೆಗೆ ಆಹಾರವನ್ನ ಕೊಡುವಂಥದ್ದು. ನಾವು ಆಹಾರವನ್ನ ಬಾಯಿಯ ಮೂಲಕ ಕೊಟ್ಟಾಗ ಅದು ಹೊಟ್ಟೆಗೆ ಹೋಗಿ ಸೇರುತ್ತೆ. ಹೊಟ್ಟೆಗೆ ಹೋಗಿ ಸೇರಿದ್ಮೇಲೆ ನಮ್ಮೆಲ್ಲ ದೇಹದ ಅಂಗಾಂಗಗಳಿಗೂ ಆ ಶಕ್ತಿಯನ್ನು ಅದು ಒದಗಿಸಿಕೊಡುತ್ತೆ. ಅದನ್ನ ಬಿಟ್ಬಿಟ್ಟು ನಾವು ಕೈಗೆ ಆಹಾರ ಕೊಡ್ತೀವಿ, ಕಾಲಿಗೆ ಆಹಾರ ಕೊಡ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ. ಹಾಗೆ ದೇವತೆಗಳನ್ನ ಆರಾಧನೆ ಮಾಡುವಂತದ್ದು ಅದು ಅವಿಧಿ ಪೂರ್ವಕ. ಭಗವಂತನನ್ನ ನೇರವಾಗಿ ಭಗವಂತನ ಆರಾಧನೆ ಮಾಡಿದ್ರೆ ಅಂದ್ರೆ ಎಲ್ಲಾ ದೇವತೆಗಳು ಕೂಡ ಅದರಿಂದ ತೃಪ್ತರಾಗ್ತಾರೆ. ಅವರು ನಮಗೆ ಏನು ಅವಶ್ಯಕವಾದ್ದು ಇದೆ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡ್ತಾರೆ. ಇಲ್ಲಿ ಅಧಿಕಾರಿಗಳು ಮತ್ತು ನಿರ್ದೇಶಕರಿಗೆ ಸ್ವಲ್ಪ ಲಂಚ ಕೊಡುವುದು ಕಾನೂನು ವಿರುದ್ಧ. ಅಂದ್ರೆ ಇಲ್ಲಿ ಭಗವಂತ ಪರಮಾತ್ಮ ಅವನು ಎಲ್ಲದಕ್ಕೂ ಕೂಡ ಏನಂತ ಹೇಳ್ತೀವಿ, ಪರಮಾತ್ಮ ಅವನು ಭೋಕ್ತಾರ, ಅವನೇ ನಿಜವಾಗ್ಲೂ ಎಲ್ಲದಕ್ಕೂ ನಿಯಂತ್ರಣ ಮಾಡುವಂತವನು. ಎಲ್ಲವೂ ಕೂಡ ಅವನಿಗೆ ಸೇರಿರುವಂತದ್ದು, ಅವನೇ ಎಲ್ಲದಕ್ಕೂ ಒಡೆಯ. ಅವನನ್ನ ನಾವು ಅವನಿಗೆ ನಾವು ಆರಾಧನೆ ಮಾಡೋದು ಬಿಟ್ಟು ಅವನ ಕೆಳಗಡೆ ಕೆಲಸ ಮಾಡುವಂತಹ ಇಲ್ಲಿ ನಿರ್ದೇಶಕರಿಗೆ ಹೋಲಿಸ್ತಾ ಇದ್ದಾರೆ, ಅಧಿಕಾರಿಗಳು ಮತ್ತೆ ನಿರ್ದೇಶಕರು. ಅದರಲ್ಲಿ ಅವರ ಕೈ ಕೆಳಗಡೆ ಕೆಲಸ ಮಾಡೋರಿಗೆ ನಾವು ಲಂಚ ಕೊಡುವುದು, ನಾವು ಮಾಡೋ ಪೂಜೆ ದೇವತೆಗಳಿಗೆ ಕೊಡುವಂತಹ ಒಂದು ಏನು ಯಜ್ಞ ಯಾಗಾದಿಗಳಿದೆ ಅದೆಲ್ಲವೂ ಕೂಡ ಲಂಚ ಕೊಡುವ ಹಾಗೆ ಅದು ಕಾನೂನಿಗೆ ವಿರುದ್ಧ. ಹಾಗೆ ನಾವು ಮಾಡುವಂತದ್ದು ಐಹಿಕ ಜಗತ್ತಿನಲ್ಲಿ, ಭೌತಿಕ ಜಗತ್ತಿನಲ್ಲಿ ಅದು ಕಾನೂನಿಗೆ ವಿರುದ್ಧ. ಆ ರೀತಿ ನಾವು ಇಲ್ಲಿ ಮಾಡ್ತಾ ಇದೀವಿ. ದೇವತೆಗಳ ಆರಾಧನೆ ಮಾಡುವ ಮೂಲಕ ನಾವು ಬೇರೆ ದೇವತೆಗಳಿಗೆ ಲಂಚವನ್ನು ಕೊಡುವ ಕೆಲಸ ಮಾಡ್ತಾ ಇದೀವಿ. ಆ ರೀತಿ ಮಾಡುವಂತದ್ದು ಅದು ತಪ್ಪು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ನಾವು ನೇರವಾಗಿ ಭಗವಂತನನ್ನ ಆರಾಧನೆ ಮಾಡ್ಬೇಕು. ಲಕ್ಷ್ಮೀ ಮಾತಾಜಿ, ಅಲ್ಲ ಲತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ಓದ್ಲಾ ಮಾತಾಜಿ? ಹಾ ಮಾತಾಜಿ, ಓದಿ ಮಾತಾಜಿ. ಯಾಂತಿ ದೇವವ್ರತ ದೇವಾನ್ ಪಿತೃ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯ ಜಿನೋಪಿ ಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ. ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ. ಭೂತಗಳನ್ನು ಪೂಜಿಸುವವರು ಭೂತಗಳ ಬಳಿಗೆ ಹುಟ್ಟುತ್ತಾರೆ, ಭೂತಗಳ ಮಧ್ಯೆ ಹುಟ್ಟುತ್ತಾರೆ. ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಪರಮಾತ್ಮ ಏನ್ ಹೇಳ್ತಾ ಇದ್ದಾನಂದ್ರೆ ಯಾಂತಿ ದೇವ ವ್ರತಾ ದೇವನ್, ಅಂದ್ರೆ ಯಾರು ದೇವತೆಗಳನ್ನ ಆರಾಧನೆ ಮಾಡ್ತಾರೆ ಅವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಪಿತೃನ್ಯಾಂತಿ ಪಿತೃವ್ರತ, ಅಂದ್ರೆ ಪಿತೃಗಳನ್ನ ಆರಾಧನೆ ಮಾಡುವಂತವ್ರು ಪಿತೃಗಳ ಲೋಕಕ್ಕೆ ಹೋಗ್ತಾರೆ. ಮತ್ತೆ ಭೂತಾನಿ ಯಾಂತಿ ಭೂತೇಜ, ಅಂದ್ರೆ ಭೂತಗಳನ್ನ ಆರಾಧನೆ ಮಾಡೋರು ಭೂತಗಳು ಮಧ್ಯೆ ಹುಟ್ಟುತ್ತಾರೆ. ಮತ್ತೆ ಯಾರು ಯಾಂತಿ ಮಧ್ಯಾಜಿ ಮಾಂ ಅಪಿಮಾಂ, ಅಂದ್ರೆ ಭಗವಂತನನ್ನ ಯಾರು ಆರಾಧನೆ ಮಾಡ್ತಾರೆ ಅವರು ಭಗವಂತನ ಧಾಮಕ್ಕೆ ಹಿಂದಿರುತ್ತಾರೆ. ಈ ದೇವತೆಗಳ ಲೋಕ, ಸ್ವರ್ಗ ಇರಬಹುದು ಅಥವಾ ಪಿತೃಗಳು ಇರುವಂತಹ ಲೋಕ ಇರ್ಬೋದು ಅಥವಾ ಭೂತಗಳು ಇರುವಂತಹ ಈ ಮೂರು ಲೋಕಗಳು ಕೂಡ ಈ ಬ್ರಹ್ಮಾಂಡದಲ್ಲಿ ಬರುವಂತದ್ದು. ಆ ಮೂರು ಕೂಡ ಭೌತಿಕ ಜಗತ್ತೇ ಆಗುತ್ತೆ. ಅಲ್ಲಿ ಮತ್ತೆ ಮತ್ತೆ ನಮ್ಗೆ ಜನ್ಮ ಮೃತ್ಯು ಜರಾ ವ್ಯಾಧಿ ಆ ಚಕ್ರ ಇದ್ದೇ ಇರುತ್ತೆ. ಯಾರು ಬುದ್ಧಿವಂತರು ಇರ್ತಾರೆ ಅವರು ಭಗವಂತನನ್ನ ಆರಾಧನೆ ಮಾಡ್ತಾರೆ, ಅವನ ಧಾಮಕ್ಕೆ ಹೋಗ್ತಾರೆ. ಅಲ್ಲಿ ಒಂದೇ ಸತಿ ಹೋದ್ಮೇಲೆ ನಾವು ಮತ್ತೆ ಈ ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರದಿಂದ ಬಿಡುಗಡೆನ ಹೊಂದುತ್ತೀವಿ. ಆದ ಕಾರಣ ಯಾರು ಬುದ್ಧಿವಂತರು ಇರ್ತಾರೆ ಅವರು ಸದಾ ಭಗವಂತನ ಆರಾಧನೆಯಲ್ಲಿ ತೊಡಗುತ್ತಾರೆ, ನೇರವಾಗಿ ಭಗವಂತನ ಆರಾಧನೆಯನ್ನ ಮಾಡ್ತಾರೆ. ಅವರು ದೇವತೆಗಳನ್ನಾಗ್ಲಿ ಅಥವಾ ಪಿತೃಗಳ ಭೂತಗಳ ಆರಾಧನೆಯನ್ನಾಗ್ಲಿ ಅವರು ಮಾಡೋದಿಲ್ಲ. ಆ ರೀತಿ ಮಾಡೋದು ಅಜ್ಞಾನ ಅಂತ ಹೇಳ್ತೀವಿ. ಆ ಅಜ್ಞಾನದಿಂದ ನಾವೇನಾಗ್ತೀವಿ ಅಂತಂದ್ರೆ ಮತ್ತೆ ಮತ್ತೆ ಈ ಭೌತಿಕ ಜಗತ್ತಿನ ಬಂಧನದಲ್ಲಿಯೇ ಸಿಕ್ಕಾಕೊಳ್ತಾನೆ ಇರ್ತೀವಿ ಹೊರತು ನಾವು ಈ ಬಂಧನದಿಂದ ಮುಕ್ತಿಯನ್ನ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನು ಹೇಳುತ್ತಾನೆ, ಯಾಂತಿ ದೇವವ್ರತ ದೇವಾನ್, ಎಲ್ಲರೂ ದೇವರ ಬಳಿಗೆ ಹೋಗುತ್ತಾರೆ ಎಂದು ನೀವು ಅಸಂಬದ್ಧವಾಗಿ ಹೇಗೆ ಹೇಳುತ್ತೀರಿ? ಇದು ಅಸಂಬದ್ಧ. ನೀವು ಶಿವನ ಬಳಿಗೆ ಹೋಗಬಹುದು, ನೀವು ಇಂದ್ರನ ಬಳಿಗೆ ಹೋಗಬಹುದು, ನೀವು ಹೋಗಬಹುದು. ಅಲ್ಲಿ ಹಲವಾರು ಗ್ರಹಗಳಿವೆ ಮತ್ತು ನೀವು ಅಲ್ಲಿಗೆ ಹೋಗುತ್ತೀರಿ ಮತ್ತು ಇದು ಸಮಂಜಸವಾಗಿದೆ. ಮತ್ತು ನಾನು ಯಾವುದೇ ಟಿಕೆಟ್ ಖರೀದಿಸಿದರೂ ನಾನು ದೆಹಲಿಗೆ ಹೋಗುತ್ತೇನೆ ಎಂದು ನೀವು ಹೇಗೆ ಹೇಳುತ್ತೀರಿ?
ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಹೇಳ್ತಾ ಇದ್ದಾರೆ ಯಾರು ಪೃಥಕ್ವೇನ ಬಹುದ ಅಂದ್ರೆ ದೇವತೆಗಳ ಆರಾಧನೆ ಮಾಡುವಂತವ್ರು ನಾವು ನೋಡಿದ್ವಿ, ಅವರು ಭಗವಂತನ ಜೊತೆ ಕಾಂಪಿಟೇಷನ್ಗೆ ಸ್ಪರ್ಧೆಗೆ ಬಿಟ್ಟಿದ್ದಾರೆ ಬೇರೆ ದೇವತೆಗಳನ್ನಂತ. ಹಾಗೆ ಅವ್ರು ಏನ್ ಅನ್ಕೋತಾರೆ ಅಂದ್ರೆ ನಾವು ಯಾವುದೇ ದೇವತೆನ ಆರಾಧನೆ ಮಾಡ್ಲಿ ನಾವು ನೇರವಾಗಿ ಭಗವಂತನ ಹತ್ರಕ್ಕೆ ಹೋಗ್ತೀವಿ ಅಂತ. ಅದು ಒಂದು ಅವರ ತಪ್ಪು ತಿಳುವಳಿಕೆ. ಅಂದ್ರೆ ಇದಕ್ಕೆ ಒಂದು ಉದಾಹರಣೆ ಪ್ರಭುಪಾದರು ಕೊಡ್ತಾ ಇದಾರೆ. ಏನಂತಂದ್ರೆ ನಾವು ಈಗ ಡೆಲ್ಲಿಗೆ ಹೋಗ್ಬೇಕು, ನಾವು ತಗೊಂಡಿರುವಂತ ಟಿಕೆಟ್ ಅದು ಚೆನ್ನೈ ಟಿಕೆಟ್. ಚೆನ್ನೈ ಇದು ಟಿಕೆಟ್ ತಗೊಂಡ್ಬಿಟ್ಟು ಈ ಟಿಕೆಟ್ ಇಂದಾನೆ ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಅನ್ಕೊಳ್ಳೋದು ಅದು ನಮ್ಮ ಮೂರ್ಖತನ. ಅಂದ್ರೆ ನಾವು ಮಾಡ್ತಾ ಇರುವಂತ ಆರಾಧನೆ ಅದು ದೇವತೆಗಳ ಆರಾಧನೆ. ಅದು ನಮ್ಮನ್ನ ಕೊನೆಯಲ್ಲಿ ದೇವತೆಗಳ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಹೊರತು ಅದು ನಮ್ಮನ್ನ ಧಾಮಕ್ಕೆ ಕರ್ಕೊಂಡು ಹೋಗುತ್ತೆ, ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಅದು ಶುದ್ಧ ಮೂರ್ಖತನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನಾವು ಯಾರ ಆರಾಧನೆ ಮಾಡ್ತಾ ಇದೀವಿ ಅಂದ್ರೆ ಭಗವಂತ ಅಂದ್ರೆ ಯಾರು, ದೇವತೆಗಳು ಅಂದ್ರೆ ಯಾರು, ಅದನ್ನ ಅರ್ಥ ಮಾಡ್ಕೊಂಡು ಆರಾಧನೆ ಮಾಡಿದಾಗ ನಮ್ಗೆ ಅದು ಗೊತ್ತಾಗುತ್ತೆ. ಅಂದ್ರೆ ನಾವು ಅಜ್ಞಾನದಲ್ಲಿದ್ದೀವಾ ಅನ್ನೋವಂಥದ್ದು. ಯಾರಾದ್ರೂ ಅಜ್ಞಾನದಲ್ಲಿದ್ರು ಅಂದ್ರೆ ಅವರು ಈ ರೀತಿ ಯೋಚನೆ ಮಾಡ್ತಾರೆ, ಅಂದ್ರೆ ನಾವು ಯಾವುದೇ ದೇವತೆಗಳನ್ನ ಆರಾಧನೆ ಮಾಡಿದ್ರು ಕೂಡ ಅದು ಭಗವಂತನಿಗೆ ತಲುಪುತ್ತೆ, ನಾವು ಕೊನೆಯಲ್ಲಿ ಭಗವಂತನ ಧಾಮಕ್ಕೆ ಹೋಗ್ತೀವಿ ಅನ್ನುವಂಥದ್ದು ಅದೊಂದು ಅಜ್ಞಾನ. ಹಾಗೆ ನಾವು ಯಾವ ಜಾಗಕ್ಕೆ ಹೋಗ್ಬೇಕು ನೇರವಾಗಿ ಆ ಟಿಕೆಟ್ ಅನ್ನೇ ಖರೀದಿಸ್ಬೇಕು. ಅದನ್ನ ಬಿಟ್ಟು ನಾವು ಯಾವ್ದೋ ಬೇರೆ ಊರಿದ ಟಿಕೆಟ್ ತಗೊಂಡು ನಾವು ಅಲ್ಲಿಗೆ ಹೋಗ್ತೀವಿ, ಆ ಟಿಕೆಟ್ ಅಂದ್ರೆ ಆ ಟ್ರೈನ್ ಎಕ್ಕಿ ನಾವು ಮತ್ತೆ ಅಲ್ಲಿಗೆ ಹೋಗ್ತೀವಿ ಅಂತ ಅನ್ಕೊಳ್ಳುವಂಥದ್ದು ಅದು ಮೂರ್ಖತನ ಅಂತ ಇಲ್ಲಿ ಪ್ರಭುಪಾದರು ನಮ್ಗೆ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆದ್ದರಿಂದ ಅವರು ಮೂರ್ಖರು, ಮೂಢರು, ದುಷ್ಟರು. ಅವರಿಗೆ ಭಗವಂತ ಯಾರು, ದೇವತೆ ಎಂದರೆ ಏನು, ಭಗವಾನ್ ಶಿವ ಎಂದರೇನು, ಭಗವಾನ್ ವಿಷ್ಣು ಅಥವಾ ಬ್ರಹ್ಮ ಯಾರು ಎಂದು ತಿಳಿದಿಲ್ಲ. ಅವರಿಗೆ ತಿಳಿದಿಲ್ಲ. ಒಬ್ಬ ಮಹಿಳೆ ಎಲ್ಲರೂ ನನ್ನ ಗಂಡ ಎಂದು ಹೇಳಿದರೆ ಅವಳು ವೇಶ್ಯೆ ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇಲ್ಲಿ ಪ್ರಭುಪಾದ್ರು ಏನಂತ ಹೇಳ್ತಾ ಇದಾರೆ ಅಂದ್ರೆ ಯಾರು ಈ ದೇವತೆಗಳ ಆರಾಧನೆ ಮಾಡ್ತಾರೆ ಅವರು ಮೂರ್ಖರು, ಮೂಢರು, ದುಷ್ಟರು ಅಂತ ಕರಿತಾ ಇದ್ದಾರೆ. ಅವರಿಗೆ ಭಗವಂತ ಯಾರು ಅಂದ್ರೆ ದೇವೋತ್ತಮ ಪರಮ ಪುರುಷ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ದೇವತೆಗಳು ಅಂತಂದ್ರೆ ಅವನ ಅಧೀನದಲ್ಲಿ ಇರುವಂತವ್ರು, ಅವನ ಆದೇಶ, ಅವನ ನಿಯಂತ್ರಣದಲ್ಲಿ ಇರುವಂತವ್ರು ಅನ್ನೋದವ್ರಿಗೆ ಅರ್ಥ ಆಗೋದಿಲ್ಲ. ಮತ್ತೆ ಭಗವಾನ್ ಶಿವ ಅಂದ್ರೆ ಯಾರು, ಶಿವ ಅಂತಂದ್ರೆ ಅದು ನಾವು ಹೇಳ್ತೀವಿ ಇಲ್ಲಿ ಗುಣಗಳ ಮೂಲಕ ನಾವು ತಿಳ್ಕೊತೀವಿ. ಬ್ರಹ್ಮ ಅಂದ್ರೆ ಯಾರು ಅಂತಂದ್ರೆ, ಬ್ರಹ್ಮ ಅಂತಂದ್ರೆ ಅವನು ಜೀವಾತ್ಮ, ಭಗವಂತನ ವಿಭಿನ್ನ ಅಂಶ. ಅವನಲ್ಲಿ 50 ಗುಣಗಳು ಇದೆ. ನಾವು ಕೂಡ ಆ 50 ಗುಣಗಳನ್ನ ಹೊಂದಿದ್ವಿ ಅಂದ್ರೆ ಆ ಬ್ರಹ್ಮ ಅನ್ನೋವಂಥದ್ದು ಒಂದು ಪೋಸ್ಟ್ ಇದ್ದಾಗೆ, PM ಪೋಸ್ಟ್ ಅಥವಾ CM ಪೋಸ್ಟ್ ಇದ್ದಾಗೆ ನಾವು ಕೂಡ ಅಲ್ಲಿ ಹೋಗಿ ಬ್ರಹ್ಮನಾಗ್ಬೋದು. ಹಾಗೆ 55 ಗುಣಗಳು ನಮ್ಮಲ್ಲಿ ಇದ್ರೆ ನಾವು ಶಿವನು ಬಂದು ಅವನು ಜೀವತತ್ವನೂ ಅಲ್ಲ, ಅವನು ವಿಷ್ಣು ತತ್ವನೂ ಅಲ್ಲ, ಅವೆರಡರ ಮಧ್ಯೆ ಬರುವಂತದ್ದು. ವಿಷ್ಣುವನ್ನ ಹಾಲಿಗೆ ಹೋಲಿಸಿದ್ರೆ ಶಿವನನ್ನ ಮೊಸರಿಗೆ ಹೋಲಿಸ್ತಾರೆ. ಅಂದ್ರೆ ಅದು ಈ ಭೌತಿಕ ಜಗತ್ತಿನ ಜೊತೆ ಸಂಪರ್ಕ ಇರೋದ್ರಿಂದ ಶಿವ ಅವನು ಆ ಕಡೆ ವಿಷ್ಣು ತತ್ವನೂ ಅನಿಸ್ಕೊಳ್ಳಲ್ಲ, ಈ ಕಡೆ ಪೂರ್ಣ ಪ್ರಮಾಣದಲ್ಲಿ ಜೀವತತ್ವನೂ ಅನಿಸ್ಕೊಳ್ಳೋದಿಲ್ಲ. ವಿಷ್ಣು ತತ್ವಗಳಲ್ಲಿ 60 ಗುಣಗಳಿದೆ. ಮತ್ತೆ ಭಗವಂತ ದೇವೋತ್ತಮ ಪರಮ ಪುರುಷ ಕೃಷ್ಣನಲ್ಲಿ 64 ಗುಣಗಳು ಇದೆ. 4 ಗುಣಗಳು ಅಂತಂದ್ರೆ ಅದು ವೇಣು ಮಾಧುರ್ಯ, ಲೀಲ ಮಾಧುರ್ಯ, ಭಕ್ತ ಮಾಧುರ್ಯ ಮತ್ತೆ ಹರೇ ಕೃಷ್ಣ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ತೀರಾ? ಇನ್ನೊಂದು ಬರ್ತೋದೆ ನಾನು. ಲೀಲ ಮಾಧುರ್ಯ, ವೇಣು ಮಾಧುರ್ಯ, ಭಕ್ತ ಮಾಧುರ್ಯ, ಹರೇ ಕೃಷ್ಣ. ಈ 4 ಗುಣಗಳು ವಿಷ್ಣು ತತ್ವಕ್ಕಿಂತ ಹೆಚ್ಚಾಗಿ ಭಗವಂತನಲ್ಲಿ, ಪರಮಾತ್ಮ ದೇವೋತ್ತಮ ಪರಮ ಪುರುಷನಲ್ಲಿ 4 ಮಾತಾಜಿ. ರೂಪ ಮಾಧುರ್ಯ ಮಾತಾಜಿ. ರೂಪ ಮಾಧುರ್ಯ. ಧನ್ಯವಾದಗಳು ಮಾತಾಜಿ. ಈ 4 ಹೆಚ್ಚು ಗುಣಗಳು ಅದು ದೇವೋತ್ತಮ ಪರಮ ಪುರುಷನಲ್ಲಿ ಇರುವಂತದ್ದು. ಈ ವ್ಯತ್ಯಾಸ ಯಾರಿಗೆ ಗೊತ್ತಾಗೋದಿಲ್ಲ, ಅವರನ್ನ ಇಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಅಂದ್ರೆ ಒಬ್ಬ ಮಹಿಳೆಗೆ ಒಬ್ಬ ಗಂಡ ಇರ್ತಾರೆ, ಅದಲ್ಲದೆ ಅನೇಕ ದೇವತೆಗಳನ್ನ ಆರಾಧನೆ ಮಾಡೋರ್ನ ಇಲ್ಲಿ ಬೇರೆ ಒಂದು ಹೆಸರು ಕೊಟ್ಟು ಪ್ರಭುಪಾದರು ಬೈತಾ ಇದ್ದಾರೆ. ಹಾಗೆ ಅವರನ್ನ ಮೂರ್ಖರು, ದುಷ್ಟರು, ಮೂಢರು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನೊಂದು ಚಟುವಟಿಕೆ
ಅನನ್ಯ ಭಕ್ತಿ ಯೋಗ 22ರಿಂದ 34 ಶ್ಲೋಕಗಳು. ಶುದ್ಧ ಭಕ್ತಿ ಸೇವೆಯ ತತ್ವಗಳನ್ನು ವಿವರಿಸುವ ಚಿತ್ರಗಳನ್ನು ಬರೆಯಿರಿ. ಸಂಸ್ಕೃತ ಶ್ಲೋಕಗಳು ಮತ್ತು ಪದಗುಚ್ಛಗಳನ್ನು ಸೇರಿಸಿ. ಪ್ರಭುಪಾದರ ಭಾವಾರ್ಥಗಳಿಂದ ಹೇಳಿಕೆಗಳು, ಸಾದೃಶ್ಯಗಳು ಮತ್ತು ಉದಾಹರಣೆಗಳನ್ನು ನೀಡಲಾಗಿದೆ. ಅಂದ್ರೆ ಶ್ಲೋಕ 22ರಿಂದ 34 ಅದರಲ್ಲಿ ಶುದ್ಧ ಭಕ್ತಿ ಸೇವೆಯ ತತ್ವಗಳನ್ನ ವಿವರಿಸುವ ಚಿತ್ರಗಳನ್ನ ಬರಿಬೇಕು ನೀವು. ಅವುಗಳಲ್ಲಿ ಸಂಸ್ಕೃತ ಶ್ಲೋಕಗಳು ಅಥವಾ ಪದಗುಚ್ಛಗಳು ಇದ್ರೆ ಅದನ್ನ ಹೇಳ್ಬೇಕು. ಮತ್ತೆ ಪ್ರಭುಪಾದರ ಭಾವಾರ್ಥಗಳನ್ನ ಓದಿ ಅದನ್ನ ವಿವರಣೆ ಮಾಡ್ಬೇಕು. ಮತ್ತೆ ಅದರಲ್ಲಿ ಯಾವ್ದಾದ್ರು ಸಾದೃಶ್ಯಗಳು ಅಥವಾ ಉದಾಹರಣೆಗಳಿದ್ರೆ ಅದನ್ನು ಕೂಡ ನೀವು ತಿಳಿಸ್ಬೇಕಾಗತ್ತೆ. ಹರೇ ಕೃಷ್ಣ. ಅರ್ಥ ಆಗಿದೆ ಅನ್ಕೋತೀನಿ ನಿಮ್ಗೆ. ಅರ್ಥ ಆಗಿದೆ ಅಲ್ವಾ? ಹರೇ ಕೃಷ್ಣ. 6 ಗುಂಪುಗಳನ್ನ ಮಾಡ್ತೇನೆ. ಅದು ಶ್ಲೋಕಗಳನ್ನ ನೋಡ್ಕೊಳ್ಳಿ. ಮೊದಲನೇ ಗುಂಪಿಗೆ 22ರಿಂದ 26, ಎರಡನೇ ಗುಂಪಿಗೆ 27 ಮತ್ತು 28, ಮೂರನೇ ಗುಂಪಿಗೆ 29, ನಾಲ್ಕನೇ ಗುಂಪಿಗೆ 30ರಿಂದ 31, 5 32ರಿಂದ 33, ಕೊನೆಯ ಗುಂಪಿಗೆ 34ನೇ ಶ್ಲೋಕ. ಹರೇ ಕೃಷ್ಣ. ಬ್ರೇಕ್ಔಟ್ ರೂಮ್ ಮಾಡ್ಬೋದಾ? ಓಕೆ ಮಾತಾಜಿ, ಮಾಡಿ. ಶ್ಲೋಕಗಳು ನೋಟ್ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಯಾವ ಗುಂಪಿಗೆ ನೀವು ಸೇರ್ತೀರಿ ಅದಕ್ಕೆ ಪ್ರತ್ಯೇಕವಾದ ಶ್ಲೋಕಗಳಿದೆ.
ಹರಿ ಕೃಷ್ಣ. ಪದ್ಮಿನಿ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಹರೇ ನಮ್ಗೆ ಕೃಷ್ಣ. ಶ್ಲೋಕ 9.34 ಬಂದಿದೆ.
ಮನ್ಮನಾಭವ ಮದ್ದಕ್ಕೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು. ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿ ನನ್ನಲ್ಲಿಗೆ ಬರುವೆ ಅಂತ. ಮಾತಾಜಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಚಿತ್ರ ಬಿಡಿಸಿಲ್ಲ ಮಾತಾಜಿ. ನಿಜ ಮಾಡಿಲ್ವಾ? ಓಕೆ. ಹಾ ಮಾತಾಜಿ, ಈ ಚಿತ್ರ ಕಾಣಿಸುತ್ತಾ? ಹಾ ಕಾಣಿಸ್ತಿದೆ ಮಾತಾಜಿ. ಹಾ, ಮಧ್ಯೆ ಏನಂದ್ರೆ ಒಬ್ಬ ಭಕ್ತ ಅವನ ಮನಸ್ಸಿನಲ್ಲಿ ಕೃಷ್ಣನ ನೆನಿತಾ ಇರೋದವನು. ಇದರಲ್ಲಿ ನಾನು ನವವಿಧ ಭಕ್ತಿನ ನಾನು ತೋರಿಸಿದ್ದೀನಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಇಲ್ಲಿ ಕೆಳಗಡೆ ಇಲ್ಲಿ ಕಿವಿ ಬರ್ದಿದ್ದೀನಿ, ಅಂದ್ರೆ ಶ್ರವಣ ಅಂತ. ಅದಾದ್ಮೇಲೆ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ತಬಲಾ, ತಾಳ, ವೀಣೆ ಇದೆಲ್ಲ ಬರ್ದಿದ್ದೀನಿ, ಅಂದ್ರೆ ಸಂಕೀರ್ತನೆ ಮಾಡೋದು ಅಂತ. ಮೂರನೇದಾಗಿ ಜಪಮಾಲೆ. ಇದು ಸ್ಮರಣೆ ಮಾಡ್ಲಿಕ್ಕೆ ನಾವು ಜಪ ಮಾಡೋದಿಕ್ಕೆ ಬಳಸ್ತೀವಲ್ಲ, ಅದಕ್ಕೋಸ್ಕರ ನಾನು ಇದು ಬಂದಿದ್ದೀನಿ. ಆಮೇಲೆ ಚರಣ ಸೇವೆ, ಅಂದ್ರೆ ಈ ಪಾದಗಳು ಬರ್ದಿದ್ದೀನಿ, ಭಗವಂತನ ಪಾದಗಳು, ಇದು ಚರಣ ಸೇವೆ. ಮತ್ತೆ 5ನೇದು ಇಲ್ಲಿ ಹೂ ಬರ್ದಿದ್ದೀನಿ, ಅಂದ್ರೆ ಅರ್ಚನೆ ಅಥವಾ ಪುಷ್ಪಾರ್ಚನೆ ಅಂತ ತಗೊಳ್ಬಹುದು. ಅದಾದ್ಮೇಲೆ 2 ಕೈಗಳು ನಮಸ್ಕಾರ ಮಾಡ್ತಾ ಇರೋದು ವಂದನ ಅಂತ. ಆಮೇಲೆ ಈ ದಾಸ್ಯ, ಇಲ್ಲ ಹನುಮಂತನ್ ಬರ್ದಿದ್ದೀನಿ, ಅದು ಹನುಮಂತನ ಕಾಣಲ್ಲ, ಹೇಗೋ ಪ್ರಯತ್ನ ಪಟ್ಟಿದ್ದೀನಿ. ಆಮೇಲೆ ಇಲ್ಲಿ ಸತ್ಯ ಅಂತಂದ್ರೆ ಇಬ್ರು ಸ್ನೇಹಿತರು, ಅವ್ರಿಗೆ ಪರಸ್ಪರ ನಂಬಿಕೆ. ಇಲ್ಲಿ ಕೃಷ್ಣ ಮತ್ತೆ ಅರ್ಜುನನ ನಾವು ಎಕ್ಸಾಂಪಲ್ ತಗೊಳ್ಬಹುದು, ಹಾಗಾಗಿ ಇಲ್ಲಿ ಸತ್ಯ ತೋರಿಸಿದ್ದೀನಿ. ಕೊನೆಯದಾಗಿ ನಾವು ಭಗವಂತನಿಗೆ ಶರಣಾಗತರಾಗೋದಕ್ಕೆ ಆತ್ಮನಿವೇದನಂ ಅಂದ್ರೆ ಶರಣಾಗತಿ ಹೊಂದೋದು ಹಾಗಂತ ಇದು ಬರ್ದಿದ್ದೀನಿ ಮಾತಾಜಿ. ನಾನು ಈ ಭಾವಾರ್ಥ ಮತ್ತೆ ಶ್ಲೋಕದ ತಗೊಂಡ್ ಮಾತ್ರ ಅದರದ್ದು ಆ ಟಾಪಿಕ್ ಮೇಲೆ ಇದು ಮ್ಯಾಚ್ ಆಗತ್ತೆ ಅಂತ ನವವಿಧ ಭಕ್ತಿನ ನಾನು ತಿಳಿಸಿದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರುತಿ ಮಾತಾಜಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಕಾಣಿಸ್ತಾ ಇದ್ದೇನೆ ಮಾತಾಜಿ? ಹಾ ಮಾತಾಜಿ. ಕಾಣಿಸ್ತಾ ಇದೆಯಲ್ಲ ಮಾತಾಜಿ? ಹಾ ಮಾತಾಜಿ. ನಮ್ಗೆ ಮಾತಾಜಿ ಶ್ಲೋಕ ಮೊದಲನೇದು 22ರಿಂದ 26 ಬಂದಿತ್ತು ಮಾತಾಜಿ. ಈಗ ಮೊದಲನೇದಾಗಿ ಭಗವಂತ ಹೇಳ್ತಾರೆ ಏನು ಅಂದ್ರೆ, ನನ್ನ ಒಂದು ಏಕೈಕ ಒಂದು ಭಕ್ತಿ ಸಾಧನೆಯನ್ನು ಪೂಜಿಸುತ್ತಾ ದಿವ್ಯ ರೂಪಕ್ಕೆ ಯಾರು ಬರುತ್ತಾರೆ ಅವರಿಗೆ ನಾನು ಇರೋದನ್ನ ಕಾಪಾಡುತ್ತೇನೆ ಮತ್ತು ಇಲ್ಲದನ್ನ ಕೊಡುತ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಕೃಷ್ಣ ಪ್ರಜ್ಞೆಯ ಮೂಲಕ ಪ್ರಜ್ಞಾವಂತನಾಗಿ ಭಗವಂತನ ಸೇವೆಯೆಡೆಗೆ ಹೋಗುವುದು ಒಳ್ಳೆಯದು. ತದನಂತರ ಭಗವಂತ ಹೇಳ್ತಾರೆ, ದೇವತೆಗಳ ಆರಾಧನೆಯಲ್ಲಿ ನಿರತರಾದವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ ಮತ್ತು ಅವರು ಇಂಡೈರೆಕ್ಟ್ ಆಗಿ ನನ್ನನ್ನ ಪೂಜಿಸುತ್ತಾರೆ ಅಥವಾ ಡೈರೆಕ್ಟ್ ಆಗಿ ದೇವತೆಗಳನ್ನ ಪೂಜಿಸುತ್ತಾರೆ. ಈ ವಿಚಾರದಲ್ಲಿ ಕೆಲವೊಂದು ಸಾದೃಶ್ಯ ಅಂದ್ರೆ ಲಂಚ ಕೊಡುವುದು, ಅದು ಅವಿರೋಧ ಪೂರಕ, ಅದು ಈ ರೀತಿ ಬರ್ದಿದ್ದೀನಿ ಮಾತಾಜಿ. ಮತ್ತೆ ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಪುತ್ರ ನಾನೇ. ಹಾಗಾಗಿ ನನ್ನ ದಿವ್ಯ ಸ್ವರೂಪವನ್ನ ಗುರುತಿಸುವುದು ಬಹಳ ಮುಖ್ಯ. ಇದರಲ್ಲಿ ಇದನ್ನ ತೋರಿಸಿದೀನಿ ಮಾತಾಜಿ. ಈ ವೈದಿಕ ಸಾಹಿತ್ಯ ಅಳವಡಿಸಿಕೊಂಡಾಗ ಅಥವಾ ಅದಕ್ಕೆ ಬಂದಾಗ ಯಜ್ಞಾಚರಣೆ ಮಾಡುವುದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಇದು ವಾಸ್ತವಿಕವಾಗಿ ಭಗವಂತನ ತೃಪ್ತಿಪಡಿಸುವುದೇ ಆಗಿದೆ ಮತ್ತು ಇದು ಯಜ್ಞ ಅಂದ್ರೆ ವಿಷ್ಣುವನ್ನ ನಾವು ತೃಪ್ತಿಪಡಿಸ್ಬೇಕು. ಅದು ನಿಜವಾದ ಶುದ್ಧ ಒಂದು ಭಕ್ತನ ಕೆಲಸ ಆಗುತ್ತೆ. ಮತ್ತೆ ಇದು ಅನ್ಯ ಗ್ರಹಗಳ ಲೋಕಗಳನ್ನ ತೋರಿಸಿದೀನಿ ಮಾತಾಜಿ. ಚಂದ್ರ, ಸೂರ್ಯ, ಇತರ ಗ್ರಹಗಳನ್ನ ಆರಾಧಿಸುವವರು ಇತರ ಗ್ರಹಗಳಿಗೆ ಹೋಗುತ್ತಾರೆ ಅಂತ ಹೇಳಿದ್ದ. ಆಮೇಲೆ ನೆಕ್ಸ್ಟ್
ಈ ಪತ್ರಂ ಪುಷ್ಪಂ ಫಲಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯಾ ಪ್ರಯುಕ್ತ ಅಶ್ನಾಮಿ ಪ್ರಯಚ್ಛಾಮಿ. ಅಂದ್ರೆ ಒಬ್ಬ ನಿರ್ಗತಿಕನೂ ಕೂಡ ಭಗವಂತನ ಆರಾಧಿಸಬಹುದು. ಭಗವಂತ ಎಲ್ಲರಿಗೂ ಕೂಡ ಸುಲಭವಾಗಿ ಲಭ್ಯ. ಪತ್ರ, ಒಂದು ಪುಷ್ಪ, ಮತ್ತೆ ಒಂದು ಎಲೆ, ಒಂದು ನೀರು, ಹಣ್ಣು, ಇದನ್ನ ಅರ್ಪಿಸಿದರೆ ಸಾಕು. ಅವ್ರ ಭಕ್ತಿಯಿಂದ, ಮುಖ್ಯವಾಗಿ ತುಂಬಾ ಒಂದು ಭಕ್ತಿಯಿಂದ, ಅನನ್ಯ ಭಕ್ತಿಯಿಂದ ನನ್ನನ್ನ ನೀವು ಎಲೆ, ಒಂದು ಹಣ್ಣು ಅಥವಾ ಒಂದು ಹೂವು, ನೀವು ನೀರು, ಇದನ್ನ ಅರ್ಪಿಸಿದರೆ ಸಾಕು, ನಾನು ಅದನ್ನ ಸ್ವೀಕರಿಸುತ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಅದಕ್ಕೆ ತೋರಿಸಿದೀನಿ ಮಾತಾಜಿ. ಇದು ಎಲೆ, ಹಣ್ಣು, ನೀರು. ಅಷ್ಟೇ ಅನ್ಸುತ್ತೆ ಮಾತಾಜಿ. ಅಷ್ಟೇ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವತ್ತು ಪ್ರಭುಪಾದರದ್ದೇ ಕಾನ್ಸೆಪ್ಟ್ ಆಗಿರೋದ್ರಿಂದ ಬಿಡಿಸಿದೀನಿ. ಅದು ಎಷ್ಟ್ ಚೆನ್ನಾಗ್ ಬಂದಿದೆ ಗೊತ್ತಿಲ್ಲ. ಪ್ರಭುಪಾದ್ರ ಚಿತ್ರ ಬಿಡಿಸಿದೀನಿ. ಆರ್ಟಿಸ್ಟ್ ಮಾತಾಜಿ, ನೀವು ಎಷ್ಟು ಬೇಗ ಬರೀತೀರಿ. ಹೌದು, ಮಕ್ಳಿಗೋಸ್ಕರ ಮಾಡ್ತೀನಿ, ಇವಾಗ ನನ್ಗೋಸ್ಕರ, ಭಗವಂತನಿಗೋಸ್ಕರ ಇದು ಜಪ ಮಾಡ್ತಾ ಇರೋದು. ಮತ್ತೆ ಸಂಕೀರ್ತನೆ ಬಗ್ಗೆ ಮಾತಾಜಿ, ಹೇಗೆ ಪ್ರಭುಪಾದರು ದೃಢ ಸಂಕಲ್ಪದಿಂದ ಅವರು ಒಂದು ಭಗವಂತನ ಸೇವೆಯಲ್ಲಿ ಮಾಡಿ ಇವತ್ತು ನಮ್ಗೆಲ್ಲ ಇದನ್ನ ಹೇಗ್ ಕೊಟ್ಟಿದ್ದಾರೆ, ಆ ರೀತಿ ನಾವು ಒಂದು ಸಂಕೀರ್ತನೆ ಮಾಡ್ಬೇಕು ಮತ್ತೆ ಜಪ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಬರ್ದಿದ್ದೀನಿ ಮಾತಾಜಿ. ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿ ನಾವ್ ಮಾಡ್ಬೇಕು. ಯತ್ಕರೋಷಿ ಯದಶ್ನಾಸಿ ಯಜ್ಜಿಯೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕರುಷ್ವ ಮದರ್ಪಣಂ. ಅದ್ರಲ್ಲಿ ಹೇಳ್ತಾರಲ್ಲ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು, ಅಥವಾ ಕೊಟ್ಟು ಬಿಡು, ಅಥವಾ ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು ಅಂತ ಹೇಳ್ತಾರಲ್ಲ. ಹಾಗೆ ನಾನು ಪ್ರಭುಪಾದರದ್ದು ಒಂದು ಚಿತ್ರ ಬಿಡಿಸಿ ನಾ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಮಾತಾಜಿ. ಮತ್ತೆ ಇನ್ನು ನೆಕ್ಸ್ಟ್ ಶ್ಲೋಕ 28 ನಮಗ್ ಸಿಗುತ್ತೆ. ಶುಭಾಶುಭ ಫಲೈರೇವ ಮೋಕ್ಷಸೇ ಕರ್ಮ ಬಂಧನ್ಯೇ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮ ಪಶ್ಯಸಿ ಅನ್ನೋದು. ಈ ರೀತಿಯಲ್ಲಿ ನೀನು ಕರ್ಮ ಬಂಧನದಿಂದ ಮತ್ತು ಅದರ ಶುಭಾಶುಭ ಫಲಗಳಿಂದ ಬಿಡುಗಡೆ ಹೊಂದುತ್ತೀಯೇ. ಈ ತ್ಯಾಗ ತತ್ವದಿಂದ ನಿನ್ನ ಮನಸ್ಸು ನನ್ನಲ್ಲಿ ನೆಲೆಸಿ ನೀನು ಮುಕ್ತನಾಗುತ್ತೀಯೇ ಮತ್ತು ನನ್ನ ಬಳಿಗೆ ಬರುತ್ತೀಯೇ ಅಂತ ಹೇಳ್ತಾ ಇದ್ದಾರೆ 28ನೇ ಶ್ಲೋಕದಲ್ಲಿ. ಅದನ್ನ ಒಂದು ಕಾನ್ಸೆಪ್ಟ್ ಆಗಿ ನಾವು ಜಪ ಮಾಡೋದ್ರಿಂದ ನಾವ್ ಇದ್ರಿಂದೆಲ್ಲ ಮುಕ್ತಿ ಪಡೆದು ನಾವು ಆರಾಮಾಗಿ ನಾವು ಭಗವಂತನ ಗೋಲಕಕ್ಕೆ ಸೇರ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಇದನ್ನ ಮಾಡಿದ್ದೀನಿ ಮಾತಾಜಿ. ಎಷ್ಟು ಕರೆಕ್ಟ್ ಇದೆ ಗೊತ್ತಿಲ್ಲ, ಮಾಡಿದೀನಿ. ಚೆನ್ನಾಗ್ ಬಂದಿರ್ಲಿಲ್ಲ ಪ್ರಭುಪಾದ್ರು ನನ್ನ ಕ್ಷಮಿಸ್ಲಿ ಅಂತ ಕೇಳ್ಕೊಂತೀನಿ. ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನಾವ್ ಏನೇ ಕರ್ಮ ಮಾಡಿದ್ರು ನಾವು ಭಗವಂತನಿಗೋಸ್ಕರ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ನಾವ್ ಇವಾಗ ಏನೋ ಒಂದು ಅಡಿಗೆ ಮಾಡ್ತೀವಿ, ಅದನ್ನ ನಮಗೋಸ್ಕರ ನಾವು ಮಾಡ್ಕೊಳ್ಳೋದ್ ಬೇಡ, ಅದನ್ನೇ ಭಗವಂತನ್ಗೆ ಅರ್ಪಿಸಿದಾಗ ಅದು ಪ್ರಸಾದ ಆಗುತ್ತೆ. ಅದನ್ನ ನಾವು ಅವಾಗ ನಮ್ಗ ಅದರಿಂದ ಕರ್ಮ ಬಂಧನ ಬರಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ನಾವ್ ಯಾವುದೇ ಏನೇ ಕೆಲಸ ಮಾಡಿದ್ರು ಅದು ಭಗವಂತನಿಗೋಸ್ಕರವಾಗಿ ಮಾಡಿದಾಗ ಅದು ಯುಕ್ತ ವೈರಾಗ್ಯ ಅಂತ ಹೇಳ್ತಿದ್ದಾರೆ ಮಾತಾಜಿ. ಮತ್ತೆ ದೈವೋತ್ತಮ ಪರಮ ಪುರುಷನ್ಗೆ ನಾವು ಶರಣಾಗ್ಬೇಕು, ಆಗ ನಾವು ಅವನ ಪ್ರಭುವಿನ ಲೋಕವನ್ನ ಪ್ರವೇಶಿಸ್ತೀವಿ ಅಂತ ಹೇಳ್ತಾರೆ. ಉಪೈಷ್ಯಸಿ ಅಂತಂದ್ರೆ ನಾವು ಅವನನ್ನ ಶರಣಾದಾಗ ನಾವು ಆತನ ಬಳಿಗೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತೆ ಮುಕ್ತಿಯಲ್ಲಿ 5 ಹಂತಗಳಿವೆ ಅಂತ ಹೇಳ್ತಿದ್ದಾರೆ. ಆ 5 ಹಂತಗಳಲ್ಲಿ ನಾವು ಯಾವುದೇ ಸಾರೂಪ್ಯ, ಸಾಲೋಪ್ಯ, ಸಾಷ್ಟಿ, ಸಾಮೀಪ್ಯ, ಯಾವುದೇ ಒಂದು ನಾವು ಆಸೆ ಪಟ್ರೆ ಆ ರೂಪದಲ್ಲಿ ಹೋಗಿ ನಾವು ಭಗವಂತ ಮತ್ತೆ ಆ ಭಗವಂತನ ಜೊತೆ ನಾವು ಇರ್ಬೋದು ಅಂತ ಹೇಳ್ತಾ ಇದಾರೆ ಮತ್ತೆ. ಅಂದ್ರೆ ಒಬ್ಬ ಪರಿಶುದ್ಧ ಭಕ್ತ ಹೇಗಂದ್ರೆ ಈಗ ಮಾತಾಜಿ ಅವರು ಪ್ರಭುಪಾದ ಅವ್ರನ್ನ ತೋರಿಸಿದ್ರೆ ಆತರ ನಾವು ಅವ್ರು ಹೇಗೆ ಏನೇ ಮಾಡ್ತಿದ್ರು ಭಗವಂತನಿಗೋಸ್ಕರ ಅವ್ರ ಸೇವೆ ಮಾಡ್ತಿರ್ತಾರೆ ಅಂತವ್ರು ಅಂತ ಹೇಳ್ಬೋದು. ಪ್ರಭುಪಾದ ಉದಾಹರಣೆ ಕೊಡ್ಬೋದು. ಮತ್ತೆ ಇಲ್ಲಿ ತಾಜರ್ ವಾಕ್ಯ ಕ್ರಿಯಾ ಮುದ್ರಾ ವಿಜ್ಞೇಹ ನ ಭಜಯ ಅಂತಿದೆ. ಅಂದ್ರೆ ಚೈತನ್ಯ ಚರಿತಾಮೃತದಲ್ಲಿ ಹೇಳಿದ್ದಾರೆ, ಯಾವಾಗ್ಲೂ ಭಗವಂತನ ಸೇವೆಯಲ್ಲಿ ಸದಾ ನಿರತರಾಗಿರೋರು, ಭಗವಂತನ ಸೇವೆ ಮಾಡೋರು ಯಾವಾಗ್ಲೂ ಅವ್ರು ಭಗವಂತನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ಅವರು ಭಗವದ್ಧಾಮಕ್ಕೆ ಖಂಡಿತವಾಗ್ಲೂ ಅವ್ರು ಭಗವಂತನ ಹತ್ರ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಂದ್ರೆ ನಾವು ಪ್ರಸಾದವನ್ನೇ ಭಗವಂತನಿಗೆ ಅರ್ಪಿಸಿದ್ರು, ನೈವೇದ್ಯ ಮಾಡಿದ್ರು ಕೂಡ
ಕರ್ಮ ಬಂಧನದಿಂದ ಅಲ್ಲಿ ಏನ್ ಕರ್ಮ ಬಂಧನ ಅಂದ್ರೆ ನಾವು ಭಗವಂತನಿಗೆ ವೆಜಿಟೇರಿಯನ್ ಕೊಡ್ತಾ ಇದೀವಿ, ಮತ್ತೆ ಎಲ್ಲಿಂದ ಕರ್ಮ ಬಂಧನ ಅಂತ ಅನ್ಕೊಂತೀವಿ. ಅಂದ್ರೆ ನಾವು ಅದನ್ನ ಅಡಿಗೆ ಮಾಡುವಾಗ ಕೂಡ ಅದ್ರಲ್ಲೂ ಕೂಡ ಒಂದು ಜೀವ ಇದೆ. ಅಂದ್ರೆ ಅದು ಆಹಾರ ಸಾತ್ವಿಕ ಆಗಿದ್ರು ಕೂಡ ಸಸ್ಯ ಗಿಡಗಳಲ್ಲೂ ಕೂಡ ಜೀವ ಇದೆ. ಮತ್ತೆ ನಾವು ಅಡಿಗೆ ಮಾಡುವಾಗ್ಲೂ ಕೂಡ ನಮ್ಗೆ ತಿಳಿದಿರ ಅದ್ರಲ್ಲಿ ಹುಳಗಳಿದ್ರು ಕೂಡ ಅದು ಕಟ್ ಮಾಡ್ತೀವಿ ನಾವು. ಆದ್ರೆ ಭಗವಂತನ ನೈವೇದ್ಯಕ್ಕೋಸ್ಕರ ಮಾಡ್ತಿರ್ಬೇಕಾದ್ರೆ ಅದ್ರಲ್ಲಿ ಯಾವುದೇ ಪಾಪಗಳು ನಮ್ಗೆ ಗಟ್ಟಿಸೋದಿಲ್ಲ ಅಂತ. ಹಾಗೆ ನಾವ್ ಏನನ್ನೇ ಮಾಡಿದ್ರು ಕೂಡ ಭಗವಂತನ ಕೇಂದ್ರೀಕರಿಸಿ ಮಾಡೋದ್ರಿಂದ ನಾವು ಆ ಕರ್ಮ ಬಂಧನದಿಂದ ಮುಕ್ತಿನ ಪಡಿತೀವಿ ಅಂತ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಧನ್ಯವಾದಗಳು. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಂದು ರೂಮ್ ನಂಬರ್ 4 ಮಾತಾಜಿ. ನನಗೆ 31 ಶ್ಲೋಕ ಸಿಕ್ಕಿತ್ತು. ನಾನು ಈ ರೀತಿ ಡ್ರಾಯಿಂಗ್ ಮಾಡಿದ್ದೀನಿ ಮಾತಾಜಿ. ಅಂದ್ರೆ ಮಾತಾಜಿ ಒಂದು ಕಾಡೊಳಗಡೆ ಒಬ್ರು ಹೂವ ಕೀಳ್ತಾ ಇರೋದು, ಮತ್ತೆ ಒಬ್ಬ ವ್ಯಕ್ತಿ ಅಜಾಮಿಳ ಕತೆ, ಮತ್ತೆ ಮಣಿಗ್ರೀವ, ಮತ್ತೆ ನಾರದ. ಒಬ್ರು ನಾರದ ಕಾಣಿಸ್ತಿಲ್ಲ ಮಾತಾಜಿ. ಫಸ್ಟ್ ಅದು ಒಂದ್ಸರಿ ತೋರಿಸ್ಬಿಡಿ ಮಾತಾಜಿ. ಕಾಣಿಸ್ತಿಲ್ಲ. ಸ್ವಲ್ಪ ಅದು ಕೆಳಗಡೆ ಕಾಣಿಸ್ತಿದೆ ಮಾತಾಜಿ. ನಾರದ ಕಾಣಿಸ್ತಿದೆ, ಮೇಲ್ಗಡೆ ನೀವೇನ್ ಬರ್ತಿದ್ದೀರಾ ಅದು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ. ಒಂಚೂರು ಹಿಂದಕ್ಕೆ ಹೋಗಿ ಮಾತಾಜಿ. ಕರೆಂಟ್ ಇಲ್ಲ ಮಾತಾಜಿ ಅದು. ಓಕೆ ಓಕೆ, ಎಕ್ಸ್ಪ್ಲೈನ್ ಮಾಡಿ ಮಾತಾಜಿ. ಅಂತಂದ್ರೆ ಮಾತಾಜಿ ಇಲ್ಲಿ ಯಾರಾದ್ರೂ ಅತ್ಯಂತ ಹೀನ ಕಾರ್ಯ ಮಾಡಿದ್ರು ಅಂದ್ರೆ, ಈಗ ಅಜಾಮಿಲ ಅವಳು ಒಬ್ಬ ಅಂದ್ರೆ ಹೂವ ಕೀಳಕ್ಕೆ ಅವನ ತರಕ್ಕೆ ಕಾಡಿಗೆ ಹೋದಾಗ ಅಲ್ಲಿ ಒಬ್ಬ ಹುಡುಗಿನ ನೋಡಿ ಅವನು ಆಕರ್ಷಣೆಯಾಗಿ ವೈಷಯಿಕಕ್ಕೆ ಮಾಡಕ್ ಹೋದ. ಅಷ್ಟು ಕೆಟ್ಟ ಕೆಲಸ ಮಾಡ್ತಾ ಇದ್ರು. ಅವ್ನು ಸಾಯುವಂತ ಕ್ಷಣದಲ್ಲಿ ತನ್ನ ಮಗನ ನಾರಾಯಣ ಅಂತ ಕರೆದ. ಆಗ ಭಗವಂತ ಅವನಿಗೆ ಮುಕ್ತಿಯನ್ನ ಕೊಟ್ರು. ಹಾಗೆ ಮತ್ತೆ ನಳಗುರುವ ಮತ್ತೆ ನಾರದ ಮುನಿಗಳು ಬರ್ಬೇಕಾದ್ರೆ ನಳಗುರುವ ಮತ್ತೆ ಮಣಿಗ್ರೀವ ಅವರು ಸ್ನಾನ ಮಾಡ್ತಾ ಇದ್ರು. ಅಂದ್ರೆ ಅವ್ರ ಹತ್ರ ದುಡ್ಡು ಕಾಸು ಎಲ್ಲಾ ಭೋಗಗಳಿದ್ದು ಅವರು ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಅವರು ಆ ನದಿನಲ್ಲಿ ಹುಡುಗಿಯರ ಜೊತೆ ಅವರು ಅನೈತಿಕ ಸಂಬಂಧಗಳನ್ನ, ಅದೇ ಅವರು ಒಬ್ಬ ನಾರದ ಅಲ್ಲಿ ಪಾಸ್ ಆದ್ರೂ ಕೂಡ ಅವರು ಅದನ್ನ ಗಮನಿಸ್ತಿಲ್ಲ. ಅದೇ ಇದನ್ನ ನೋಡಿ ನಾರದ ಮುನಿಗಳು ಅವ್ರಿಗೆ ಶಾಪ ಕೊಟ್ಟಿದ್ರು. ಆ ಶಾಪ ಕೊಟ್ಟು ಅವರು ಬೆತ್ತಲೆಯಾಗಿ ಮರ ಆಗಿದ್ರು. ಅಂತ ಹೀನ ಕೆಲಸಗಳನ್ನ ಮಾಡೋರ್ಗು ಕೂಡ ಭಗವಂತನ ಭಕ್ತಿಯಿಂದ ಅಂದ್ರೆ ಅವರಿಗೆ ಶರಣಾಗತ ಆದ್ರೆ ಏನೋ ಮಾಡಿ ಪಾಶ್ಚಾತ್ತಾಪವನ್ನ ಮಾಡ್ಕೊಂಡ್ರೆ ಭಗವಂತ ಅಂತವ್ರನ್ನು ಕೂಡ ಕ್ಷಮಿಸ್ತಾನೆ ಅಂತ ಈ ಶ್ಲೋಕಗಳಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರದು ಆಯ್ತು ಅನ್ಕೋತೀನಿ. ಸುನೀತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮ್ಮ ಅದ್ರಲ್ಲಿ ಗ್ರೂಪ್ ಅಲ್ಲಿ 3 ಜನ, ದೀಪ್ತಿ ಅಂತ ನಂದು, ಆಮೇಲೆ ರಾಜು ತಂಬಿಟ್ ಅಂತ. ಅವ್ರು ಯಾರು ಏನು ಹೇಳಿಲ್ಲ ಮಾತಾಜಿ. ಸೊ ನನ್ಗೆ ನಾನ್ ಚಿತ್ರ ಬಿಡ್ಸಕ್ ಆಗ್ಲಿಲ್ಲ ನನ್ ಬುಕ್ ಅಲ್ಲಿ. ಮೂರನೇದು ಇದು ಶ್ಲೋಕ ಅಲ್ಲ ಮಾತಾಜಿ, ನನ್ಗೆ ಬಂದಿದ್ದು 3ನೇದು ನಂಬರು. ಸೊ ಇಲ್ಲಿ ಹೇಳ್ತಾ ಇದಾರೆ, ಭಗವಂತ ಹೇಳ್ತಾರೆ, ನನ್ ಯಾರು ವಿಷಯದಲ್ಲಿ ಪಕ್ಷಪಾತ ಅಲ್ಲ, ನಾನ್ ಯಾರ ಪಕ್ಷದಲ್ಲಿ ಯಾವ್ದು ನಾನು ಇದಿಲ್ಲ, ನನ್ ವಿಷಯದಲ್ಲಿ ಯಾರಿಗೂ ಅಸೂಯೆ ಪಡೋದಿಲ್ಲ. ಸೃಷ್ಟಿಯಲ್ಲಿ ಇರೋದು ಎಲ್ಲ ನನಗೆ ಯಾರು ಪ್ರಿಯರಲ್ಲ ಮತ್ತು ಅಪ್ರಿಯರು ನನಗಿಲ್ಲ. ನಾನು ಅನನ್ಯ ಭಕ್ತನು ನನ್ನಲ್ಲಿ ಇರ್ತಾರೆ, ನಾನು ಅವನಲ್ಲಿ ಇರ್ತೀನಿ. ಇದೊಂದೇ ನನಗೆ ಮತ್ತೆ ಭಕ್ತರಿಗಿರುವ ಒಂದು ನಂಟು ಅಂದ್ರೆ ಇದಕ್ಕೆ ಜೀವಿಗಳಿಗೆ ನಂಟು ಅಂದ್ರೆ ಅವನಲ್ಲಿರೋದು ಪರಿಪೂರ್ಣನಾಗಿರುವ, ಅವನ್ನೆಲ್ಲದ್ರಲ್ಲಿ ಪರಿಪೂರ್ಣ. ನನ್ನಲ್ಲಿ ಮತ್ತು ಆತನಲ್ಲಿ ಯಾವ ಅಂತರವೂ ಇಲ್ಲ. ಹಾಗಾದ್ರೆ ಬಹಳ ಭಾಗ್ಯಶಾಲಿಗಳು ಮಾತ್ರ ಭಜನೆ ಮಾಡ್ತಾರೆ, ಸಂಕೀರ್ತನ ಮಾಡ್ತಾರೆ. ಯಾರು ಅದನ್ನ ಭಜನೆ ಮಾಡೋ ಅಧಿಕಾರ ಯಾರಿಗಿದೆ ಅಂದ್ರೆ ಭಕ್ತರಿಗೆ ಇದೆ ಅಂತ ಭಗವಂತ ಹೇಳ್ತಾನೆ. ಮತ್ ಭಗವಂತ ಎಷ್ಟು ಉದಾರಿ ಅಂದ್ರೆ ಅಷ್ಟು ಉದಾರಿ. ಮತ್ತೆ ಇದು ಮಳೆ ಕೊಡ್ತಾನೆ. ಮಳೆ ಕೊಟ್ಮೇಲೆ ಅದು ಬಂಡೆ ಮೇಲಾಗ್ಲಿ ಭೂಮಿ ಮೇಲಾಗ್ಲಿ ನೀರಿನ ಮೇಲೆ ಎಲ್ಲಿ ಬೀಳ್ಬೇಕು ಅದು ಪಕ್ಷಪಾತ ಮಾಡೋದು, ಎಲ್ಲಾ ಕಡೆ ಸುರಿತಾನೆ. ಆಗನೆ ಭಗವಂತನು ಎಲ್ಲಾ ಕಡೆ ಎಲ್ಲರಿಗೂ ಭಕ್ತರಿಗೆ ಅಷ್ಟು ಕರುಣಾಶಾಲಿ ಉದಾರವಾಗಿ ಇರ್ತಾರ ಮಾತಾಜಿ. ಮತ್ತು ಅವರು ಸದಾ ಕೃಷ್ಣನಲ್ಲೇ ಆಧ್ಯಾತ್ಮಿಕದಲ್ಲೇ ನೆಲೆಸ್ಕೊಂಡು ನಿರತರಾಗಿರ್ತಲ್ಲ ಅಂತ ಭಕ್ತರು ಭಗವಂತನಿಗೆ ತುಂಬಾ ತುಂಬಾ ಪ್ರೀತಿ. ಯಾಕಂದ್ರೆ ಇವಾಗ ತಂದೆ ತಾಯಿ ಇರ್ತೀವಿ, ನಾವೇ ಆಗಿರ್ತೀವಿ, ಒಬ್ಬ ಮಕ್ಳ ಮೇಲೆ ಒಂದ್ ಸ್ವಲ್ಪ ಜಾಸ್ತಿ ಪ್ರೀತಿ ಇರುತ್ತೆ. ಯಾಕಂದ್ರೆ ಅವ್ರು ಚೆನ್ನಾಗ್ ಮಾಡ್ತಲ್ಲ ಅಂತ ಅಷ್ಟೇ ಆಗ್ಲಿ, ಅವ್ರು ಚೆನ್ನಾಗ್ ಮಾಡಿಲ್ಲ ಅಂತ ಅದು ಪ್ರೀತಿ ಅಂತ ಇರೋದಿಲ್ಲ. ಮತ್ತೆ ಎಲ್ಲರ ಮೇಲೆ ಅವ್ರಿಗೆ ಒಂದೇ ಸಮನಾದ ಪ್ರೀತಿ ಇರುತ್ತೆ. ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಎಷ್ಟು ಮಟ್ಟಿಗೆ ನನ್ಗೆ ಭಕ್ತರು ನನ್ಗೆ ಶರಣಾಗ್ತಾರ, ನಾನು ಅಷ್ಟ್ರ ಮಟ್ಟಿಗೆ ಅವ್ರಿಗೆ ಬುದ್ಧಿಯನ್ನು ತಿಳುವಳಿಕೆಯನ್ನು ನಾನು ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ರತ್ನವನ್ನು ಬಂಗಾರದ ಉಂಗುರದಲ್ಲಿ ಇಟ್ಟಾಗ ಅದ್ರದ್ದು ಎಷ್ಟು ವೈಭವ ಏನಿರ್ತಲ್ಲ ಅದು ಒಳಿಯುತ್ತಲ್ಲ, ಅದೇ ತರ ವಜ್ರಕ್ಕೂ ಅಷ್ಟೇ ಬರುತ್ತೆ, ತಿನ್ನಕ್ಕೂ ಇದ್ದಷ್ಟೇ ವೈಭವ ಬರುತ್ತದೆ. ಹಾಗೆ ನಾವು ಭಗವಂತನಲ್ಲಿ ಭಕ್ತಿ ಮಾಡಿದಾಗ
ಭಗವಂತನ ಭಕ್ತಿಯಲ್ಲಿ ಆದಾಗ ನಮಗೂ ಅಷ್ಟೇ ಪರಿಶುದ್ಧವಾದ ನಮಗೂ ನಾವು ಒಂಥರ ವಜ್ರ ತರ ಅಂತ ಹೇಳಿದ್ದಾರೆ ಇಲ್ಲಿ. ಮತ್ತೆ ಭಗವಂತ ಇಲ್ಲಿ ಪರಮಪ್ರಭು ಎಲ್ಲರ ಭಕ್ತರ ಭಕ್ತನಾಗಿರ್ತಾನೆ, ಒಬ್ರಿಗೆಲ್ಲ ಇಬ್ರಿಗೆಲ್ಲ ಎಲ್ಲಾ ಯಾರ್ ಭಕ್ತಿರ್ತಾರೆ ಎಲ್ಲರಿಗೂ ಆತ ಭಕ್ತ. ಯಾಕಂದ್ರೆ ಭಕ್ತರಿಗೆ ಆತನ ಹೇಳ್ತಾನೆ, ನನ್ ಭಕ್ತರಿಗೆ ಏನೋ ಮಾಡ್ಬೇಡಿ, ನಾನ್ ಎಲ್ಲದಕ್ಕೂ ಸಹಿಸ್ಕೊಂತೀನಿ, ನನ್ ಭಕ್ತರು ಮಾಡಿ ನಾನು ಸಹಿಸ್ಕೊಳಲ್ಲ ಅಂತ. ಸೊ ಆತ ಭಕ್ತರಿಗೆ ಭಕ್ತನಾಗಿ ಇರ್ತಾನೆ ಅಂತಂದ್ರೆ ಇಲ್ಲಿ ಪ್ರಭು ಒಂದು ಕಲ್ಪವೃಕ್ಷ ಐತಂತ. ಯಾಕಂದ್ರೆ ಎಲ್ಲಾ ಬಯಸಿದ್ದೆಲ್ಲ ಆತ ಕೊಡ್ತಾನೆ, ನಾವ್ ಏನ್ ಕೇಳ್ತೀವೋ ಅದೆಲ್ಲ ಅಷ್ಟು ಕೊಡ್ತಾನೆ ಹೋಗ್ತಾನೆ. ನಾವ್ ಕೊಡ್ತಾನೆ ಅಂತಂದ್ ನಾವು ಎಲ್ಲಾ ಹೇಗ್ ಬೇಕಾದು ಮಾಡೋದಿಲ್ಲ. ನಮ್ದು ಒಂದ್ ಭಕ್ತಿ ಅನ್ನೋದು ನಾವು ಆಧ್ಯಾತ್ಮ ಇಟ್ಕೊಂಡು ನಾವು ನೆಲೆಯಲ್ಲಿ ಇಟ್ಕೊಂಡು ಅದನ್ನ ಪರಿಪೂರ್ಣ ಮಾಡ್ಕೊಂಡು ಇದು ಭಕ್ತಿ ಭಗವಂತನ ಭಕ್ತರ ವಿಷಯದಲ್ಲಿ ಭಗವಂತನ ವಿಶೇಷವಾದ ಕೃಪೆ ಅಂತ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ, ನಮ್ ಗ್ರೂಪ್ ರೂಮ್ ನಂಬರ್ 5 ಲತಾಮಣಿ ಮಾತಾಜಿ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಹೇಳಿ ಮಾತಾಜಿ. ಹಾ ಮಾತಾಜಿ, ಹೇಳಿ ಮಾತಾಜಿ. ಮಾತಾಜಿ 32, 33 ಶ್ಲೋಕ ನಮಗ್ ಬಂದಿದೆ ಮಾತಾಜಿ. ಇದ್ರಲ್ಲಿ ಕೃಷ್ಣ ಅರ್ಜುನನ್ ಹೇಳ್ತಾ ಇರೋದು, ನನ್ನಲ್ಲಿ ಯಾರು ಆಶ್ರಯ ಪಡಿತಾರೋ ಅವರು ಕೀಳ ಜನ್ಮದಲ್ಲಾದರು ಮತ್ತು ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಎಲ್ಲರೂ ಪರಮಾಗತಿಯನ್ನು ಪಡೆಯಬಲ್ಲರು ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಮತ್ತೆ ಅತ್ಯಂತ ಕೀಳಾದವರು ಒಬ್ಬ ಪರಿಶುದ್ಧ ಭಕ್ತನ ಸಹಾಯದಿಂದ ಅವರು ಪರಿಶುದ್ಧರಾಗಿ ಮತ್ತು ಅವರು ಭಕ್ತಿ ಸೇವೆಯನ್ನು ನಿರಂತರವಾಗಿ ಮಾಡುತ್ತಾ ಪರಿಶುದ್ಧ ಭಕ್ತನೊಬ್ಬನ ಮಾರ್ಗದರ್ಶನದಿಂದ ಎಷ್ಟು ಶಕ್ತವಾದವು ಎಂದರೆ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಭೇದ ಭಾವವಿಲ್ಲ. ಆ ರೀತಿ ಅವರು ಮುಂದೆ ಬರಬಹುದು, ಯಾರು ಬೇಕಾದರೂ ಇದನ್ನು ಅನುಸರಿಸಬಹುದು. ಪರಿಶುದ್ಧ ಭಕ್ತನ ಆಶ್ರಯವನ್ನು ಪಡೆಯುವ ಅತ್ಯಂತ ಸರಳನಾದ ಮನುಷ್ಯನು ಯೋಗವಾದ ಮಾರ್ಗದಿಂದ ಪರಿಶುದ್ಧನಾಗುವನು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇಲ್ಲಿ ವ್ಯಪಾಶ್ರಿತ್ಯ ಅನ್ನೋ ಶಬ್ದದಲ್ಲಿ ಏನಂತ ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣ ಆಶ್ರಯವನ್ನು ಪಡೆಯಬೇಕು ಮತ್ತು ಅವನು ಜ್ಞಾನಿಗಳಿಗಿಂತಲೂ ಯೋಗಿಗಳಿಗಿಂತಲೂ ಶ್ರೇಷ್ಠನಾಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಧರ್ಮಾತ್ಮರಾದ ಬ್ರಾಹ್ಮಣರು, ಭಕ್ತರು ಮತ್ತು ರಾಜಶ್ರೀಗಳ ವಿಷಯದಲ್ಲಿ ಇದು ಇನ್ನಷ್ಟು ನಿಜ. ಆದುದರಿಂದ ಈ ಶಾಶ್ವತವಾದ ಮತ್ತು ದುಃಖದ ಲೋಕಕ್ಕೆ ಬಂದಿರುವ ನೀನು ನನ್ನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಭಾವಾರ್ಥದಲ್ಲಿ ಅನಿತ್ಯಂ ಅಸುಖಂ ಲೋಕಂ, ಈ ಲೋಕವು ಅಶಾಶ್ವತವಾಗಿದ್ದು ದುಃಖಗಳಿಂದನೇ ತುಂಬಿ ಹೋಗಿದೆ ಮತ್ತು ವಿವೇಕ ಇರುವ ಮನುಷ್ಯನು ಎಲ್ಲಿ ವಾಸ ಮಾಡಿದಂತಹ ಸ್ಥಳವಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ದೇವೋತ್ತಮ ಪರಮಪುರುಷನು ಈ ಪ್ರಪಂಚವು ಅಶಾಶ್ವತವು ಮತ್ತು ದುಃಖಗಳಿಂದ ತುಂಬಿ ಹೋಗಿದೆ ಎಂದು ಹೇಳುತ್ತಾನೆ ಮಾತಾಜಿ. ಮತ್ತೆ ತತ್ವಶಾಸ್ತ್ರಜ್ಞರು, ಮಾಯಾವಾದಿಗಳು ಎಲ್ಲರೂ ಜಗತ್ತು ಮಿಥ್ಯೆ ಎಂದು ಹೇಳುತ್ತಾರೆ. ಆದ್ರೆ ಭಗವದ್ಗೀತೆಯಿಂದ ನಾವು ಜಗತ್ ಮಿಥ್ಯೆ ಎಂದು ತಿಳಿದು ಶಾಶ್ವತವಾದ ಪರಮಲೋಕಕ್ಕೆ ಶ್ರೀಕೃಷ್ಣನ ಲೋಕಕ್ಕೆ ಹೋಗುವುದಕ್ಕೆ ನಾವು ಆದಷ್ಟು ಪ್ರಯತ್ನ ಪಡ್ಬೇಕು ಅಂತ ಹೇಳ್ತಿದೆ ಮಾತಾಜಿ. ಮತ್ತೆ ನನ್ನ ಭಕ್ತಿ ಸೇವೆಯನ್ನು ಆರಿಸಿಕೊ ಮತ್ತು ಶೀಘ್ರವಾಗಿ ಭಗವದ್ಧಾಮಕ್ಕೆ ಬಂದು ಬಿಡು ಎಂದು ಪರಮಾತ್ಮ ಎಲ್ಲರಿಗೂ ಸೂಚನೆ ಕೊಡ್ತಾರೆ. ಮತ್ತೆ ಪ್ರತಿಯೊಬ್ಬ ದೇವೋತ್ತಮ ಪರಮಪುರುಷನ ಹೃದಯದಲ್ಲಿ ತನ್ನನ್ನು ಕೂಡಿಸಿಕೊಳ್ಳಬೇಕು. ಆಗ ಆತನು ಶಾಶ್ವತವಾಗಿ ಸುಖಿಯಾಗಿರಬಲ್ಲನು ಮತ್ತು ಯಾವುದೇ ಸಮಸ್ಯೆಗಳು ಏನೇ ಬಂದ್ರು ಪರಮಾತ್ಮ ಅದನ್ನ ಭಕ್ತರಿಗೆ ಒಳ್ಳೇದ್ ಮಾಡ್ತಾನೆ ಅಂತ ಹೇಳ್ತಾ ಇದೆ ಮಾತಾಜಿ. ಭಕ್ತಿ ಸೇವೆ ಅದರಿಂದ ಪ್ರತಿಯೊಬ್ಬನು ಕೃಷ್ಣ ಪ್ರಜ್ಞೆಯನ್ನು ಅರಿಸಿಕೊಂಡು ತನ್ನ ಬದುಕನ್ನು ಪರಿಪೂರ್ಣವಾಗಿ ಕೃಷ್ಣನಲ್ಲಿಯೇ ಇಟ್ಟು ಕೃಷ್ಣನಲ್ಲಿಗೆ ಶರಣಾಗಿ ಕೃಷ್ಣ ಸೇವೆಯನ್ನು ಮಾಡಬೇಕಾಗಿ ಪ್ರಾರ್ಥಿಸುತ್ತಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಮಾತಾಜಿ ಹೋಗ್ತೀರಾ? ಅವತ್ತಿನ ಮಾತಾಜಿ. ಸುಮ್ಮನೆ ಹೋಗಿ ಉಪದೇಶ ಮಾಡು, ಇದು ತುಂಬಾ ಒಳ್ಳೆಯ ವಿಷಯ. ಕೃಷ್ಣನು ಹೇಳುತ್ತಾನೆ, ಮನ್ಮನ ಭವ ಮದ್ಭಕ್ತ್ಯೋ ಮದ್ ಯಾಜಿ ಮಾಂ ನಮಸ್ಕುರು. ಇದು ಕೃಷ್ಣನ ಆಸೆ. ಜಗತ್ತಿಗೆ ಉಪದೇಶಿಸು, ಕೇವಲ ಕೃಷ್ಣ ಪ್ರಜ್ಞೆಯುಳ್ಳವನಾಗಿರು. ಮನ್ಮನ, ಕೇವಲ ಕೃಷ್ಣನ ಭಕ್ತನಾಗು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ.
ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಭಕ್ತನಾಗು, ನನ್ನನ್ನ ಪೂಜೆ ಮಾಡು, ನನಗೆ ನಮಸ್ಕಾರ ಮಾಡು, ನನ್ನನ್ನೇ ಸದಾ ನೆನೆಸು, ಆಗ ಮಾತ್ರ ನೀನ್ ನನ್ನ ಹತ್ರ ಬರೋದಿಕ್ಕೆ ಸಾಧ್ಯ ಅಂತ. ಹಾಗೆ ನಾವು ಭಗವಂತನನ್ನ ನೆನೆಸ್ಬೇಕು ಅಂದ್ರೆ, ಮತ್ತೆ ಅವನನ್ನ ಭಕ್ತರಾಗ್ಬೇಕು ಅಂತಂದ್ರೆ ಅದು ಅಷ್ಟು ಸುಲಭ ಇಲ್ಲ. ಅದು ಅಭ್ಯಾಸ ಮಾಡ್ಬೇಕು ಅಂತಾರೆ, ಸಾಧನ ಭಕ್ತಿ ಅಂತ. ವೈದಿಕ ಸಾಧನ ಭಕ್ತಿಯಲ್ಲಿ ಹೇಗೆ ಹೇಳ್ತಾರೆ ಅಂದ್ರೆ, ನಾವು ಶ್ರವಣ ಮಾಡ್ಬೇಕು, ಹೆಚ್ಚು ಹೆಚ್ಚು ಭಗವಂತನ ಮಹಿಮೆಗಳ ಬಗ್ಗೆ, ಅವನ ಲೀಲೆಗಳ ಬಗ್ಗೆ, ಅವನ ರೂಪ ಗುಣ ವಿಷಯಗಳ ಬಗ್ಗೆ, ಅವರ ಭಕ್ತರ ಬಗ್ಗೆ ನಾವು ಹೆಚ್ಚೆಚ್ಚು ಕೇಳ್ಬೇಕು, ಶ್ರವಣ ಮಾಡ್ಬೇಕು. ಶ್ರವಣ ಮಾಡಿದಾಗ ಅದು ಮನನ ಆಗುತ್ತೆ. ಮನನ ಅಂದ್ರೆ ನಮ್ಮ ಸ್ಮರಣೆಯಲ್ಲಿ ಮತ್ತೆ ಮತ್ತೆ ಅದು ನೆನಪಿನಲ್ಲಿ ಉಳಿಯುತ್ತೆ. ಅದು ಇನ್ನಷ್ಟು ದೃಢವಾಗ್ಬೇಕು ಅಂತಂದ್ರೆ ಅದನ್ನ ನಾವು ಇನ್ನೊಬ್ಬರಿಗೆ ಹೇಳ್ಬೇಕು. ಈ ಭಕ್ತಿ ಶಾಸ್ತ್ರಿ ಕೋರ್ಸ್ ನ ಮೂಲ ಉದ್ದೇಶ ಏನು ಅಂತಂದ್ರೆ, ಎಲ್ಲರೂ ಕೂಡ ಭಗವಂತ ಹೇಳ್ತಾನೆ 18ನೇ ಅಧ್ಯಾಯದಲ್ಲಿ, ಯಾರು ನನ್ನ ಈ ಜ್ಞಾನವನ್ನ, ರಹಸ್ಯ ಜ್ಞಾನವನ್ನ ಇತರರಿಗೆ ತಿಳಿಸ್ಕೊಡ್ತಾನೆ ಅಂತ ನನಗೆ ತುಂಬಾ ಇಷ್ಟ ಅಂತ. ಹಾಗೆ ಎಲ್ಲರೂ ಕೂಡ ಭಕ್ತಿ ಶಾಸ್ತ್ರಿ ಈ ಮೂಲ ಉದ್ದೇಶ ಏನು ಅಂತಂದ್ರೆ, ಭಗವಂತನ ವಿಷಯವನ್ನ ನಾವು ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು, ಪ್ರಚಾರ ಮಾಡ್ಬೇಕು. ಅದಕ್ಕೆ ನಾವು ಹೆಚ್ಚು ಕೇಳ್ಬೇಕು. ಅದು ಹೆಚ್ಚು ಕೇಳಿದಷ್ಟು ನಮ್ಮ ಸ್ಮರಣೆಯಲ್ಲಿ ಇರುತ್ತೆ, ಮನನ ಆಗ್ತಾ ಇರುತ್ತೆ. ನಂತರ ಅದನ್ನ ನಾವು ಇನ್ನೊಬ್ಬರಿಗೆ ಹೇಳಿದಾಗ ಅದು ನಿಜವಾಗ್ಲೂ ಕೂಡ ನಮ್ಗೆ ಇನ್ನಷ್ಟು ದೃಢವಾಗಿ ನಮ್ಮಲ್ಲಿ ಅದು ಉಳ್ಕೊಳ್ಳುತ್ತೆ. ಹಾಗೆ ಇದನ್ನ ಏನಂತಾರೆ ಅಂದ್ರೆ, ಶ್ರವಣ ಮನನ ನಿಧಿಧ್ಯಾಸನ ಅಂತಾರೆ. ನಿಧಿಧ್ಯಾಸನ ಅಂದ್ರೆ ಇನ್ನೊಬ್ಬರಿಗೆ ಹೇಳೋದು. ಆ ರೀತಿ ಹೇಳೋದ್ರಿಂದ ನಾವು ಭಗವಂತ ಅವನ ಕೃಪೆ ಅನ್ನುವಂಥದ್ದು ನಮ್ಗೆ ಸಿಗುತ್ತೆ. ಮತ್ತೆ ನಾವು ಸದಾ ಅವನನ್ನ ಆ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಲಿಕ್ಕೆ ಅದು ನಮ್ಮನ್ನ ಸಹಾಯ ಮಾಡುತ್ತೆ. ಹರೇ ಕೃಷ್ಣ. ಉಷಾ ಮಾತಾಜಿ. ಮನ್ಮನ ಭವ ಕೇವಲ ಕೃಷ್ಣನಿಗೆ ನಿಮ್ಮ ನಮನಗ ನೀವು ಬೋಧಕರಾಗುತ್ತೀರಿ. ಬೋಧಕನಾಗುವುದು ಮತ್ತು ಆಧ್ಯಾತ್ಮಿಕ ಗುರುವಾಗುವುದು ತುಂಬಾ ಕಷ್ಟವಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಪ್ರಭುಪಾದ್ರೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಅಂದ್ರೆ ಭಗವಂತನ ಭಕ್ತರಾಗಿ ಮತ್ತೆ ಭಗವಂತನಿಗೆ ಅವನಿಗೆ ಪೂಜೆ ಮಾಡಿ ಮತ್ತೆ ಅವನನ್ನ ನೆನೆಸೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಕೇವಲ ಕೃಷ್ಣನನ್ನ ಆರಾಧಿಸಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮಧ್ಯಾಜಿ ಅಂದ್ರೆ ಕೇವಲ ಕೃಷ್ಣನಿಗೆ ನಿಮ್ಮ ನಮನಗಳನ್ನು ಸಲ್ಲಿಸಿ 4 ಪದಗಳು, ಆಗ ನೀವು ಬೋಧಕರಾಗುತ್ತೀರಿ. ಅಂದ್ರೆ ಇಲ್ಲಿ ಬೋಧಕರಾಗ್ಬೇಕು ಅಂತಂದ್ರೆ ನಮ್ಗೆ ಏನು ಹೆಚ್ಚಿನ ಜ್ಞಾನ ಬೆಳೆಸ್ಕೋಬೇಕು ಅಂತ ಇಲ್ಲಿ ಹೇಳೋದಿಲ್ಲ. ಅಂದ್ರೆ ನೀವು ಪೂರ್ತಿ ಪ್ರಮಾಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಂಡ್ಮೇಲೆ ನೀವು ಗುರು ಆಗ್ಬೇಕು ಅಥವಾ ಬೋಧಕರಾಗ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಲ್ಲ. ಪ್ರಭುಪಾದ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಪೋಸ್ಟ್ ಮ್ಯಾನ್ ಕೆಲಸ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಪೋಸ್ಟ್ ಮ್ಯಾನ್ ಕೆಲಸ ಅಂತಂದ್ರೆ, ನೀವು ನಿಮ್ಮ ಗುರುಗಳಿಂದ ಏನನ್ನ ತಿಳ್ಕೊಂಡ್ರಿ ಅದನ್ನ ನೀವು ಇತರರಿಗೆ ಅದನ್ನ ಹೇಳಿದ್ರೆ ಸಾಕು. ಅಂದ್ರೆ ಯಥಾರ್ಥವಾಗಿ ಅವ್ರು ಏನ್ ಹೇಳಿದ್ರು ಅದನ್ನ ಹಾಗೆ ಅದೇ ರೀತಿ ಅರ್ಥ ಸಂದಿಗ್ಧತೆ ಆಗ್ದಿರ ಅಥವಾ ಅದ್ರಲ್ಲಿ ಬೇರೇನೋ ವಿಷಯಗಳು ಬೆರೆಸ್ತೀರ, ನಮ್ಮದೇ ಒಂದು ಅಭಿಪ್ರಾಯಗಳನ್ನ ಅದ್ರಲ್ಲಿ ಬೆರೆಸ್ತೀರ. ಯಥಾರ್ಥವಾಗಿ ಗುರು ಶಿಷ್ಯ ಪರಂಪರೆಯಲ್ಲಿ ಏನ ನಾವು ತಿಳ್ಕೊಂಡ್ವಿ ಅದನ್ನ ಇನ್ನೊಬ್ಬರಿಗೆ ಹೇಳೋದ್ರಿಂದ ನಾವು ಆಧ್ಯಾತ್ಮಿಕ ಗುರು ಆಗ್ಬಹುದು, ಬೋಧಕರಾಗ್ಬಹುದು. ಅದಕ್ಕೆ ನಾವು ಆ ರೀತಿ ಆಗೋದ್ರಿಂದ ಕೃಷ್ಣನನ್ನ ಆರಾಧನೆ ಮಾಡೋದು, ಅಂದ್ರೆ ಕೃಷ್ಣನನ್ನ ಆರಾಧನೆ ಮಾಡುವ ಒಂದು ರೀತಿ ಇದು ಕೂಡ ಹಾಗೆ ಮಾಡೋದು ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಏನನ್ನ ಕೇಳಿದ್ವಿ ಈಗ ಇಲ್ಲಿ ಅನೇಕ ಜನ ನಿಮ್ಮಲ್ಲಿ ಮಾಡ್ತಾ ಇರ್ತೀರಾ, ಈಗಾಗ್ಲೇ ಕ್ಲಾಸಸ್ ತಗೋತಾ ಇರ್ತೀರಾ. ಅಂದ್ರೆ ನೀವು ಹೆಚ್ಚು ಹೆಚ್ಚು ಕೇಳಿದಾಗ ಏನಾಗುತ್ತೆ ಅಂದ್ರೆ ಅದು ನೆನಪಲ್ಲಿ ಉಳಿಯುತ್ತೆ. ಮತ್ ನೀವ್ ಅದನ್ನ ಇನ್ನೊಬ್ಬರಿಗೆ ಹೇಳಿದಾಗ ಅದು ನಿಮ್ಗೆ ಇನ್ನೂ ಹೆಚ್ಚು ಏನಂತಾರೆ ಜ್ಞಾನ ಅನ್ನುವಂಥದ್ದು. ನಿಮ್ ಹತ್ರ ಹಣ ಅನ್ನೋಂಥದ್ದು ಇದ್ರೆ ಅದನ್ನ ಇನ್ನೊಬ್ಬರಿಗೆ ಕೊಟ್ರೆ ನಿಮ್ ಹತ್ರ ಕಡಿಮೆ ಆಗ್ಬೋದು. ಆದ್ರೆ ಜ್ಞಾನ ಅನ್ನೋದನ್ನ ನೀವು ಇನ್ನೊಬ್ಬರಿಗೆ ಕೊಟ್ಟಷ್ಟು ನಿಮ್ ಹತ್ರ ಹೆಚ್ಚುತ್ತಾ ಹೋಗುತ್ತೆ ಅಂತ. ಹಾಗೆ ಬೋಧಕರಾಗ್ತೀವಿ. ಮತ್ತೆ ಆ ರೀತಿ ಆಗೋದ್ರಿಂದ ಭಗವಂತನನ್ನ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಸದಾ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಾವು ಆಧ್ಯಾತ್ಮಿಕ ಗುರುವಾಗುವುದು ಅಷ್ಟೇನು ಕಷ್ಟ ಇಲ್ಲ. ಅದಕ್ಕೆ ಅವರು ಕೊಡುವ ಉದಾಹರಣೆ ಪ್ರಭುಪಾದ್ರು ಪೋಸ್ಟ್ ಮ್ಯಾನ್ ಕೆಲಸ. ಅಂದ್ರೆ ನಿಮ್ಮ ಗುರುವಿಂದ ನೀವೇನನ್ನ ಪಡ್ಕೊಂಡ್ರಿ ಅದನ್ನ ಮುಂದಿನ ಪೀಳಿಗೆಗೆ, ಮುಂದೆ ಬರುವಂತಹ ನಿಯೋಫೈಟ್ಸ್ ಅಂದ್ರೆ ಮುಂದೆ ಬರುವಂತಹ ಶಿಷ್ಯರು ಯಾರಿದ್ದಾರೆ ಅವ್ರಿಗೆ ನೀವು ಅದನ್ನ ತಲುಪಿಸಿದ್ರೆ ಸಾಕು. ಅಷ್ಟು ಮಾಡಿದ್ರೆ ಸಾಕು, ನೀವು ಆಧ್ಯಾತ್ಮಿಕ ಗುರು ಆಗ್ತೀರಿ, ಬೋಧಕರಾಗ್ತೀರಿ ಅಂತಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃತಿ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು.
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನಮಸ್ತೆ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಹರೇ ಕೃಷ್ಣ. ನೀವು ಅದು ಏಕತಾ ಬಹು ಅದು ಹೇಳಿದ್ರಲ್ಲ, ಅದು ಸ್ವಲ್ಪ ಅರ್ಥ ಆಗ್ಲಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಒಂದ್ ನಿಮಿಷ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನೀವು ಅದು ಏಕತಾ ಮತ್ತೆ ಬಹುತ್ವ ಅದೆಲ್ಲ ಹೇಳಿದ್ರಲ್ಲ ಮಾತಾಜಿ, ಅದೊಂಚೂರ್ ಹೇಳ್ಬೋದಾ? ಹಾ, ಹೇಳ್ತೀನಿ ಮಾತಾಜಿ. ಅದೊಂಚೂರ್ ನನ್ಗೆ ಅರ್ಥ ಆಗ್ಲಿಲ್ಲ. ಏಕತ್ವೇನ ಅಂತಂದ್ರೆ ನಾವು ಭಗವಂತನಲ್ಲಿ ಒಂದಾಗುವಂಥದ್ದು. ಅಂದ್ರೆ ನಾನು ಭಗವಂತ ಅಂದ್ರೆ ಪರಮಾತ್ಮನನ್ನ ಆರಾಧನೆ ಮಾಡ್ತೀನಿ. ಅವರ ನಿರಾಕಾರ ಬ್ರಹ್ಮನ ಆರಾಧನೆ ಮಾಡ್ತಾರೆ. ಸಾಯುಜ್ಯ ಮೋಕ್ಷ ಅಂತಾರೆ. ಅಂದ್ರೆ ಆ ಜ್ಯೋತಿ ಭಗವಂತ ಅಂತಂದ್ರೆ ಅವನ್ಗೆ ಆಕಾರ ಇಲ್ಲ, ಅವನು ಬರೀ ಬೆಳಕು, ಒಂದು ಜ್ಯೋತಿ ಅಂತ ತಿಳಿತಾರೆ. ಮತ್ತೆ ಅವನಲ್ಲಿ ಹೋಗಿ ನಾನು ಒಂದಾಗ್ತೀನಿ ಅಂತ ಯೋಚನೆ ಮಾಡುವಂಥದ್ದು. ಹಾಗೆ ಭಗವಂತನಲ್ಲಿ ಒಂದಾಗುವುದನ್ನ ಅದ್ವೈತವಾದಿಗಳು ಅಂದ್ರೆ ಅದನ್ನಲ್ಲಿ ಏಕತ್ವೇನ ಮೊನಿಸ್ ಅಂತ ಹೇಳ್ತಾರೆ. ನಾನು ಬೇರೆಲ್ಲ, ಭಗವಂತ ಬೇರೆ ಅಲ್ಲ, ನಾನು ಭಗವಂತ ಒಂದು ಅಂತ ಯೋಚನೆ ಮಾಡುವಂಥದ್ದು ಏಕತ್ವೇನ ಅಂತ ಕರೀತಾರೆ. ವಿಶ್ವತೋಮುಖಂ ಅಂದ್ರೆ ಭಗವಂತ ಪರಮಾತ್ಮ ಅಣುರೇಣು ತೃಣಕಾಷ್ಟದಲ್ಲಿ ಅವನು ಎಲ್ಲದರಲ್ಲೂ ಇದ್ದಾನೆ. ಅವನು 11ನೇ ಅಧ್ಯಾಯದಲ್ಲಿ ವಿಶ್ವರೂಪವನ್ನ ತೋರಿಸ್ತಾನೆ. ಆ ವಿಶ್ವರೂಪವನ್ನ ಆರಾಧನೆ ಮಾಡುವುದನ್ನ ಇಲ್ಲಿ ವಿಶ್ವತೋಮುಖ ಅಂತ ಕರೀತಾರೆ. ಪೃಥಕ್ವೇನ ಬಹುದ ಅನ್ನುವಂಥದ್ದು ಅದು ದೇವತೆಗಳ ಆರಾಧನೆ ಮಾಡುವಂಥದ್ದು. ಹರೇ ಕೃಷ್ಣ. ಗೊತ್ತಾಯ್ತು ಮಾತಾಜಿ. ಅಲ್ಲ ಮಾತಾಜಿ, ಯಾರ್ದೋ ಶಬ್ದ ಬರ್ತಿದೆ. ಪೃಥಕ್ವೇನ ಬಹುದ ಅಂತಂದ್ರೆ ಇಲ್ಲಿ ದೇವತೆಗಳು ಅಂದ್ರೆ ಬಹುದ ಅಂತಂದ್ರೆ ಅನೇಕ ದೇವತೆಗಳನ್ನ ಆರಾಧನೆ ಮಾಡುವಂಥದ್ದು. ಆಮೇಲೆ ಅನ್ಕೊಳ್ಳುವಂಥದ್ದು, ನಾನು ಯಾವುದೇ ದೇವತೆಯನ್ನ ಆರಾಧನೆ ಮಾಡಿದ್ರು ಕೂಡ ಅದು ದೇವರಿಗೆ ಸಲ್ಲತ್ತೆ. ಮತ್ತೆ ನಾನು ದೇವರ ಹತ್ರಕ್ಕೆ ಹೋಗ್ತೀನಿ. ಅಂದ್ರೆ ಪ್ರಭುಪಾದರು ಕೂಡ ಹೇಳ್ತಾರೆ, ಅಂದ್ರೆ ಯಾವ್ದೋ ಒಂದು ಬೇರೆ ಜಾಗದ ಟಿಕೆಟ್ ತಗೊಂಡ್ಬಿಟ್ಟು ಟ್ರೈನ್ ಬೇರೆ ಕಡೆಗೆ ಹೋಗೋ ಟ್ರೈನ್ ಇಕ್ಬಿಟ್ಟು ನಾ ಇಲ್ಲಿಗೆ ಹೋಗ್ತೀನಿ ಅಂತ ಅಂದ್ರೆ ಪರಮಾತ್ಮ ಹೇಳ್ತಾನೆ. ಯಾಂತಿ ದೇವ ಅಂದ್ರೆ ಯಾರು ದೇವತೆಗಳನ್ನ ಭಜಿಸ್ತಾರೆ ಅವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಭೂತಗಳನ್ನ ಆರಾಧನೆ ಮಾಡ್ತಾರೆ, ಭೂತ ಲೋಕಕ್ಕೆ ಹೋಗ್ತಾರೆ. ಮತ್ತೆ ಯಾರು ಭಗವಂತನನ್ನ ಆರಾಧನೆ ಮಾಡ್ತಾರೆ ಅವರು ಭಗವಂತನ ಹತ್ರಕ್ಕೆ ಹೋಗ್ತಾರೆ ಅಂತ. ಆದ್ರೆ ಇವ್ರಿಗೆ ಅದು ಆ ವ್ಯತ್ಯಾಸ ಗೊತ್ತಿಲ್ಲದೆ ಅವ್ರು ಏನ್ ಮಾಡ್ತಾರೆ, ಎಲ್ಲಾ ದೇವತೆಗಳನ್ನು ಆರಾಧನೆ ಮಾಡ್ತಾರೆ. ಅವ್ರು ಅನ್ಕೋತಾರೆ ಯಾವುದೇ ದೇವತೆಯನ್ನ ಆರಾಧನೆ ಮಾಡಿದ್ರು ಕೂಡ ನಾವು ಭಗವಂತನ ಪಾದಕ್ಕೆ ಹೋಗಿ ಸೇರ್ತೀವಿ ಅಂತ. ಆ ರೀತಿ ಅನೇಕ ದೇವತೆಗಳನ್ನ ಅಥವಾ ಅನೇಕ ರೂಪಗಳನ್ನ ಕಲ್ಪನೆ ಮಾಡ್ಕೊಂಡು ಆರಾಧನೆ ಮಾಡುವಂತವ್ರನ್ನ ಪೃಥಕ್ವೇನ ಬಹುದ ಅಂತಾರೆ. ಅಂದ್ರೆ ಅವ್ರು ದೇವತೆಗಳ ಆರಾಧಕರು. ವಿಶ್ವತೋಮುಖಂ ಅನ್ನುವಂಥವ್ರು ಅವರು ಭಗವಂತನ ವಿಶ್ವರೂಪದ ಆರಾಧನೆ ಮಾಡುವಂತವ್ರು. ಏಕತ್ವೇನ ಅಂತಂದ್ರೆ ನಾನು ನಿರಾಕಾರ ಬ್ರಹ್ಮನನ್ನ ಆರಾಧನೆ ಮಾಡಿ ನಾನು ಕೊನೆಯಲ್ಲಿ ಭಗವಂತನ ಜೊತೆ ಒಂದಾಗ್ತೀನಿ ಅಂತ ಯೋಚನೆ ಮಾಡುವಂತವ್ರು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲತಾ ಮಾತಾಜಿ ಏನಾದ್ರೂ ಹೇಳಿದ್ರಾ? ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇದ ಟಗರು ಕುಡ್ದದ್ ನೋಡಮ್ಮ ನೀರ. ಹರೇ ಕೃಷ್ಣ. ಯಾರಿಗೂ ಏನು ಪ್ರಶ್ನೆ